Hi, Happy Kitchen. Like done, thank you. ನವೀನ್ ಅವರೇ ಥ್ಯಾಂಕ್ ಯು ಸೊ ಮಚ್. ಹೆದರಿಕೆ ಆಗಿತ್ತು ಯಾರು ಬರೋದಿಲ್ವಾ ಅಂತ. ತುಂಬ ದಿನ ಆಯ್ತಲ್ಲ ವಿಡಿಯೋ ಮಾಡದೆ. ಬೇಗ ಬಂದ್ರಿ. आरपी किचन कैसे हो? आई एम फाइन. हाउ आर यू आरपी? आपका नाम क्या है? ಮಯೂರ್. ಕಾಫಿ ಆಯಿತಾ? ಇಲ್ಲ, ಕಾಫಿ ಆಗಲಿಲ್ಲ. ನಿಮ್ದಾಯ್ತಾ ಮಯೂರ್? ಡೈಲಿ ಮಿಸ್ ಮಾಡಿದ್ರಾ? ಮತ್ತೆ ಎಜುಕೇಷನ್ ಫ್ಯಾಕ್ಟ್ ಬಂದ್ರೆ ಹಾಯ್ ಸುಮಿ ಸಿಸ್ಟರ್ ಅಂತ. ಹಾಯ್, ಹೇಗಿದ್ದೀರೆಲ್ಲರೂ? ತುಂಬ ದಿನ ಆಯಿತು ನಾನು ಬರದೆ, ಆದರೂ ನೀವು ಬಂದ್ರಿ, ಖುಷಿ ಆಯಿತು. ಗುಡ್ ಈವ್ನಿಂಗ್, ಗುಡ್ ಈವ್ನಿಂಗ್. ಐ ಲೈಕ್ ಡನ್, ಥ್ಯಾಂಕ್ ಯು. ಸ್ಪೆಷಲ್ ಇಲ್ಲ, ಇವತ್ತು ವೆಜ್ ಮಾಡಿದ್ದೆ. ಇವತ್ತು ವೆಜ್ ನಮಗೆ ಸಂಕಷ್ಟರ ಚೌತಿ ಅಲ್ಲ. ಫೈನ್ ಸಿಸ್ಟರ್, ನೀವು? ನಾನು ಕೂಡ ಫೈನ್. ಒಂದು ನಿಮಿಷ, ಬೇರೆ ಫೋನ್ ಆನ್ ಇರ್ತೀನಿ. ಲೈಕ್ ಡನ್, ಥ್ಯಾಂಕ್ ಯು. ಹೇಳಿ ಮತ್ತೆ ಏನು ವಿಶೇಷ? ಡೈಲಿ ಮಿಸ್ಸಿಂಗ್ ಮಾಡ್ತೀರಾ? ನವೀನ್ ಅವರೇ, ಮತ್ತೆ ನಿಮಗೇನು ಊಟ? ರವಿ ಬಂದರು. ಹಾಯ್ ಮೇಡಮ್. ಸಂಜೆ ನಮಸ್ಕಾರ. ನಮಸ್ಕಾರ ನಿಮಗೂ ಕೂಡ. ಗುರ್ತ ಉಂಟಲ್ಲ ನಂದು, ತುಂಬ ಟೈಮ್ ಆಯಿತು. 1 ತಿಂಗಳು ಜಾಸ್ತಿ ಆಯಿತಾ ಅಂತ ನಾನು ಲೈವ್ ಮಾಡೋದು, ಜಾಸ್ತಿನೇ ಆಯಿತು. ಥ್ಯಾಂಕ್ ಯು ರವಿ. ಮತ್ತು ಯಾರಿದ್ದೀರಿ? 2 ಇದೆ, 2 ವಾಚಿಂಗ್ ತೋರಿಸ್ತಾ ಉಂಟು. ನವೀನಿದ್ದೀರಾ? ಏನು ವಿಶೇಷ ಮತ್ತೆ ಹೇಳಿ. ಯಾರಿದ್ದೀರಿ? ಮಳೆ ತುಂಬ ಮಳೆ ಅಂತೆ. ನೆರೆ ಬರ್ತದಾ ಅನ್ನೋ ಗೊತ್ತಿಲ್ಲ. ಇವತ್ತು ಅಷ್ಟು ಜೋರು ಮಳೆ ಉಂಟು. ರಾತ್ರಿ ತನಕ ಬಿಡದಿದ್ದರೆ ಮಳೆ ಬರ್ತದೆ ಅಂತ ಹೇಳ್ತಾರೆ. ನಿಮ್ಮ ಕಡೆ ಹೇಗಿದೆ ಮಳೆ? ಕಾಫಿ ಇಲ್ಲ, ಆಗಲಿಲ್ಲ. ಕಾಫಿ ನಾನು ಮಾಡಲ್ಲ, ಒಬ್ಬಳೆಲ್ಲ ನಾನು ಕುಡಿಯಲ್ಲ. ತುಂಬ ಟೈಮ್ ಆಯಿತು, ಬಿಟ್ಟುಬಿಟ್ಟಿದ್ದೀನಿ ಕಾಫಿ ಕುಡಿಯೋದು. ಕಾಫಿ ಟೀ ಏನಿಲ್ಲ. ನಮ್ಮ ಕಡೆಯೂ ತುಂಬ ಮಳೆ. ಹೌದಾ? ಯಾವ ಊರು ನಿಮ್ಮದು? ವಿಶೇಷ ನೀವೇ ಹೇಳಬೇಕು. ನಮ್ಮದು ಇಲ್ಲೇನುಂಟು ವಿಶೇಷ? ಎಲ್ಲ ನಿಮ್ಮದೇ. ದುಬೈದೇನು ವಿಶೇಷ ಇಲ್ಲ. ಏನಾದಿದ್ದರೆ ನಾನು ವೀಡಿಯೋದಲ್ಲಿ ಹಾಕ್ತೀನಲ್ಲ, ಎಲ್ಲಿ ಹೋಗ್ತೇವೆ, ಏನು ತಿಂತೀವಿ, ಎಲ್ಲಿ ಏನು ಗಮ್ಮತ್ತೆಲ್ಲ ಹಾಕ್ತೇವಲ್ಲ. ಇದೆಂತ CRP ಸಿಸ್ಟರ್ ಗ್ರೂಪ್? ಗೊತ್ತಾಗಲಿಲ್ಲ ಅದು ಎಂತ. ಬಟ್ ಇರೋದು ಬೆಂಗಳೂರು. ಓಕೆ. ಬೆಂಗಳೂರಲ್ಲಿ ಹೇಗೆ ಮಳೆ? ಓಕೆ. ಚನ್ನರಾಯನಪಟ್ಟಣ. ಓಕೆ. ಕೆಲಸದಲ್ಲಿದ್ದೀರಾ ಬೆಂಗಳೂರಲ್ಲಿ? ಮೇಡಮ್, ನಮ್ಮ ಊರಲ್ಲಿ ಮಳೆ ಇಲ್ಲ. ಹೌದಾ? ಏನು ನೀವು ಫಾರ್ಮರ್ ಅಲ್ವಾ ರವಿ ಅವರು? ನಿಮಗೆ ಮಳೆ ಇದ್ದರೆ ಒಳ್ಳೆಯದ. ಜಾಸ್ತಿ ಬಂದರೆ ನಿಮಗೂ ಕೂಡ ಇದಲ್ವಾ, ಹಾನಿ ಆಗ್ತದಲ್ಲ ಗದ್ದೆಗೆಲ್ಲ. ಹ್ಞೂ ಸಿಸ್ಟರ್. ಓಕೆ. ಕ್ಲೌಡ್ ಇದೆ ಸಿಸ್ಟರ್. ಹೌದಾ? ತುಂಬ ಟೈಮಲ್ಲಿ ಮಳೆ ಇರಲಿಲ್ಲಲ್ಲ. ಯಾವ ಊರು ನಿಮ್ಮದು ರವಿ ಬ್ರೋ ಅಂತ ಹೇಳ್ತಿದ್ದಾರೆ.
ರವಿ ಅವ್ರದ್ದು ಯಾವ ಊರು ಕೇಳ್ತಿದ್ದಾರೆ ನೋಡಿ. ಬೇಡ, ನಮ್ಮದು ಉಡುಪಿ. ನಮ್ಮ ಕನ್ನಡ ನೋಡುವಾಗ ಗೊತ್ತಾಗೋದಿಲ್ವ ನಾವು ಉಡುಪಿಯವರಂತ. ನಿಮ್ಮ ಕನ್ನಡ ಬೇರೆ, ನಮ್ಮ ಕನ್ನಡ ಬೇರೆ, ಸ್ವಲ್ಪ ಸ್ವಲ್ಪ. ಉಡುಪಿ, ಮಂಗಳೂರು. ಹೌದೌದು, ನಾನು ಉಡುಪಿ. ಎಜುಕೇಷನ್ ಫ್ಯಾಕ್ಟ್ ಹೆಸರು ನೆನಪೋಯ್ತು ನನಗೆ. ವೀರ ಎಂತ ಎಂತ ಹೆಸರು ನಿಮ್ಮದು? ತುಂಬ ದಿನ ಆಯ್ತಲ್ಲ ಲೈವ್ ಮಾಡದೆ, ನೆನಪೋಗಿದೆ ಹೆಸರು. ಕುಂದಾಪುರವ ನೀವು? ಕುಂದಾಪುರ, ನನ್ನ ನಾದಿನಿ ಮಗಳ ಗಂಡ ಕುಂದಾಪುರದಲ್ಲಿರೋದು. ಕುಂದಾಪುರ ಎಂಥದ ಹೇಳಿದ್ರು ಒಂದು ಊರು ಕುಂದಾಪುರದಲ್ಲಿ, ನೆನಪು ಬರ್ತಾಯಿಲ್ಲ ಈಗ. ಜಾಸ್ತಿ ಬಂದರೆ ಮೇಡಮ್ ನಮಗೆ ತುಂಬ ಸಂತೋಷ ಮೇಡಮ್. ಮಳೆ ಕಬ್ಬಿನ ನೀರು ಹೆಚ್ಚು ಬೇಕು. ಹೌದಾ? ಕೆಲವು ಗಿಡಕ್ಕೆಲ್ಲ ಆಗೋದಿಲ್ಲ ಜಾಸ್ತಿ ನೀರು. ಕೆಲವು ಗಿಡಕ್ಕೆ ಜಾಸ್ತಿ ನೀರು ಬೇಕು, ಕೆಲವುದಕ್ಕೆ ಕಮ್ಮಿ ಬೇಕು. ಕುಂದಾಪುರ, ಕಾರ್ಕಳ, ಮ್ಯಾಂಗ್ಳೂರು. ಓಕೆ, ಮ್ಯಾಂಗ್ಳೂರು ಕುಂದಾಪುರವ ನೀವು? ಡಿಲೀಟ್ ಆಯಿತು ಮೆಸೇಜ್. ಜಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿ ಬಂದದ್ದು ನೋಡಿ ಎಲ್ಲರೂ ನೀವು. ನಯನ್ ಬಂದಿದ್ದಾರಾ? ನೋಡಲೇ ಇಲ್ಲ, ಸಾರಿ ನಯನ್. ಹಾಯ್ ನಯನ್, ಹೇಗಿದ್ದೀರಿ? ಟೀ ಆಯಿತಾ? ರೆಡ್ ನನಗೆ ಕೈ ಕಾಣಲೇ ಇಲ್ಲ ನಯನದ್ದು ಕೈ. ಅಂದರೆ ಇದು ಅದೇ ಪ್ರಾಬ್ಲಮ್ ಉಂಟು. ಒಂದು 3-4 ಮೆಸೇಜ್ ಮಾತ್ರ ಕಾಣ್ತದೆ. 1 2 3 4 ಮೆಸೇಜ್ ಮಾತ್ರ ಒಂದು ಫೋನಲ್ಲಿ ಕಾಣ್ತಾ ಉಂಟು. ಸೇಮ್ ಪ್ರಾಬ್ಲಮ್. ಟೀ ಆಯಿತಾ? ನಯನ್ ಇದ್ದೀರಾ? ಹೋದ್ರಾ? ಒಂದು ಲೈಕ್ ಕೊಡಿ ನಯನ್. ನಮ್ಮ ಊರು ಬಾಗಲಕೋಟೆ. ಓಕೆ. ಕಬ್ಬು ಜಾಸ್ತಿ ಅಲ್ಲಿ. ಹಾಂ, ಸೈಡ್ ಮನೆ ಇಲ್ಲ. ಸೌತ್ ಕರ್ನಾಟಕದಲ್ಲಿ ಮಲಾಂಟ್ ಅದರಿಂದ ಮಳೆ ಇದೆ. ಮಲೆನಾಡು ಇರೋದ್ರಿಂದ ಮಳೆ ಇದೆ. ಹೌದು, ಗೊತ್ತಿಲ್ಲ ಇವತ್ತೇನಾಗ್ತದೆ ಅಂತ. ಬಿಡದಿದ್ದರೆ ಪ್ರಾಬ್ಲಮ್. ನಯನ್ ಹೋಗಿಬಿಟ್ರಾ? ನಾನು ನೋಡಲೇ ಇಲ್ಲ. ಅವರು ಬಂದರೆ ಹೆಚ್ಚು ನಿಲ್ಲೋದಿಲ್ಲ. ಮಲೆನಾಡಲ್ಲಿ 3 ಡೇಸ್ ಹೈ ಅಲರ್ಟ್. ಹೌದಾ? ಮಳೆಗೆ ಅಲ್ವಾ? ಮಳೆ ಬರದಿದ್ದರೂ ಪ್ರಾಬ್ಲಮ್ಮು, ಬಂದರೆ ಜೋರು ಬರ್ತದೆ. ಹೇಳಲಿಕ್ಕಾಗೋದಿಲ್ಲ ಮಳೆಯದ್ದು. ಮಳೆ ಮಳೆ ಮಳೆ. ಇಲ್ಲಿ ಮಳೆ ಇಲ್ಲ ನಮ್ಮೂರಲ್ಲಿ. ಮಳೆ ಬೇಕಾದರೆ ಬರೆಸ್ತಾರೆ ಮಳೆ ದುಬೈಯಲ್ಲಿ. ಮತ್ತೇನು ವಿಶೇಷ? ನೋಡುವ ಅಂತ ಬಂದದ್ದು. ಯಾರು ಬರ್ತಾರೆ ನೋಡುವ. ತುಂಬ ಟೈಮ್ ಆಯ್ತಲ್ಲ, ಯಾರು ಬರ್ತಾರೆ ನೋಡುವ ಅಂತ ಮಾಡಿದೆ. ಯಾರ ಲೈವ್ಗೂ ಹೋಗೋದಿಲ್ಲ, ಅದಕ್ಕಾಗಿ ಯಾರು ಬರೋದಿಲ್ಲ. ಹೋಗ್ತಾ ಇರ್ತೀರ? ಮಳೆ
ಬಂದರೂ ಕಷ್ಟ, ಬಾರದಿದ್ದರೂ ಕಷ್ಟನೇ ಅಲ್ವಾ. ಇದುವರೆಗೆ ನೀರೇ ಇರಲಿಲ್ಲ ನಮ್ಮೂರಲ್ಲಿ, ಈಗ ನೀರೇ ನೀರಾಗಿದೆ. ಮತ್ತು ವಿಶೇಷಗಳು, 2 ಜನ ಇದ್ದೀರಿ. ಹೌದು, ಮಳೆನೇ ಇರಲಿಲ್ಲ. ನೀರಿಗೆ ತುಂಬ ಕಷ್ಟ ಆಗ್ತಿತ್ತು. ಟ್ಯಾಂಕರಲ್ಲೆಲ್ಲ ಬರ್ತಿತ್ತಂತೆ ಕೊಳಕು ನೀರೆಲ್ಲ. ಈಗ ನೆರೆ ಬರುವಷ್ಟಾಗಿದೆ. ನಾನು ಬಾಂಬೆದೊಂದು ವಿಡಿಯೋ ನೋಡಿದೆ. ಮಳೆಯೆಲ್ಲ ಬಂದು ಮೀನೆಲ್ಲ ಬಿಲ್ಡಿಂಗ್ ಹತ್ರ ಮೀನೆಲ್ಲ ಹಿಡಿದು ಒಂದು ಯೂಟ್ಯೂಬರ್ ವಿಡಿಯೋ ಮಾಡಿದ್ಲು. ಅವಳದ್ದು ನೋಡಿದೆ ವಿಡಿಯೋ. ಮೀನೆಲ್ಲ ಹಿಡಿತಿದ್ಲು ಅವಳು ಮಳೆ ನೀರಲ್ಲಿ. ನೀವು ಉಡುಪಿಗೆ ಬರಲ್ವ? ಇಲ್ಲಿ ಲಾಸ್ಟ್ ಇಯರ್ ಬಂದಿದ್ದೆ. ಈ ವರ್ಷ ಏನೋ ಐಡಿಯಾ ಇಲ್ಲ, ನೋಡಬೇಕು. ಏನಾದರೂ ಫಂಕ್ಷನ್ ಏನಾದರೂ ಇದ್ದರೆ ಬರೋದು, ಇಲ್ಲಾಂದರೆ ಇಲ್ಲ. ಲಾಸ್ಟ್ ಇಯರ್ 3 ಸಲ ಆಗಿದೆ ಬಂದು ನಾನು ವರ್ಷಕ್ಕೆ. ಅದಕ್ಕೆ ಈ ವರ್ಷ ನಾವು ನೋಡಬೇಕು, ಏನು ಐಡಿಯಾ ಇಲ್ಲ. ಅಕ್ಟೋಬರಿಗೆ 1 ವರ್ಷ ಆಗ್ತದೆ ನಾನು ಹೋಗಿ ಬಂದು. ಲಾಸ್ಟ್ ಇಯರ್ ಜೂನಲ್ಲಿ ಹೋಗಿದ್ದೆ. ಜನವರಿಯಲ್ಲಿ ಬಂದದ್ದು ಹೋಗಿ, ಮತ್ತು ಜೂನಲ್ಲಿ ಪುನಃ ಹೋದೆ, ಮತ್ತು ಅಕ್ಟೋಬರಲ್ಲಿ ಪುನಃ ಹೋದೆ. ಅದೇ 3 ಸಲ ಆಗಿತ್ತು ಹೋಗಿ ಬರೋದು 1 ವರ್ಷದಲ್ಲಿ. ಅಕ್ಟೋಬರಿಗೆ 1 ವರ್ಷ ಆಗ್ತದೆ. ನೋಡಬೇಕು ಈ ವರ್ಷ ಏನಾಗ್ತದೆ ಅಂತ. ಇದು ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳಿದೆ 1 ವರ್ಷಕ್ಕೆ. ನಿಮ್ಮ ಹೆಸರು ವೀರ ಅಲ್ವಾ? ವೀರ. ಎಜುಕೇಷನ್ ಫ್ಯಾಕ್ಟ್ ನಾನು ಚೆಕ್ ಮಾಡ್ತೀನಿ. ನಿಮ್ಮ ವಿಡಿಯೋ ಬರ್ತಾ ಇಲ್ಲ ನನಗೆ, ಮತ್ತೆ ಚೆಕ್ ಮಾಡ್ತೀನಿ. ಸಿಸ್ಟರ್, ನಿಮಗೆ ಎಲ್ಲಿ ಸಿಟಿಸನ್ಶಿಪ್ ಸಿಕ್ಕಿದೆ? ಈ ಕಂಟ್ರಿಯಲ್ಲಿ ಹಾಗೆಲ್ಲ ಇಲ್ಲಲ್ಲ, ಅದು ಕೆನಡಾ US ಮಾತ್ರ. ಅದು ಇಲ್ಲಿ ನಮ್ಮದು ರೆಸಿಡೆನ್ಸ್ ಅಡ್ರೆಸ್ ಆಯಿತು, ಅದೆಲ್ಲ ಇಲ್ಲ. ಅದೆಲ್ಲ ಅಮೆರಿಕದಲ್ಲೆಲ್ಲ ಹಾಗೆ ಉಂಟು. ಮತ್ತೇನು ವಿಶೇಷ? ವೀರ ಬೇರೆ ಸಿಸ್ಟರ್ ಅಂದರೆ ನನಗೆ ಬೇರೆ ಏನಂತ ಕೇಳಿದ್ದ? ಬೇರೆ ಏನಿಲ್ಲ ವಿಶೇಷ, ನೀವು ಹೇಳಿದರೆ ಉಂಟು. ವೀರ ನೆನಪುಂಟು ನನಗೆ ಸ್ವಲ್ಪ. ಹೌದಾ ಅಲ್ವಾ ಅಂತ ಕನ್ಫ್ಯೂಸ್ ಆಯಿತು ಹೆಸರು ನಿಮ್ಮದು. ಟೀ ಆಯಿತಾ ನಿಮ್ಮದು? ಮಧ್ಯಾಹ್ನ ಅಲ್ಲ, ಈವ್ನಿಂಗ್ 3:45 4:45 5:15 ಆಯ್ತಲ್ಲ ಊರಲ್ಲಿ. ನಾನು ಕುಡಿಯೋದಿಲ್ಲ, ಬಿಟ್ಟಿದ್ದೇನೆ. ಇಲ್ಲದಿದ್ದರೂ 1 ಟೈಮ್ ಮಾತ್ರ ಕುಡಿತಿದ್ದೆ ಮುಂಚೆ, ಮಾರ್ನಿಂಗ್ ಮಾತ್ರ. ಈಗ ಅದು ಕುಡಿಯಲ್ಲ, ಬಿಟ್ಟಿದ್ದೇನೆ ಮಾರ್ನಿಂಗ್ ಕುಡಿಯೋದು.
ನಾಗು ಬಂದರು ಲೈಕ್ 10. ಥ್ಯಾಂಕ್ ಯು ನಾಗು. ಹೇಗಿದ್ದೀರಿ ನಾಗು? ಟೀ ಆಯಿತಾ? ಏನವ್ವ ಸುಮ್ಮವ ಕಾಣೆ ಆಗಿದ್ದೆ ನಾನು. ಈಗ ಬಿಟ್ಟರು, ಯಾರೋ ಎತ್ಕೊಂಡು ಹೋಗಿದ್ರು, ಈಗ ಬಿಟ್ಟರು. ನಿಮ್ಮನ್ನೆಲ್ಲ ಮಾತಾಡ್ಸುವಂತ ಬಂದೆ. ಆದರೆ ಬಂದರು ನೋಡಿ, ನೀವು ಬಂದ್ರಿ, ಖುಷಿ ಆಯಿತು. ಮತ್ತೇನು ವಿಶೇಷ ನಾಗು ಅವರೇ? ನಾನು ಚೆನ್ನಾಗಿದ್ದೀನಿ, ಪ್ರಾಬ್ಲಮ್ ಇಲ್ಲ. ಜಸ್ಟ್ ಅಪ್ಲೋಡ್ ಮಾಡಿದೆ ವಿಡಿಯೋ ನೋಡಿ. ನಿಮ್ಮದು ವಿಡಿಯೋ ಇವತ್ತು ನೋಡಲಿಲ್ವಾ ಅಂತ, ಬರಲಿಲ್ವಾ, ಏನು ಹಾಕಲಿಲ್ವಾ ನೀವು? ಕೆಲವು ಸಲ ಬರ್ತದೆ ಕೆಲವ್ರದ್ದು, ನೋಡ್ತೀನಿ. ಇವತ್ತು ಸ್ವಲ್ಪ ನೋಡಿದೆ. ಕಳ್ಳಿ ಅಂತೆ GML ಕಳ್ಳ. ನೀವೆಲ್ಲ ನನ್ನನ್ನು ಕಾಣೆ ಮಾಡಿಸಿದ್ದು ನೋಡಿ, ಬಂದ್ರಲ್ಲ ನೋಡಿ, ಇವರೇ ಕಾಣೆ ಮಾಡಿದ್ದು ನನ್ನನ್ನು. ಈಗ ಬಿಟ್ಟರು, ಅದಕ್ಕೆ ಬಂದೆ ಲೈವಿಗೆ. GML ಅಪರೂಪ, ಹೌದು, ಅಪರೂಪವಾಗಿ ಈಗ ಇದಲ್ಲ ವಿಡಿಯೋ ಅಪ್ಲೋಡ್ ಮಾಡೋದಲ್ವ, ಅದರಲ್ಲಿ ಟೈಮ್ ಪಾಸ್ ಆಗ್ತದೆ. ಈಗ ಜಸ್ಟ್ ಒಂದು ಅಪ್ಲೋಡ್ ಮಾಡಿ ಬಂದೆ ನೋಡಿ. ಮತ್ತು GML ಟೀ ಆಯಿತಾ? ಒನ್ ವಾಚಿಂಗ್ ಯಾರದು? ಹೋಗಿಬಿಟ್ರೆ ಎಲ್ಲರೂ. ದುಬೈ ಗೋಲ್ಡ್ ನೀನು ನಿನ್ನ ಕಿಡ್ನ್ಯಾಪ್ ಮಾಡಿನ ಗೋಲ್ಡ್ ಹಾಕ್ಕೊಂಡಿದ್ದೆಲ್ಲ, ಅದಕ್ಕೆ ನೀವು ಕಿಡ್ನ್ಯಾಪ್ ಮಾಡಿದ್ದು. 128 ಗ್ರಾಮ್ ಏನಿತ್ತಲ್ಲ, ಅದಕ್ಕೆ ಮಾಡಿದ್ರಾ ಕಿಡ್ನ್ಯಾಪು? ದುಬೈ ಗೋಲ್ಡ್ ನೀನು ನಿನ್ನ ಕಿಡ್ನ್ಯಾಪ್ ಮಾಡಿನಾ? ಗೋಲ್ಡ್ ನೋಡಿ ನೀವು ಕಿಡ್ನ್ಯಾಪ್ ಮಾಡಿದ್ದು, ಮತ್ತೆ ಯಾಕೆ? ಏನು ಮಾಡಿದ್ರಿ ಗೋಲ್ಡ್? ಲೈಕ್ ಕೊಟ್ರಾ? GML 6 ಲೈಕ್ ಬಂದಿದೆ. 6 ಜನ ಬಂದು ಹೋದರು. ಯಾರಿದ್ದಾರೆ ಗೊತ್ತಿಲ್ಲ. 1 ವಾಚಿಂಗ್ ತೋರಿಸ್ತಾ ಉಂಟು. 51K ಗೋಲ್ಡ್ ಚೈನ್ ತಂದೆ. ಹೌದಾ? ಅದರ ಚೇಂಜ್ ಮಾಡಿದ್ರಾ? ಮನಿ ವೇಸ್ಟ್ ಅಲ್ಲ ಗೋಲ್ಡ್ ತಗೊಂಡ್ರೆ. ಬ್ಯಾಂಕಲ್ಲಿಟ್ಟರೆ ಇಂಟ್ರೆಸ್ಟ್ ಆದರೂ ಬರ್ತದೆ. 51K ಗೋಲ್ಡ್. ಹಾಕ್ಕೊಳ್ಳಿ. ನಾನೇ ಕಿಡ್ನ್ಯಾಪ್ ಮಾಡ್ತೀನಿ ಮತ್ತೆ ನಿಮ್ಮನ್ನು. ನಾಗು ಬಂದು ಹೋದ್ರಾ? ನಾಗು ಅವ್ರಿ ಹಾಯ್ ಹೇಳಿ ಹೋಗಿಬಿಟ್ರು. ಮತ್ತೇನು ವಿಶೇಷ? GML ಈಗ ಕರೆಂಟ್ ಹೋಗ್ತದೆ ನಿಮ್ಮ ಮನೆಯಲ್ಲೆಲ್ವಾ? ಇದ್ದೀರಾ GML? ಮಿನಿಟ್ಸು ಆಗಲಿಲ್ಲ, ನಾನು ಇದ್ದೇನೆ. ಥ್ಯಾಂಕ್ ಯು. ಫ್ರೀ ಇಲ್ಲ, ಬ್ಯುಸಿಯಾ? ಓಕೆ, ಮಾಡಿ ಕೆಲಸ ಮಾಡಿ. ನಿಮ್ಮ ನೈಟ್ ಬೂಟನ್ನು ಇಲ್ಲಿ ಕಳಿಸಿ, ದುಬೈಗೆ ಮಾತಾಡುವ. ನೀವು ಬ್ಯುಸಿ ಅಲ್ಲ, ಅವರನ್ನಾದರೂ ಕಳಿಸಿ ನೈಟ್ ಬೂಟನ್ನು. ಮತ್ತೇನು ಅಡುಗೆಲ್ಲ ಆಗೋರೆ? ಮಗು ಅಜ್ಜಿ ಲೈವ್ಗೆ ಹೋಗಿಲ್ಲ. ಅವ್ರ ಅಜ್ಜಿನ ನಿಮಗೆ? ಪಾಪ, ಲೈವ್ ಮಾಡಿದ್ರು ಅವರು. ನೋಡಿ ನಾವು ಎಂತ ಹೇಳ್ತಾರೆ ನೋಡಿ, ನಿಮಗೆ ಅಜ್ಜಿ ಅಂತೆ ನೀವು. ಒಂದು ಮಗಳಿದ್ದರೆ ಕೊಟ್ಟುಬಿಡಿ ಅಜ್ಜಿಗೆ,
ಬಜ್ಜಿ ಬುಳ್ಳಿ ಪೋತಿ ಪೋತಿ. ಮಾತಾಡಿ ಮಾತಾಡಿ ಮಾತಾಡಿ. GML ಬ್ಯುಸಿ, ನಾಗು ಬ್ಯುಸಿ, ಮತ್ತೆ ಯಾರಿದ್ದಾರೆ? ಯಾರಿಲ್ಲ. ನಾನು ಚೋಚ ಮಾಡೋದು ಅಂತ ಮಾತಾಡ್ತಿಲ್ಲ ಯಾರು. ನಾಗು ಗೊತ್ತಿಲ್ಲ. ಬೀನ್ ನಾಟ್ ಬೀನ್ ಸಪೋರ್ಟ್ ಐಡಿಯಾ, ಸಪೋರ್ಟ್ ಮೆಸೇಜ. ಬೆಲ್ಲಿ ಡ್ಯಾನ್ಸ್ ಮಾಡು. ಬೆಲ್ಲಿ ಇಲ್ಲಲ್ಲ ನನಗೆ, ಅದಕ್ಕೆ ಬೆಲ್ಲಿ ಎಲ್ಲ ಸ್ಲಿಮ್ ಬೇಕು ಡ್ಯಾನ್ಸ್ ಮಾಡಲಿಕ್ಕೆ, ಇಲ್ಲಾದರೆ ಆಗೋದಿಲ್ಲ ಅಲುಗಾಡಿಸ್ಲಿಕ್ಕೆ. ಶೇಕ್ ಮಾಡಬೇಕಲ್ಲ ಬೆಲ್ಲಿಯನ್ನು. ನೋಡಿದ್ದೀರಾ ನೀವು ಬೆಲ್ಲಿ ಡ್ಯಾನ್ಸ್? ಇಲ್ಲಿ ಇರ್ತದೆ, ಡೆಸರ್ಟ್ ಹೋಗಿದ್ರೆ ಇರ್ತದೆ ಅಲ್ಲಿ ಬೆಲ್ಲಿ ಡ್ಯಾನ್ಸ್. ನೆಕ್ಸ್ಟ್ ಹೋಗಬೇಕು ಚಳಿಗೆ, ಚಳಿ ಟೈಮಿಗೆ, ಸೆಕೆ ಹೋದ್ಮೇಲೆ ಒಂದು ಸಲ ಹೋಗಬೇಕು ಡೆಸರ್ಟ್ ಸಫಾರಿ. ಬೊಜ್ಜು ಡ್ಯಾನ್ಸ್ ಮಾಡು. ಅಷ್ಟು ಬೊಜ್ಜಿಲ್ಲ ನನಗೆ, ಬೊಜ್ಜು ಇಲ್ಲ, ಬೆಲ್ಲಿನೂ ಇಲ್ಲ. ಅಷ್ಟು ಬೊಜ್ಜು ಬರುವಷ್ಟು ಬಿಡೋದಿಲ್ಲ ನಾನು ಬರಲಿಕ್ಕೆ. ನಾಗು ಆನ್, ಥ್ಯಾಂಕ್ ಯು ನಾಗು. ಆನ್ ಡೆಡ್ MD ಬಂದರು. ಹೆಲೋ ಸುಮಿಜಿ, ಮೇಟ್ ಜಿ ಲೈಕ್ ಡನ್, ಥ್ಯಾಂಕ್ ಯು ಮೋಸ್ಟ್. ಕೈಸೆ ಓ MD? ನಯಾ ಫ್ರೆಂಡ್ ಏನಾ? ನಾನು ಇದ್ದೇನೆ ಸುಮಿ, ನಾನು ಇದ್ದೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ನಾಗು, ಥ್ಯಾಂಕ್ ಯು ಸೋ ಮಚ್. बढ़िया, ओके. कहाँ से हो आप MD? ಜೌಲ್ ಬೇಡ ಅಜ್ಜಿ, ಮೊಮ್ಮಗಳ ಜೊತೆ ಬಾ. ನೀವು ಪ್ಲೀಸ್ ಕಮ್ ಅಂತೆ ನೋಡಿ, ಜಾಯಿನ್ ಆಗ್ತೀರಾ? ಹಾಗೆ ಹಿಂದಿಯವರು ಬಂದರು. गुड़गांव हरियाणा, ओके हरियाणा से, ठीक है. उधर बारिश है क्या? ನಾಗು ಅವ್ರು ಇದ್ದೀರಾ? ಇವ್ರಿಗೆ ಕನೆಕ್ಟ್ ಆಗೋದಾದರೆ ಆಗಿ MDಗೆ. अंकल जी के लाइव में दोस्त बनाता. हाँ अच्छा अच्छा, वो सुरेंद्र ना? अच्छा याद है गार्डन वाला सुरेंद्र. अच्छा आदमी है ना वो सुरेंद्र. ನಾಗು ನೋಡಿ, ಇವರಿಗೆ ಕನೆಕ್ಟ್ ಆಗಿ. ಕೇಳ್ತಾ ಇದೆಯಾ? ನಿತ್ಯಪ್ರಿಯ ಬಂದರು. ಹಾಯ್ ಸುಮಿ ಸಿಸ್ಟರ್, ಹೇಗಿದ್ದೀರಾ ಸಿಸ್ಟರ್? ಕಾಫಿ ಆಯಿತಾ? ಇಲ್ಲ ಅಶ್ವಿನಿ, ಕಾಫಿ ಎಲ್ಲ ಕುಡಿಯಲ್ಲ, ಊಟ ಆಯಿತು. ಬ್ಲೂ ಕೊಡು. ಬ್ಲೂ ಕೊಟ್ಟೆ, ಎಲ್ಲ ನೆನಪೋಗಿದೆ ನೋಡಿ, ಕೊಟ್ಟೆ. ಲೈಕ್ ಡನ್, ಥ್ಯಾಂಕ್ ಯು ಅಶ್ವಿನಿ. ಬ್ಲೂ ಕೊಡುವ ಓಡು ಆಗಿದೆ ಅದು. ಹೈ GML ಪ್ರೋ ಹೇಳ್ತಿದ್ದಾರೆ, ಪ್ಲೀಸ್ ಹೆಲ್ಪ್ ಮೀ. ನೋಡಿ ಇವರಿಗೆ ಜಾಯ್ನ್ ಆಗಿ, ನಿತ್ಯಪ್ರಿಯ MDಗೆ ಜಾಯ್ನ್ ಆಗಿ. ಕಾಫಿ ಆಯಿತಾ ಬ್ರದರ್ ಕೇಳ್ತಿದ್ದಾರೆ ನಿತ್ಯಪ್ರಿಯ. लिंक दिया ना GML, उसको कनेक्ट हो जाओ MD. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಆಗಿ ಹೇಳ್ತಿದ್ದಾರೆ ನೋಡಿ. MD ಇದ್ದಾರೆ ಇಲ್ಲಿ, ಮತ್ತೆ ಯಾರಿದ್ದಾರೆ ನ್ಯೂ ಫ್ರೆಂಡ್ಸ್ ನಿಮಗೆ ಗೊತ್ತಿಲ್ಲ, ಮತ್ತೆಲ್ಲ ನಮ್ಮವರೇ. ನಾಗು GML ಎಲ್ಲ ಗೊತ್ತುಂಟಲ್ಲ, ಓಲ್ಡ್ ಫ್ರೆಂಡ್ಸ್ ಅವರೆಲ್ಲ. MD ಒಬ್ಬರು, ಹೊಸಬ್ರು.
ಟೀ ಆಯಿತಾ ನಿಮ್ಮದು ನಿತ್ಯ? ಅಶ್ವಿನಿ, ಹಾಯ್ ನಾಗು ಸಿಸ್ಟರ್, ಕಾಫಿ ಆಯಿತಾ ಸಿಸ್ಟರ್? ನಾಗು ಮ್ಯೂಟಲ್ಲಿದ್ದಾರಾ ಅಂತ. ಸಪೋರ್ಟ್ ಆನ್, ಥ್ಯಾಂಕ್ ಯು ಅಶ್ವಿನಿ. ಇನ್ನೂ ಇಲ್ಲ ಸಿಸ್ಟರ್. ಓಕೆ, ಅವರಿಗೆ ಜಾಯ್ನ್ ಆಗ್ತೀರಾ ಎಮ್ ಡಿಗೆ? ಎಮ್ ಡಿ ಲಿಂಕ್ ಏತೋ ಡಾಲ್ ದೋ. ನಾನು ಇದ್ದೇನೆ ನೋಡಿ, ಎಮ್ ಡಿಗೆ ಜಾಯ್ನ್ ಆಗಿ ನಾಗವರೇ. ಮಾಡಬೇಕು ಸಿಸ್ಟರ್. ಓಕೆ ಓಕೆ, ಕೇಳ್ತಿದ್ದಾರೆ ನೋಡಿ ಅವರು ಎಮ್ ಡಿ, ಅವರಿಗೆ ಜಾಯ್ನ್ ಆಗಿ. ಅಶ್ವಿನಿ ಮತ್ತು ನಾಗು ಅವರು ಇಬ್ಬರು. ವಿಡಿಯೋ ಎಲ್ಲರೂ ಹಾಕ್ತಿದ್ದೀರಾ? ಆ್ಯಪಲ್ ಬೇಕಾ? ಆ್ಯಪಲ್ ಬೇಕು, ಕೊಡಿ. ಐ ಲೈಕ್ ಫ್ರೂಟ್ಸ್ ತಿಂತೀನಿ. ವಿಡಿಯೋದಲ್ಲಿ ಮಾತ್ರ ನಾನ್ ವೆಜ್ ತೋರಿಸ್ತೀನಿ, ಆದರೆ ಮನೇಲಿ ತಿಂತೀವಿ ನಾವು. ಇದು ಫ್ರೂಟ್ಸ್ ತಿಂತೀವಿ, ತರಕಾರಿ ಕೂಡ ತಿಂತೀವಿ, ಆದರೆ ಸ್ವಲ್ಪ ಕಮ್ಮಿ. ವಾರದಲ್ಲಿ 2 ದಿನ ಮಾಡ್ತೀವಿ ಮಾತ್ರ. ಜಾಸ್ತಿಯಾಗಿ ಮೀನು. ಒಂದು 10 ದಿನ ವೆಜ್ ಆದರೆ 20 ದಿನ ನಾನ್ ವೆಜ್. ಕಾಫಿ ಟೀ ಬೇಡ ಅಂದ್ರಲ್ಲ? ಹೌದೌದು, ಕಾಫಿ ಟೀ ಕುಡಿಯಲ್ಲ. ಕಿಸ್ಕೋ ಡನ್ ಕಿಯಾ ಎಮ್ ಡಿ? ಪ್ಲೀಸ್ ಚೆಕ್ ಕಿಸ್ಕೋ GML ಕೋ. ವೆಜಿಟೇಬಲ್ಸ್ ಬೇಕಾ? ವೆಜಿಟೇಬಲ್ ಕೊಡಿ. ಅದು ಬೇಡ, ಬದನೆ ಬೇಡ. ಎಂತ ಹೇಳ್ತಾರೆ, ಬದನೆ ಹೇಳ್ತೀವಿ ನಾವು. ಬದನೆಕಾಯಿ, ಕುಕ್ಕುಂಬರ್ ಓಕೆ. ಅದು ತರೋದಿಲ್ಲ, ಬ್ರೆಂಚಲ್ಲ ಹೇಳ್ತಾರೆ, ಅದು ತರೋದಿಲ್ಲ ನಾನು. ಡ್ರೈ ಫ್ರೂಟ್ಸಾ? ಅದು ತಿಂತೇವೆ ಡೈಲಿ, ಡ್ರೈ ಫ್ರೂಟ್ಸ್. ಎಲ್ಲ ಗೊತ್ತುಂಟು ನೋಡಿ ಇವರಿಗೆ. ಮತ್ತೇನುಂಟು ಕೊಡಿ. एम डी किसको ज्वाइन किया आपने? इधर देखो, नित्य प्रिया है, नागो है, उसको सिंपल ग्रीन नागो, उसको ज्वाइन करो। GML को ज्वाइन किया, ठीक है ना? ठीक है. ಅಶ್ವಿನಿ ಅವರೇ, ಇವರಿಗೆ ಜಾಯ್ನ್ ಆಗ್ತೀರಾ? ಸ್ಪೋರ್ಟ್ಸ್ ಓಕೆ. ಸ್ಪೋರ್ಟ್ಸ್ ಕೂಡ ಎಕ್ಸಸೈಸ್ ಬೇಕಲ್ಲ, ಎಲ್ಲ ಗೊತ್ತುಂಟು ನೋಡಿ ಇವರಿಗೆ. ಇವತ್ತೊಂದು ವೀಡಿಯೋ ಹಾಕಿದೆ ನೋಡಿ, ಅಂತಾಕ್ಷರಿ ಉಂಟು, ಗಮ್ಮತ್ತಾಗ್ತದೆ ನೋಡಿ. ಜೋಕ್ಸ್ ಇದೆ, ಅಂತಾಕ್ಷರಿ ಇದೆ. ಮಾಲ್ಕೆ ಕಾಲ್ಮಿ ಅಂದರೆ ಅಂತ. ಮಾಲ್ಕೆ ಕಾಲ್ಮಿ ಅಂದರೆ ಮುಳ್ಳುಕಾಯಿಯಾ? ಮುಳ್ಳುಕಾಯಿ ಹೇಳೋದು ಅದಕ್ಕೆ? ಮುಳ್ಳುಕಾಯಿ ಅಂದರೆ ಎಂತ? ಯಾವ ಫ್ರೂಟ್ ಅದು? ನೀವು ಪ್ಲೀಸ್ ಕಮ್. ಇವ್ರಿಗೊಂದು ಜಾಯ್ನ್ ಆಗ್ತೀರಾ ಅಶ್ವಿನಿ? ಬ್ಲೂ ಬೇಕಾ? ಹ್ಯಾಸ್ ಅಂತೆ. ಸಪೋರ್ಟ್ ಐ ಡಿ ಅದು, ಸಪೋರ್ಟ್ ಮೆಸೇಜಾ? ನಾಗು ಅವರೇ, ಇಲ್ಲಿ ಕೇಳಿ ಸ್ವಲ್ಪ. ಎಮ್ ಡಿಗೆ ಜಾಯ್ನ್ ಆಗ್ತೀರಾ? ಆಮೇಲೆ ಬಂದರು. ಬದನೆಕಾಯಿ ಹೌದೌದು. ಬದನೆಕಾಯಿ ಹೇಳೋದಲ್ಲ ಅದಕ್ಕೆ, ನಾನು ಹೇಳಿದಲ್ವ ಒಮ್ಮೆ ಬದನೆಕಾಯಿ ಅಂತ. ನೀವು ನಮ್ಮ ವಿಡಿಯೋ ನೋಡಲು ಸುಮಿ, ನೀವು ನಮ್ಮ ವಿಡಿಯೋ ನೋಡಲು ಸುಮಿ. ನಾನು ನೋಡ್ತೀನಲ್ವ ನಿಮ್ಮ ವಿಡಿಯೋ, ಬಂದರೆ ಎಲ್ಲರದ್ದು ನೋಡ್ತೀನಿ. ನಾನು ಕಿಚನಲ್ಲಿ ಇಟ್ಟು ಬಿಡ್ತೀನಿ, ಅಡುಗೆ ಮಾಡುವಾಗ. ಮಾಡಬೇಕು ಸುಮಿ. ಓಕೆ, ಕೊಡಿ. ಬ್ಲೂ ಬೇಕಾ? आप हिंदी में बोलो ना. ओके ओके. ಬ್ಲೂ ಬೇಕಲ್ಲ ನಿಮಗೆ, ಕೊಡ್ತೀನಿ. ಜಾಯ್ನ್ ಆಗಿ ಎಮ್ ಡಿಗೆ. क्या बोलो हिंदी में? आप कुछ बोलो ना.
ಮಾತಾಡಿ ಯಾರಾದರೂ. कितना सब है आपका एमडी सपोर्ट ನೋಡಿ ಬ್ಲೂ ಕೊಟ್ಟೆ ಜಾಯ್ನ್ ಆಗಿ ಎಮ್ಡಿಗೆ. आपको चाहिए क्या? ನಾ ಅಡುಗೆ ಮಾಡಲ್ಲ, ಸೊ ಯಾರು ವಿಡಿಯೋ ನೋಡಲ್ಲ. ಯಾರ ವಿಡಿಯೋ ನೋಡಲ್ಲ, ವಾಚವ್ರಿಗೆ ಆದರೂ ನೋಡಿ. ಅಷ್ಟೇ ಎಮ್ ಡಿ. ಮೋನೋ ಆನ್ ಆಯ್ತಾ? ಒಬ್ಬ ದೇವರಪ್ಪ, ಇಲ್ಲ ಮಾರೈತಿ, ಇನ್ನೊಂದು 2 ವರ್ಷ ಬೇಕಾ ಅಂತ. ಎಲ್ಲ ಲೆಸ್ ಆಯ್ತು ನಂದು. 2 साल हो गए ना, पूरा लेस हो गया मेरा वॉच आवर, इसके लिए. ಜಿ ಎಮ್ ಎಲ್ಲು ನೀವು ವಿಡಿಯೋ ಹಾಕೋದಿಲ್ವಾ? ಎಲ್ಲ ಲೆಸ್ ಆಗ್ತದಲ್ಲ ಇಲ್ಲಾದರೆ. ಸೋನು ಕ್ಯೂಟ್ ಪಾಂಡ ಬಂದರು. ಜಿ ಎಮ್ ಎಲ್ ಕಾಕಾನೇ ಮಾರ್ನಿಂಗ್. ಯಾಕೆ ನಾನು ವೀಡಿಯೋ ನೋಡಿ ಬಂದರೆ ಅಂತ? ಸುಮ್ಮನೆ ಅವರೇ ಗುಡ್ ಮಾರ್ನಿಂಗ್. ಅದರಲ್ಲೊಂದಿತ್ತು ಅಂಥದ್ದು ಜೋಕು, ನಾನು ವೀಡಿಯೋ ಈಗ ಅಪ್ಲೋಡ್ ಮಾಡಿದ್ರಲ್ಲಿ, ಅದು ನೋಡಿ ಬಂದರೆ ಅಂತ. ನೀವು ಮಾಡ್ತೀರಾ ಬ್ರಷ್? ಗುಡ್ ಮಾರ್ನಿಂಗ್. ಈಗ ಎದ್ದದ್ದ, ಬ್ರಷ್ ಕೂಡ ಮಾಡಲಿಲ್ವಾ ಎದ್ದು? ನಾಗು ಖಾಲಿ ಸಪೋರ್ಟ್ ಮಾಡ್ತಿದ್ದಾರೆ, ಕೇಳ್ತಾನಿಲ್ಲ ಅವರು. ನೋಡಿಲ್ಲಿ ಹೊಸಬ್ರು ಇದ್ದಾರೆ ಎಮ್ ಡಿ. ಹಾಂ ಬಾಬಾ, ನಿನ್ನ ಕಾಕಿ ಇಲ್ಲ ಸೊ ಮಾಡಲ್ಲ. ಗೃಹಿಣಿ ಅವರೇ, ಹ್ಯಾಪಿ ಬರ್ಡೇ ಟು ಯು. ಕೇಕ್ ತಂದಿದ್ದಾರೆ ನೋಡಿ. ನಾಗು ಇಯರ್ಸ್ ಅಂತೆ. ಜಿ ಎಮ್ ಎಲ್ ಕಕ್ಕನ ಕಕ್ಕನದು ಕಾಕ. ಜಿ ಎಮ್ ಎಲ್ ಕಾಕ. ಎಮ್ ಡಿ ಆನ್. ಥ್ಯಾಂಕ್ ಯು ಎಮ್ ಡಿ. ನಾನು ಇಲ್ಲೇ ಇದ್ದೇನೆ ಸ್ವಾಮಿ. ನೋಡಿ ಅವರಿಗೊಂದು ಜಾಯ್ನ್ ಆಗಿ ಹೇಳ್ತೇನೆ. ಎಮ್ ಡಿಗೊಂದು ಜಾಯ್ನ್ ಆಗಿ. ಪಾಪ ಅವ್ರು ಕೇಳ್ತಾ ಇದ್ದಾರೆ ಆವಾಗದಿಂದ. ಸುಮ್ಮನೆ ಅವರೇ ಬೇಕಾ ಟೋಪಿ ಉಂಟು ನನ್ನ ಹತ್ರ, ಬ್ಲ್ಯಾಕ್ ಆ್ಯಂಡ್ ವೈಟ್ ಉಂಟು. 2 ಸಾಕು. ವಿಡಿಯೋ ನೋಡಿ, ನನ್ನ ವೀಡಿಯೋದಲ್ಲಿ ಟೋಪಿ ಹಾಕಿದ್ದೇನೆ ನೋಡಿ. ಸಾಗರ್ ಅವರು ಬಂದರು. ಹಾಯ್ ಸಾಗರ್. ಕಾಕಾನ ಕಕ್ಕ ಕಾಕ ಬೇರೆ ಕಕ್ಕ ಬೇರೆ. ಹೌದೌದು, ನಾನು ತಮಾಷೆಗೆ ಏನಾದರೂ ಕಕ್ಕ ಬರೆದ್ರು ಅಂತ ಓದೋದು. ಕಕ್ಕಗೆ ಡಬಲ್ ಕೆ ಬರ್ತದೆ, ಕಾಕಾಗೆ ಒಂದೇ ಕೆ. ವಿಡಿಯೋ ನೋಡ್ತೀನಿ, ನೋಡಿ ಸೋನು, ಗಮ್ಮತ್ತುಂಟು. मी जाऊँ रुको ना थोड़ा, सुनता नहीं वो नागो को. मैं उसको ये किधर गई? नित्य प्रियम ब्लू दिया, ज्वाइन हो जाओ करके, उसका पता नहीं है. ಮ್ಯೂಟ್ ಇದೆ, ಹೌದಾ? ಕನೆಕ್ಟೆಡ್ ಎಮ್ ಡಿ ಬ್ರದರ್. ಓಕೆ ನೋಡಿ, ಕನೆಕ್ಟ್ ಕಿಯಾ. ನಿತ್ಯ ಪ್ರಿಯ, ಥ್ಯಾಂಕ್ ಯು ನಿತ್ಯ. ನಾನು ನೋಡೋದು ಬ್ಲೂ ಹಿಡ್ಕೊಂಡು ಎಲ್ಲಿ ಹೋಗಿ ಮಾಯ ಆದ್ರಿ ಅಂತ ಇದ್ದೀನಿ. ಬ್ಲೂ ಇಟ್ಕೊಂಡು ಎಲ್ಲಿ ಮಾಯ ಆದ್ರಿ ಅಂತ ನೋಡುವುದು. ಸೋಣು ಬಾಂಡಲ್ಲಿ ಹೋದರು. ಬ್ಲೂ ಬೇಡ ಅಂದರೆ ಹೇಳಿಬಿಡಿ, ತೆಗೆದು ಬಿಸಾಡ್ತೀನಿ. ಜಿ ಎಮ್ ಎಲ್ ಕಾಕ ಇದ್ದೀರಾ? ಮೋನೋವನ್ ಆಯ್ತು. ಅಯ್ಯೋ ದೇವ್ರೆ, ಈಗ ಯಾರು ಕೇಳಿದರು? ನಾಗೂ ಕೇಳಿದ್ರು. ಈಗ 1000 ಸಮಥಿಂಗ್ ಆಗಿದೆ ಅಷ್ಟೇ. ಕಂಪ್ಲೀಟ್ ಆಗಲಿಲ್ಲ 1000.
1.3 ಏನಾಗಿದೆ, 1.4 ಆಯಿತಾ ಅಂತ ಅಷ್ಟೇ. ನಿಮ್ಮದೆಲ್ಲ ಜಾಸ್ತಿ ಆಯ್ತಲ್ಲ. ಬ್ಲೂ ತೆಗೆದೆ, ಬೇಕಾದರೆ ಕೇಳಿ ಆಯಿತಾ. ನಿಮ್ಮದೆಷ್ಟಾಗಿದೆ? 3 ಜಾಸ್ತಿ ಆಗಿದೆ. नित्या जी थैंक्स, मैं आपके घर आ रहा हूँ. ओके ओके जाओ. ब्लू चाहिए नित्या? अंडर बाहर नो हिंदी ब्रदर. ಏನು ಹೇಳ್ಬೇಕು ಹೇಳಿ. उसको ब्लू दे दूँगी, जाओ आपका उसका घर जाओ. नित्या को ब्लू दिया, देखो कनेक्ट हो के आ जाओ. ನೀವು ಕನೆಕ್ಟ್ ಆದ್ರಾ MDಗೆ ನಿತ್ಯ ಪ್ರಿಯಾ? ಟೆನ್ ಲೈಕ್ ಬಂದಿದೆ. GML ಮನೆಯಲ್ಲಿ ಕರೆಂಟ್ ಹೋಯ್ತು. ಒಳ್ಳಿ ಕನ್ನಡ ಆ್ಯಂಡ್ ತೆಲುಗು ಗೊತ್ತುಂಟ ನಿಮಗೆ? ತುಳು ಕಲಿಬೇಕು. ನನ್ನ ವಿಡಿಯೋ ನೋಡಿ ತುಳು ಕಲೀರಿ. ಮೇರಾ ಘರ್ ಮೇ ಆ ಜಾओ 4 7 ಪೈಸೆ ಅಲ್ವಾ? ಶಿಲ್ಪ ನನಗೆ ಕರೀರಿ, ಅವ್ರು ಬರ್ತಾರೆ. ಪೈಸೆ ಸಾತ್ ಅಂತ. ಎಸ್ ಸಿಸ್ಟರ್. ಅವನಿಗೆ ಬರೆಲ್ಲ ಕಾಣ್ತದೆ ತೆಲುಗು, ಅವನಿಗೆ ಖಾಲಿ ಹಿಂದಿ. ನಾಲ್ಕು ಜನ ಬರಬೇಕಾ ನಿಮ್ಮ ಮನೆಗೆ? ತಂದೆ ತಾಯಿ ಮತ್ತು 2 ಮಕ್ಕಳು, 4 ಜನ ಆಯ್ತಲ್ಲ. ಅವನ ಹತ್ರ ಒಂದೇ ಇರೋದಾದರೆ 4 ಹೇಗೆ ಕೊಡ್ತಾನೆ? ಮತ್ತೆ ಹೇಳಿ. ನಿತ್ಯ ಜಿ ಡನ್. ವಿಡಿಯೋ देखा क्या MD? ಲಿಂಕ್ ಹಾಕಿದ್ರಾ? ನಿತ್ಯ ಅವ್ರದ್ದು ಡನ್ ಆಯ್ತಂತೆ. ನೀವು ರಿಟರ್ನ್ ಮಾಡಿ ಅವರಿಗೆ. ಹಾಂಜಿ ಓಕೆ ಓಕೆ ठीक है, थैंक यू, शुक्रिया. आपको आता है तेलुगु? आता है क्या MD? ವೈ ಸುಮಿ ಇಲ್ಲಿ ಮೆಸೇಜ್ ಮಾಡೋಕ್ಕಾಗಲ್ಲ. ಏನು ವೈ ನಾನು ಕನೆಕ್ಟೆಡ್ ಸಿಸ್ಟರ್. ಓಕೆ, ಮೆಸೇಜ್ ಕಮೆಂಟ್ ಇಟ್ಟುಬಿಡಿ. ನಹಿ ಮೇ ವಿಶಾಖಪಟ್ಟಣ ಮೇ ರೆಹತಿ ಹೂँ. ಓಕೆ ಟೀಕ್ ಹೇ. ಶಕುಂತಲಾ ಅವರೇ ಬನ್ನಿ. ಹಾಯ್ ಶಕುಂತಲಾ. GML ಲಿಂಕ್ ಹಾಕಿದ್ದಾರೆ. ಇಲ್ಲಿ ಯಾರೇ ಹೊಸಬರು ಇಲ್ಲಲ್ಲ GML. ಅವನೊಬ್ಬ ಇದ್ದ, ಕೊಟ್ಟಲ್ಲ ಅವನು. ಔಟ್ಸೈಡ್ ಇದ್ದೀನಿ. ಆಯಿತು ಓಕೆ ನಾಗವರೇ, ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ್ರಿ ಇಷ್ಟೊತ್ತು, ಅರ್ಧ ಗಂಟೆಯಿಂದ. ಥ್ಯಾಂಕ್ ಯು. ಏನೋ ಲಾಸ್ ಆಗಲ್ಲ ಸುಮಿ. ಲಾಸಾ? ಬಾಗುರು ಮೆಸೇಜ್ ಮಾಡೋಣ. ನೀವು ನನಗೆ ಯಾಕೆ ಹೇಳಲಿಲ್ಲ ಬರ್ತೀನಂತ? ಇದು ಯಾರು? ನಾನು ವಾಟ್ಸಪ್ಪಲ್ಲಿ ಕಳಿಸಿದ್ದೇನೆ ನೋಡಿ ಅಂತ. ಈ ಟುಗೆದರ್ ಲೈವ್ ಆಪ್ಷನ್ ಬರಲ್ವಾ ಈಗ? ಇಲ್ಲಿ ಪೇಷಂಟ್ ನೋಡೋಕ್ಕೆ ಬಂದಿದ್ದೀನಿ. ಹೌದಾ? ಓಕೆ. ಹೇಗಿದ್ದಾರೆ ಪೇಷಂಟ್? ಬೇಗ ಹುಷಾರಾಗಲಿ. ನನಗೆ ಬೇಜಾರು ಆಗ್ತಾ ಉಂಟು. ಯಾಕೆ ಬೇಜಾರು? ಲೆಸ್ ಸುಮಿ ಬೈ ಮಿಸ್ಟೇಕ್. ಹೌದೌದು, ಆಗಲ್ಲ ಸುಮಿ. ಇನ್ನೂ ಲೆಸ್ ಆಗಲ್ಲ ಸುಮಿ ಅಂದರೆ ಎಂತ? ಇದು ಸಬ್ ಹೇಳ್ತಿದ್ದೀರಾ? ನಾನು ನೋಡಿಲ್ಲ, ಟೆಂಪಲ್ಗೆ ಹೋಗಿದ್ದೆ. ನೀವು ರಮ್ಮಿ, ಗೊತ್ತಾಯ್ತು. ಟೆಂಪಲ್ ಹೋಗಿದ್ರಿ, ಗೊತ್ತಾಯ್ತು. ರಮ್ಮಿ ಅವರು. ನಾನು ನೋಡಿಲ್ಲ. ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ನಾನು ಬಂದು ಆಯಿತು ಎಷ್ಟು 40 ಮಿನಿಟ್ಸ್. ಹಾಯ್ ದುಬೈ ಸಿಸ್ಟರ್. ಇದು ಯಾರು? ಶಕುಂತಲಾ. ಎಲ್ಲ ಗೊತ್ತುಂಟು ನನ್ನ ಬಗ್ಗೆ. ಎಸ್ ಸಿಸ್ಟರ್. ಸಬ್
ಕೆಲಸ ಎಲ್ಲ ಲೆಸ್ ಆಗ್ತದೆ 1 2 3 ಮತ್ತು ಪುನಃ ಬರ್ತದೆ ನಂದು ಗೊತ್ತಿಲ್ಲ ಏನಂತ. ಅಯ್ಯೋ ಅಲ್ವಾ ನೀವಲ್ವಾ ರಮ್ಮಿ? ಮಂಜುನಾ? ಪ್ರಿಯಾ ಅವರೇ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ನೇಮ್ 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 ಚುಪ್ ಹೇಳ್ತಿದ್ದಾರೆ. ಟೆಂಪಲ್ಗೆ ಹೋದದ್ದು ಯಾರು ಅಂತ ಗೊತ್ತುಂಟು ನನಗೆ. ಶಕುಂತಳ ಅವರು ಇದ್ಯಾರು ಭಟ್ರಾ? ಶಕುಂತಳ ಯಾರು ಅಂತ ಹೇಳಿ. ಸೂನು ಅವರೇ ಗುಡ್ ಮಾರ್ನಿಂಗ್ ಹೇಳ್ತಿದ್ದಾರೆ. ಮೆಸೇಜ್ ಮಾಡೋಣ ಆನಲ್ಲಿದ್ದಾರೆ. 6 ಜನ, 4 ಜನ ತೋರಿಸ್ತಾ ಉಂಟು, ಒಂದರಲ್ಲಿ 6 ಜನ ತೋರಿಸ್ತಾ ಉಂಟು. ನಾನು ಸಾಗರ್ ಸಾಗರ್ ಕಿನಾರೆ ನಾನೇ ಗೊತ್ತು. ಶಕುಂತಳ ಡ್ಯಾನ್ಸಿಂಗ್ ಗೊತ್ತಾಯಿತು. ಸಪೋರ್ಟ್ ಆನ್ ನಿತ್ಯಪ್ರಿಯಾ, ಥ್ಯಾಂಕ್ ಯು. ಗುಡ್ ಈವ್ನಿಂಗ್ ಪಾಂಡ ಅವರು ಹೇಳ್ತಿದ್ದಾರೆ. ನಿತ್ಯಪ್ರಿಯಾ ಅವರು ಇನ್ನೂ ಬ್ಲೂ ತೆಗಿಲ್ಲ ಅಶ್ವಿನಿ, ಬೇಕಾದರೆ ಕೇಳಿ. ನನ್ನ ಗರ್ಲ್ ಫ್ರೆಂಡ್ ಶಕುಂತಳ. ಹಾಗಾದರೆ ಇದು ಮಂಜು ಅವರು. ಹಾಯ್ ಗುರು ಹೇಳ್ತಿದ್ದಾರೆ. ಗುರು ಯಾರಲ್ಲಿ? ಹಾಂ ಗುರು ಮೆಸೇಜ್ ಮಾಡೋಣ. ಓಕೆ. ಐಶ್ವರ್ಯ ಇದ್ಲಲ್ಲ, ಈಗ ಶಕುಂತಳ ಆದ್ಲ. ನೇಮ್ ಚೇಂಜ್ ಅಲ್ವಾ? ಐಶ್ವರ್ಯ ಮಾತ್ರ ಡ್ಯಾನ್ಸ್ ಮಾಡೋದು. ಓಕೆ ಸುಮಿ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನಿತ್ಯ. ನಾಗ ಅವರು ಹೋದ್ರಾ? ಹಾಸ್ಪಿಟಲಲ್ಲಿದ್ದರು ಅಂತ ಹೇಳಿದರು. ನಮ್ಮ GML ಎಲ್ಲಿ ಹೋದರು? GML ಬ್ಲೂ ತೆಗಿಲ ಇದ್ದೀರಾ? ಏನೇ ಆಗಲಿ ಮುಂದೆ ಸಾಗು ನೀ. ಹೌದು, ಮುಂದೆ ಸಾಗಬೇಕು. ಅದಕ್ಕೆ ಬಂದೆ ಲೈವ್ಗೆ. ಸ್ವಲ್ಪ ಆದರೂ ಆಚಾರ ಹೋಗಲಿ ಅಂತ. ಮೆಲ್ಲನೆ ಹೋಗ್ತಾಯಿತ್ತು. ನನಗೆ ಜನವರಿಯಲ್ಲಿ ಉಂಟಲ್ಲ ಜಾಸ್ತಿ ಆಗಿತ್ತು, ಮಾರ್ಚ್ವರೆಗೆ, ಮತ್ತು ಅಲ್ಲೇ ಸ್ಟಾಪ್ ಆಯಿತು. ಟೀ ಮಾಡ್ತಿದ್ದೀನಿ, ಬನ್ನಿ ಸುಮಿ. ನನಗೆ ಬೇಡ ಟೀ, ನಾನು ಕುಡಿಯಲ್ಲ. ನೀವು ನನಗೆ ಕೊಡಬೇಡಿ. ಕವಿತಾ ಬಂದರು, ನಾ ಬಂದಿಲ್ಲ ಅಂತ ಹೇಳಿ ಆಂಟಿಗೆ. ಬರಬೇಕು ಕವಿತಾ ಅವರೇ, ಸಪೋರ್ಟ್. ಆಯಿತಾ ಕ್ಲಾಸ್? ಅರುಣ್ ಬಂದರು. ಹಾಯ್ ಅರುಣ್, ಹೇಗಿದ್ದೀರಿ? ಹಾಯ್ ಅಕ್ಕ, ಗುಡ್ ಈವ್ನಿಂಗ್. ಕಾಫಿ ಆಯಿತಾ? ಇಲ್ಲ ಅರುಣ್, ನಿಮ್ದಾಯ್ತಾ? ತುಂಬ ದಿನ ಆಯಿತು, ಅರುಣು ಸಿಗಲಿಲ್ಲ, ಯಾರೂ ಸಿಗಲಿಲ್ಲ. ಹಾಯ್ ಕವಿತಾ ಸಿಸ್ಟರ್ ಹೇಳ್ತಿದ್ದಾರೆ. ನಿತ್ಯಪ್ರಿಯಾ ಲೈಕ್ 10. ಥ್ಯಾಂಕ್ ಯು ಅರುಣ್. ಹೇಗಿದ್ದೀರೀಗ? ಎಷ್ಟು ದಿನ ಆಯ್ತಲ್ಲ. ನಮ್ಮ GML ಎಲ್ಲಿ ಹೋದರು? ರಮ್ಯಾ ಬಂದರು. ಹಾಯ್ ರಮ್ಯಾ ಅಕ್ಕ ಹೇಳ್ತಿದ್ದಾರೆ ಅರುಣ್. ಹೇಗಿದೆ ನಿಮ್ಮ ಜೀವನ ಚಕ್ರ ಅರುಣ್? ನೀವು ಡೈಲಾಗ್ ಬಿಡೋದು ಬೇಡ ಅಂತ ನಾನೇ ಕೇಳಿಬಿಟ್ಟೆ. ಪೂಜೆ ಮಾಡಿ ಬರ್ತೀನಿ, 2 ID ಇದೆ, ಆನ್ ಇದೆ. ಥ್ಯಾಂಕ್ ಯು ರಮ್ಮಿ. ಯಾಕೆ ಸುಮಿ? ಡಯಟ್? ಹೌದೌದು, ಡಯಟ್. ಮನೆಯಲ್ಲಿ ಮತ್ತು ಅದೆಲ್ಲ ತಿಂದದ್ದು ಕರಗಬೇಕಲ್ಲ, ಇದೆಲ್ಲ ಅದ್ರ ಮೇಲೆ ತಿಂದರೆ. ಹಾಯ್ ಅರುಣ್ ಹೇಳ್ತಿದ್ದಾರೆ ರಮ್ಯಾ ಅವರು. ಹಾಯ್ ಅರುಣ್ ಬ್ರದರ್, ಹೇಗಿದ್ದೀರಾ ಬ್ರದರ್? ಅರುಣ್ ತುಂಬ ಅಪರೂಪ ಆಗಿದ್ದಾರೆ ಅಲ್ವಾ? ಕಾಫಿ ಆಯಿತಾ ಬ್ರದರ್ ನಿಮ್ಮದು ಹೇಳ್ತಿದ್ದಾರೆ. ಅತ್ತಿಗೆ ಅಂತ ಕಣ್ಮುಚ್ತಾ ಇದ್ದಾರೆ. ನಾಚಿಕೆನೂ ಇದೆ, ನಗ್ತಾನೂ ಇದ್ದಾರೆ. ಓ, ಇವರು ಬಂದರು ನೋಡಿ ಭುವಿ. ಆಂಟಿ ಅಂತ. ಏನು ಮಗಳೇ ಹೇಳಿ,
ಭುವಿ ಭುವಿ ಮಗಳೇ. ಹಾಯ್ ಅಶ್ವಿನಿ ಅಕ್ಕ, ಟೀ ಆಯ್ತಾ ಅಕ್ಕ? ಭುವಿ ಅಂತ ನಾಚಿಕೆ ಮಾಡ್ಕೊಳ್ತಿದ್ದಾರೆ. ಓಕೆ ಬಾ ಹೇಳ್ತಿದ್ದಾರೆ ಶಕುಂತಳ. ಹಲೋ ಸುಮಿ, ಹೇಗಿದ್ದೀರಾ? ಓ ಮಯಾಂಕ್ ಬಂದ್ರ, ನಮ್ಮ ಹೀರೋ ಬೈಕಲ್ಲಿ ಬಂದ್ರ? ಅವ್ವ ಏನವ್ವ ಶಕುಂತಳ ಅಂತ ನಗ್ತಿದ್ದಾರೆ. ಇಲ್ಲ ಅಕ್ಕ ನಿಮ್ಮದು ಹೇಳ್ತಿದ್ದಾರೆ. ಟೀ ಆಯಿತಾ ನಿಮ್ಮದು? ನಾನು ಟೀ ಕುಡಿಯಲ್ಲ. ಇಲ್ಲ, ಮಧ್ಯಾಹ್ನ ಊಟ ಆಯಿತು. ಮಧ್ಯಾಹ್ನ ಊಟ ಆಯಿತಾ? ನಂದು ಊಟ ಆಯಿತು ಮಧ್ಯಾಹ್ನದ್ದು. ಈಗ ಎಷ್ಟಾಯಿತು ಗಂಟೆಯಲ್ಲಿ? 4:10 ಆಯಿತು. ಆಮೇಲೆ ಬರ್ತೀನಿ, ಕೆಲಸ ಮಾಡಿ. ಆಮೇಲೆ ಬಂದಾಗ ನಾನು ಎಂಡ್ ಮಾಡ್ತೀನಿ. ನಿಲ್ಲಿ, ಕೆಲಸ ಮತ್ತೆ ಮಾಡಿ ಮಾತಾಡುವ, ಸ್ವಲ್ಪ ಜೋಕ್ ಮಾಡುವ. ಬ್ಲೂ ಫ್ರಾಕ್ ಇಲ್ಲ. ಫ್ರಾಕ್ ಹಾಕ್ತೀರಾ ನೀವು? ಸಾರಿನೇ ಹಾಕ್ತೀರಿ? ಎಲ್ಲಿದ್ದೀರಿ? ವೇಟ್ ಕೊಡ್ತೀನಿ. ಹಾಕ್ಕೊಳ್ಳಿ ಫ್ರಾಕ್. ಫೋಟೋ ಕಳಿಸಿ ಫ್ರಾಕ್ ಹಾಕಿ. ಹಾಯ್ ಕವಿತಾ ಅಕ್ಕ, ಟೀ ಆಯ್ತಾ ಅಕ್ಕ ಹೇಳ್ತಿದ್ದಾರೆ ಅರುಣ್ ಅವರು. ನಮ್ಮ ಮಂಜು ಅವರು ಬಂದರು. ಸಿಸ್ಟರ್ ಹಾಯ್, ನೈಸ್ ಆ್ಯಕ್ಷನ್ ಮಂಜು ಅವರದ್ದು. 5 ನಿಮಿಷ ಬರ್ತೀನಿ. ಓಕೆ ಬೇಗ ಬನ್ನಿ. ಏನು ಜೋಕ್ ಮಾಡೋದು ಮಾರೈತಿ ನೀನು. ಮಜಾ ಇರಬೇಕು ಲೈವಲ್ಲಿ. ಭುವಿ ಚಿಕ್ಕವ ಚೆನ್ನಾಗಿ ಇತ್ತ. ಹಾಯ್ ಮಾವ, ಗುಡ್ ಈವ್ನಿಂಗ್. ಕಾಫಿ ಅಂತ ಹೇಳ್ತಿದ್ದಾರೆ ಅರುಣ್ ಅವರು. ಒಳ್ಳೆ ಮಾವ ಸಿಕ್ಕಿದ್ದಾರೆ ನೋಡಿ ಅರುಣ್ಗೆ. ಹೇಳ್ತಿದ್ದಾರೆ ಭುವಿ ಅವರು. ಅವ್ವ ಅಂತ ನಗ್ತಿದ್ದಾರೆ. ಹೆಲೋ ನಿತ್ಯ ಸಿಸ್, ನಾನು ಸೂಪರ್, ನೀವು ಹೇಗಿದ್ದೀರಾ? ಬೈಕಲ್ಲಿ ಒಳ್ಳೆ ಮಜಾ ಮಾಡ್ತೀರಲ್ವ? ಹೌಸ್ಫುಲ್ ಇತ್ತೇನೆ ಶಾರದಾ ಲೈವಲ್ಲಿ? ಇಲ್ಲ ಹೌಸ್ಫುಲ್ ಇಲ್ಲ. ಈಗ ಜಸ್ಟ್ ಒಂದು 6 ಮಂಡೆ ಕಾಣ್ತಾ ಉಂಟು. ಹೆಲೋ ಭುವಿ ಹೇಳ್ತಿದ್ದಾರೆ ಮಯಾಂಕ್ ಅವರು. ಅರುಣ್ ಕಾಫಿ ಆಯಿತಾ? ಆಯಿತು, ನಿಮ್ದಾಯ್ತಾ ಕೇಳ್ತಿದ್ದಾರೆ. ಫೈನ್ ಬ್ರದರ್ ಹೇಳ್ತಿದ್ದಾರೆ ನಿತ್ಯ ಅವರು. ಭುವಿ ಏನು ಆಯಿತು? ತೊಳಿಲಿಕ್ಕೆ ಹೋದರು, 5 ಮಿನಿಟ್ಸಲ್ಲಿ ಬರ್ತಾರಂತೆ. ನೋಡಿ ಬಂದರು ನೋಡಿ. ಮಂಜಣ್ಣ ಅಂತ ನಾಚಿಕೆ ಮಾಡ್ಕೊಳ್ತಿದ್ದಾರೆ ಕವಿತಾ ಅವರು. ಇಲ್ಲ ಮಾವ ಹೇಳ್ತಿದ್ದಾರೆ ಅರುಣ್ ಅವರು. ಏನೂ ಆಗಿಲ್ಲ ಬ್ರದರ್ ಹೇಳ್ತಿದ್ದಾರೆ. ಹೆಲೋ ಮಂಜಣ್ಣ ಹೇಳ್ತಿದ್ದಾರೆ ಮಯಾಂಕ್ ಅವರು. ಹಾಯ್ ಸಿಸ್ಟರ್ ಹೇಳ್ತಿದ್ದಾರೆ ಮಂಜು ಅವರು. ಹಾಯ್ ಟೀಚರ್ ಕವಿ ಹೇಳ್ತಿದ್ದಾರೆ. ಟೀಚರ್ ಕವಿ ಒಳ್ಳೆ ನೇಮ್. ಕಸ ಗುಡಿಸಿ ಬಂದ್ರಾ? ನಾನು ಕೆರೆಯೋದ ಅಲ್ವಾ ಡ್ರಾಮಾ ನೋಡೋಕ್ಕೆ ಚಿಕ್ಕವ? ನನ್ನ ಕರೆಯೋದ ಅಲ್ವಾ ಡ್ರಾಮಾ ನೋಡೋಕ್ಕೆ ಚಿಕ್ಕವ? ನನ್ನ ಕರೆಯೋದಲ್ವಾ ಅಂತ ಕೇಳ್ತಿದ್ದಾರೆ. ಹಾಯ್ ಭುವನೇಶ್ವರಿ ಅಕ್ಕ ಹೇಳ್ತಿದ್ದಾರೆ ಮಯಾಂಕ್ ಅವರು. ಹಾಯ್ ಪ್ರಿಯಾಂಕಾ ಬ್ರದರ್ ಹೇಳ್ತಿದ್ದಾರೆ. ಮಯಾಂಕ್ ಬ್ರದರ್ ಸಾರಿ. ಹಾಯ್ ಮಯಾಂಕ್ ಬ್ರದರ್ ಹೇಳ್ತಿದ್ದಾರೆ ಮಂಜು ಅವರು. ಅಕ್ಕ ಬ್ಲೂ ಕೊಡಿ, ಇಲ್ಲಾಂದರೆ ಹೋಗ್ತೀನಿ ಹೇಳ್ತಿದ್ದಾರೆ ಅರುಣ್ ಅವರು. ಹೋಗುವಾಗ ಟಾಟಾ ಹೇಳಿ ಅರುಣ. ಇನ್ನೂ ಮಾಡಬೇಕು ಆಂಟಿ ಹೇಳ್ತಿದ್ದಾರೆ ಭುವಿ ಅವರು. ಹಾಯ್ ಸೋಲ್ಜರ್, ಈಗ ಕನಸಿಂದ ನಿಮಗೆ ಎಂಥದ್ದು ಈಗ ಕಾಣಿಸ್ತಿದ್ನಾ? ನನಗೆ ಯಾಕೆ ಓದಲಿಕ್ಕೆ ಬರೋದಿಲ್ಲ. ಈಗ ಕಾಣಿಸ್ತಿದ್ನಾ ನಾನು ಹೇಳ್ತಿದ್ದಾರೆ. ಹೆಲೋ ಮಂಜಣ್ಣ, ಟೀ ಹೇಳ್ತಿದ್ದಾರೆ ಮಯಾಂಕ್ ಅವರು. ನಿಮ್ಮದು ಹೇಳ್ತಿದ್ದಾರೆ ಮಂಜು ಅವರು. ಯಾರು ಚಿಕ್ಕವ? ಡ್ರಾಮಾ ಡೈರೆಕ್ಟರ್ ಹೇಳ್ತಿದ್ದಾರೆ ಕವಿ ಅವರು. ಅಯ್ಯೋ ಕಾಣಿಸಿದ್ದಿ ಕರಮ ಮಾರ್ತಂಗ ಮರಿತಿದ್ದೆ. ಅವರದ್ದೊಂದು ಕನ್ನಡ ಭಾಷೆ ಅರ್ಥನೇ ಆಗ್ತಿಲ್ಲ. ಕೆಲವು ಶಾರ್ಟ್ಸ್ ಎಲ್ಲ ನೋಡಬೇಕು, ಕೆಲವೆಲ್ಲ ಅರ್ಥನೇ ಆಗೋದಿಲ್ಲ ಮಯಾಂಕಿದ್ದು. ಟೀ ಆಯಿತಾ ಮಯಾಂಕ್ ಬ್ರದರ್ ಹೇಳ್ತಿದ್ದಾರೆ. ಟೀ ಆಗಿದೆ ಮಂಜಣ್ಣ ಹೇಳ್ತಿದ್ದಾರೆ ಮಯಾಂಕ್ ಅವರು. ಆಯಿತು ಬಿಡು ಸೋಲ್ಜರ್ ಹೇಳ್ತಿದ್ದಾರೆ ಕವಿತಾ ಅವರು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ ಜಪ ಮಾಡ್ತಿದ್ದಾರೆ ಅರುಣ್ ಅವರು. ಕನ್ನಡ ಅಷ್ಟೇ ಸತ್ಯನಾಶ ಆಗ್ತಿದೆ.
ಹೌದೌದು, ಓದಲಿಕ್ಕೆ ಸ್ವಲ್ಪ ಕಷ್ಟ. ನನ್ನ ಲೈವಲ್ಲಿ ಮಾತ್ರ ಹಾಗೆ ಆಗೋದು, ಬೇರೆ ಲೈವಲ್ಲಿ ನಾನು ಹೋಗ್ತೇನಲ್ವ ಮೆಸೇಜ್ ಮಾಡುವಾಗ ಸರಿ ಓದ್ತೇನೆ. ನನ್ನ ಲೈವಲ್ಲಿ ಗೊತ್ತಿಲ್ಲ ನನಗೆ ಯಾಕೆ ಹಾಗೆ ಆಗುತ್ತಾ. ಅಯ್ಯೋ ಸುಮ್ಮನೆ ಹೇಳ್ತಿದ್ದಾರೆ, ಓಂ ನಮಃ ಶಿವ ಅಂತ ಹೇಳ್ತಿದ್ದಾರೆ. ಮತ್ತೆ ಕವಿ ಸ್ಕೂಲ್ ಬಿಟ್ಟಾ ಬಿಟ್ಟಿತಾನ, ಅದು ಬೀಟಾಟ ಆಗಿದೆ. ಜಪ ಮಾಡಿ ಕರೆಕ್ಟ್ ಇನ್ನೊಮ್ಮೆ ಓದ್ತೀನಿ. ಕರಮಾರ್ತಂಗ ಮರ್ತಿದ್ದೆ ನಾನು ನಿನ್ನ, ಅದು ಯಾವ ಕನ್ನಡ ಅದು. ಸುಮಿ ಉಮಿಗೆ ನಾನು ಏನು ಹೇಳಿಲ್ಲೋ ಮರೈತಿ, ನಿನ್ನ ಜೊತೆ ಮಾತಾಡಬೇಡ ಅಂತ ಹೇಳೋಕ್ಕ ನಾ ಯಾರು. ಸುಮಿ ಉಮಿ ನನಗೆ ಜಸ್ಟ್ ವೈಟಿ ಪರಿಚಯ ಅಷ್ಟೇ. ಅವರ ನಿಮ್ಮ ಮಂಗಳೂರವರಲ್ವಾ. ನಾನು ಮತ್ತೆ ನನ್ನ ಮಾತು ಕೇಳ್ತಾರಾ ಹೇಳು. ಯಾಕೆ ಗೊತ್ತಿಲ್ಲ, ನಾನು ನಿನ್ನೆ ಮಾತಾಡಿಸ್ಲಿಲ್ಲ, ಬೇಜಾರಾಯಿತು ನನಗೆ. ಸೀದಾ ಬಂದೆ ನಾನು ಮತ್ತೆ. ಎಷ್ಟು ಮಾತಾಡಿದ್ದೆ, ಒಂದು ಹಾಯ್ ಹೇಳಿಲ್ಲ ಅವರು. ಬಿಟ್ಟಿದ್ದಕ್ಕೆ ಮೆಸೇಜ್ ಮಾಡ್ತಾ ಇರೋದು. ಕವಿ ಅವರಿಗೆ ಅರ್ಥ ಆಯಿತು ಬಿಡಿ. ಹೌದೌದು, ಅವರಿಗೆ ಅರ್ಥ ಆಗ್ತದೆ, ನನಗೇನೆ ಅರ್ಥ ಆಗೋದಿಲ್ಲ. ಟ್ಯೂಬ್ಲೈಟ್ ಅಲ್ಲೋ ನಾನು. ಬಾಗುರು ಮೆಸೇಜ್ ಮಾಡ್ತೇನೆ, ಆನಲ್ಲಿದ್ದಾರೆ, ಊಟಕ್ಕೆ ಹೋಗಿದ್ದಾರೆ ಅಂತ ನೋಡಿಲ್ಲ ಅವರು. ನಿನ್ನ ಚಾಟು ಅಷ್ಟೇ. ಊಟಕ್ಕೆ ಹೋಗಿದ್ದಾರೆ ಅಂತೆ, ನೋಡಿಲ್ಲ ಅವರು. ಹೌದಾ, ಹೇಳಿದ್ರಾ ನಿಮ್ಮ ಹತ್ರ? ಅಲ್ಲ, ಮೆಸೇಜ್ ಬರ್ತಾನೆ ಇತ್ತಲ್ಲ. ಊಟಕ್ಕೆ ಎಲ್ಲಿ ಹೋದದ್ದು, ಮೆಸೇಜ್ ಬರ್ತಾನೆ ಇತ್ತು ಅವರದ್ದು. ಮೆಸೇಜ್ ಬಂದಾಗಲೇ ಕೇಳಿದೆ ಅಲ್ವ. ಮತ್ತು ಇವರು ಹೇಳಿದರು, ಉಮೇಶ್ ಅಲ್ಲ, ಲತೀಶ್ ಹೇಳಿದರು, ಯಾಕೆ ಅವ್ರ ಹತ್ರ ಮಾತಾಡಲ್ಲ ಕೋಪನ ಅಂತ. ಇಲ್ಲ ಹೇಳಿದರು, ಆದರೂ ನನ್ನ ಹತ್ರ ಮಾತಾಡಲಿಲ್ಲ. ಗುರು ಏನು ಶಾರದಾ ಲೈವಲ್ಲಿ ಫುಲ್ ಕಾಮಿಡಿ ಅಂತೆ. ಅತ್ತಿಗೆ ನಾ ಕಾಣ್ತಿಲ್ವಾ ನಿಮಗೆ ಹೇಳ್ತಿದ್ದಾರೆ. ಅವರು ಎಂಥ ಟೀ ಮಾಡಲಿಕ್ಕೆ ಏನೋ ಹೋದರು ಅವರು. ಆನಲ್ಲಿದೆ, ಮ್ಯೂಟಲ್ಲಿದೆ ಅಂತ ರಮ್ಯಾ ಅವರು. ಕೆಲಸ ಉಂಟಂತ ಹೋಗಿಬಿಟ್ರಲ್ಲ, ಅಲ್ಲಿ ಮೇಲೆ ಇರ್ತವರು ಮೆಸೇಜ್. ಗೊತ್ತಿಲ್ಲ ಉಮೇಶ್ ಯಾಕೆ ಹಾಗೆ ಮಾಡಿದ್ರಂತ, ಏನೋ ಉಂಟು ಸಮಥಿಂಗ್. ನನ್ನ ಹತ್ರನೂ ಮಾತಾಡಲ್ಲ, ಬರಬೇಡಿ ಅಂದಿದ್ದೆ, ಆದರೂ ಬಂದಿದ್ದರು ಅಷ್ಟೇ. ಯಾಕೆ ಬರಬೇಡಿ ಹೇಳಿದ್ರಿ? ಪೂಜೆ ಮಾಡ್ತೀನಿ ಟೀಚರ್. ಪೂಜೆ ಮಾಡಲಿಕ್ಕೆ ಹೇಳಿದರು. ಪೂಜೆ ಮಾಡಿ ಬರ್ತೇನೆ ಅಂತ ಹೇಳಿ ಹೋಗಿದ್ದರು. ಕರೆಕ್ಟ್. ಟೀ ಮಾಡ್ತೇನಂತ ನಾಗು ಹೇಳಿದ್ದ ಅಂತ. ಅಶ್ವಿನಿಯಾನ ನಾಗು ಯಾರು ಹೇಳಿದರು. ಅವನಲ್ಲಿದ್ದಾರೆ ರಮ್ಯಾ ಅವರು. ಮಯಾಂಕ್ ಸಪೋರ್ಟಿಂಗ್. ಮಯಾಂಕ್ ಮತ್ತು ಬೈಕೊಂದು ನಂಗೆ ಕೊಟ್ಟುಬಿಟ್ಟಿನಿ. ಮಯಾಂಕ್ ಬೈಕಲ್ಲಿ ತಿರುಗುದಂದರೆ ಫುಲ್ ಮಜಾ ಬರುತ್ತೆ. ಸುಮಿ ಬನ್ನಿ ಕೊಡೋಣ. ಬನ್ನಿ, ಎಲ್ಲಿ ಕಳಿಸಿ. ಹಾಗೆಲ್ಲ ಬರಲಿಕ್ಕೆ ಆಗೋದಿಲ್ಲ. ನಾನು ಯಾರಿಗೂ ಆ ಥರ ಹೇಳೋಕ್ಕೆ ಇಷ್ಟಪಡಲ್ಲ ಸುಮಿ. ಅವರವರ ಇಷ್ಟ. ನಾವು ಒಬ್ಬರನ್ನ ಹೀಗೆ ಇರಿ ಹಾಗೆ ಇರಿ ಅಂತ ಹೇಳೋಕ್ಕೆ ನಮಗೇನು ರೈಟ್ಸ್ ಇಲ್ಲ. ಹೌದು, ಮತ್ತು ಯಾಕೆ ಬರಬೇಡ ಅಂತ ಹೇಳಿದ್ರಿ ನೀವು? ಏನೋ ರೀಸನ್ ಇದೆಯಾ ಹಾಗೆ ಹೇಳೋದಕ್ಕೆ? ಅವ್ರು ಬರ್ತಾರಲ್ಲ, ಅವರು ಪಾಪ ಫ್ರೀ ಇದ್ದರೆ ಬರ್ಬೋದು ಅವರು. ಅಂದರೆ ಶಾರ್ಜ್ ಅಲ್ವ, ನಾನು ಹೇಳಿದ್ದೆ ನಿಮಗೆ. ಅವರು ರೀಚ್ ಆಗುವಾಗ ಲೇಟ್ ಆಗ್ತದೆ. ಕೆಲಸ ಎಲ್ಲ ಬೇಗ ರೀಚ್ ಆದರೆ ಬರ್ತಾರೆ ನಿಮಗೆ. ಬಂದವರು ಬ್ಯಾಚುಲರ್ ಅಲ್ಲ, ಅವ್ರಿಗೆ ಕೂಡ ಕೆಲಸ ಇರ್ತದೆ. ಅವರು ಅಷ್ಟೇ, ಲತೀಶು ಅಷ್ಟೇ, ಎಲ್ಲ ಬ್ಯಾಚುಲರ್ಸ್ಗೆ ಅಡುಗೆ ಎಲ್ಲ ಮಾಡಬೇಕಲ್ಲ ಬಂದು.
ಟೀ ಕೂಡ ಮಾಡ್ತಾಯಿದ್ದೀನಿ. ಹೌದಾ? ಓಕೆ ಓಕೆ. ಅಚ್ಚಾ, ಅಲ್ಲಿ ಏನು ಬೈಕೆ ಕಮ್ಮಿ ಅಲ್ಲಿ ಬೈಕ್ ಡೆಲಿವರಿ ಬಾಯ್ಸ್ಗೆಲ್ಲ ಉಂಟು ಬೈಕ್ ಇಲ್ಲಿ, ಬೇರೆಲ್ಲ ಇಲ್ಲ. ಬೇರೆಯವರಿಗೆ ಒಂದು 100ರಲ್ಲಿ 1% ಅಷ್ಟೇ. ನಿಮಗೆ ದುಬೈನೇ ನಿಮ್ಮದಾಗಿದೆ. ಇಲ್ಲಪ್ಪ, ನಾಗು ಟೀ ಕಳಿಸಿ ಅತ್ತಿಗೆ, ನನಗೆ ಕೋಲ್ಡ್ ಫೀವರ್ ಇದೆ ಇವತ್ತು ಹೇಳ್ತಿದ್ದಾರೆ. ನಾವು ಇಲ್ಲ, ಅವರು ಮೀಟಲ್ಲಿದ್ದಾರಂತ. ಕವಿ ಏನಾಯಿತು ಬೇಕು ಹೇಳ್ತಿದ್ದಾರೆ ಮಯಾಂಕ್ ಅವರು. ಗೊತ್ತಿಲ್ಲಪ್ಪ ಏನಾಯ್ತಂತ. ಮಾತಾಡಿದರೆ ಮಾತಾಡಲಿಲ್ಲ. ನಿನ್ನೆ ಉಮೇಶ್ ತುಂಬ ಮಾತಾಡಿದ್ದೆ, ಒಂದು ಹಾಯ್ ಹೇಳಲಿಲ್ಲ ಅವರು. ಬೇಜಾರಾಯಿತು, ಬಂದುಬಿಟ್ಟೆ ನಾನು. ನನಗೆ ಗೊತ್ತಾಗಲಿಲ್ಲ ಯಾಕೆ ಅಂತ. ನೀವು ಕೂಡ ಕೇಳಲಿಲ್ಲ ಟೀಚರ್, ಯಾಕೆ ಮಾತಾಡೋದಿಲ್ಲ, ನೀವು ಹೇಳಬೇಕಿತ್ತಲ್ಲ ಮಾತಾಡಿ ಅಂತ. ನೀವು ಕೂಡ ಏನು ಹೇಳಲಿಲ್ಲ. ನಾನು ಸೀದಾ ಬಂದೆ. ಲೇಟ್ ನೈಟ್ ನಿದ್ದೆ ಬಂದರು, ನಿದ್ದೆ ಮಾಡೋದು ಬಿಟ್ಟು ಸಪೋರ್ಟ್ ಮಾಡ್ತೀನಿ ಅಂದರು. ಅದಕ್ಕೆ ಅವರ ಅಷ್ಟೊಂದು ನಿದ್ದೆ ಕೆಡಿಸ್ಕೊಂಡು ನನಗೆ ಸಪೋರ್ಟ್ ಮಾಡೋದಾ ಯಾಕೆ? ಅದಕ್ಕೆ ಬೇಡ ಬರಬೇಡಿ ಅಂತ ಸ್ವಲ್ಪ ಜೋರು ಮಾಡಿ ಹೇಳಿದ್ದೆ. ಎಸ್ ಸೋಲ್ಜರ್, ಹೆಲ್ತ್ ಸರಿ ಇಲ್ಲ ಹೇಳ್ತಿದ್ದಾರೆ ಕವಿತಾ ಅವರು. ಹೆಲೋ ಮಂಜು ಅಣ್ಣ, ಮತ್ತೇನು ಸಮಾಚಾರ ಹೇಳ್ತಿದ್ದಾರೆ ಮಯಾಂಕ್ ಅವರು. ಹಾಯ್ ಕವಿತಾ ಅಕ್ಕ, ಟೀ ಆಯಿತಾ ಹೇಳ್ತಿದ್ದಾರೆ. ಏನು ತೋರಿಸ್ಕೊಂಡ್ರಾ? ಇಲ್ಲ ಕವಿ ಹೇಳ್ತಿದ್ದಾರೆ. ನಿನ್ನೆ ಮಾತಾಡೋದು ಬಿಟ್ಟಿದ್ದೀನಿ ಅವರ ಜೊತೆ. ನಾನೇನೇ ಹೇಳಲಿ ಸುಮಿ? ಯಾಕೆ, ಏನಾಯಿತು? ಮಾತಾಡೋದು ಯಾಕೆ ಬಿಟ್ರಿ? ನಿಮ್ಮ ಲೈವ್ಗೆ ಎಲ್ಲರೂ ಬರ್ತಾರೆ, ಎಲ್ಲರೂ ಮೆಸೇಜ್ ಮಾಡ್ತಾರೆ. ಅರುಣ್ ಬ್ರದರ್ ಇಲ್ಲ, ಸ್ಲೀಪಿಂಗ್. ಹೇಳಿ ಮಯಾಂಕ್ ಹೇಳ್ತಿದ್ದಾರೆ ಮಯ್ಯರವರು. ಯಾಕೆ ಮಾತಾಡೋದು ಬಿಟ್ಟಿದ್ದೀರಿ? ಅವ್ರು ನೋಡಿ, ಅವರಿಗೆಲ್ಲ ಚಾನಲ್ ಇಲ್ಲ. ಲತೀಶ್, ಇವರು ಭಟ್ರು, ಕೆಲವರೆಲ್ಲ ಇದ್ದಾರೆ, ನಿಖಿಲ್, ಕಮಲ್, ಅವರೆಲ್ಲ ಬರ್ತಾರೆ, ಸಪೋರ್ಟ್ ಮಾಡ್ತಾರೆ. ನೀವು ಯಾಕೆ ಮಾತಾಡೋದು ಬಿಟ್ರಿ ಅವ್ರ ಹತ್ರ? ಕೆಲವು ಸಲ ಖುಷಿ ಆಗ್ತದೆ ಅವರಿಗೆ, ಲೈವ್ಗೆ ಬಂದು ಎಲ್ಲರೊಟ್ಟಿಗೆ ಮಾತಾಡ್ತಾರೆ, ಅದಕ್ಕಾಗಿ ಬರ್ತಾರೆ ಅವರು. ಎಲ್ಲರೂ ಬ್ಯುಸಿ ಇರ್ತಾರಲ್ಲ, ಅವರು ಆಫೀಸ್ ಹೋಗ್ತಾರೆ. ನನ್ನ ಲೈವ್ ಬರ್ತಾ ಇಲ್ಲ ಇನ್ಮೇಲೆ. ಹೇಳಿದ್ರಾ ಬರೋದಿಲ್ಲ ಅಂತ? ಏನಿಲ್ಲ ಮಂಜು ಅಣ್ಣ, ಹೇಳಬೇಕು ನೀವೇ ಅಂತ ಹೇಳ್ತಿದ್ದಾರೆ. ಲತೀಶಿಗೂ ಬೇಜಾರಾಯಿತು, ಯಾಕೆ ಅಷ್ಟು ನಾನು ಮಾತಾಡಿದ್ದೆ, ಏನು ಮಾತಾಡಲಿಲ್ಲ ಅಂತ. ಅವರಿಗೆ ಬೇಜಾರಾಯಿತು, ಏನು ಮ್ಯಾಟರ್ ಗೊತ್ತಿಲ್ಲ ನನಗೆ. ನೀವು ಕೇಳಲಿಲ್ವ ಅದು ಯಾಕೆ ಅಂತ? ಮಂಜಣ್ಣ, ನೀವು ಲೈವ್ ಮಾಡಿ ಇನ್ಮೇಲೆ. ನಾನು ಲೈವ್ ಮಾಡಲ್ಲ ಇನ್ಮೇಲೆ ಹೇಳ್ತಿದ್ದಾರೆ ಕವಿತಾ ಅವರು. ಮುಕ್ತಿ ನಾಗಪ್ಪ, ದೇವಸ್ಥಾನಕ್ಕೆ ಹೋಗಿದ್ದೀವಿ ಹೇಳ್ತಿದ್ದಾರೆ, ಈಗ ಬಂದ್ವಿ. ಓಕೆ ಓಕೆ. ಮುಕ್ತಿ ನಾಗಪ್ಪ ನಾಗದೇವರದ್ದಲ್ವಾ? ಅವರದ್ದೆಲ್ಲ ಆಗಿದೆಲ್ಲ, ಮೌನ ಆಗಿದೆ. ಅವರು ವೀಕ್ಲಿ ಒನ್ಸ್ ಟ್ವೈಸ್ ಬರ್ತಾರೆ ಅಷ್ಟೇ. ರಮ್ಯಾ ಅವರು, ಅವರಿಗೆ ಸಾಕಾಗಿಬಿಟ್ಟಿದೆ ಅಲ್ಲ ಲೈವ್ ಮಾಡಿ ಮಾಡಿ. ಬರ್ತಾರೆ, ಫ್ರೀ ಇದ್ದಾಗ ಬರ್ತಾರೆ. ಈಗ ಇವರು ಬರ್ತಾರಲ್ಲ, ಮಂಜು ಅವರು ಬರ್ತಾರೆ. ಮಂಜು ಅವರು ಬರ್ಬೋದು. ಇವರು ರಮ್ಯಾ ಅವ್ರದ್ದು ಮೌನ ಆಗಿದಲ್ವ? ಯಾಕೆ ಕವಿ ಸಿಸ್ಟರ್ ಹೇಳ್ತಿದ್ದಾರೆ? ಇಲ್ಲ ಕೇಳದೆ, ಅವರಿಗೆ ಏನೋ ಮೂಡ್ ಆಫ್ ಅಂತೆ, ಬೇಡ ಸುಮ್ಮನೆ ಅಷ್ಟೇ. ಹೌದು ಸಿಸ್ಟರ್. ಸುಬ್ರಹ್ಮಣ್ಯ, ಓಕೆ ಓಕೆ. ಪ್ರಾಶನಾಥ್ ಬಂದರು. ಕವಿತಾ ಅಕ್ಕ, ಅಯ್ಯೋ ಇವರದಂತೂ ತುಂಬ ಟಫ್ ಇದೆ, ಉದ್ದ ಹೇಳಿದ್ದಾರೆ. ನೀನೆಲ್ಲೋ ನಾನಲ್ಲೇ ಅಂತ ಹೇಳ್ತಿದ್ದಾರೆ ಪ್ರಾಶನಾಥ್. ನೀವು ಮಾಡಿ ಅಣ್ಣ, ನನಗೆ ಸ್ವಲ್ಪ ಹೆಲ್ತ್ ಸರಿ ಇಲ್ಲ ಹೇಳ್ತಿದ್ದಾರೆ.
ಥ್ಯಾಂಕ್ ಯು ಪ್ರಾಶ್ವಣ್ಣ ಅಂತಿದ್ದಾರೆ ಕವಿತಾ ಅವರು. ಮತ್ತು ಪ್ರಾಶದ್ದು ಟೀ ಆಯಿತಾ? ಓಕೆ ಸುಮಿ, ಮತ್ತೆ ಸಿಗೋಣ, ಬಾಯ್. ಓಕೆ ಮಯಾಂಕ್, ಬೈಕೊಂದು ಬಿಟ್ಟು ಹೋಗಿ ಬಾಯ್ ಎವ್ರಿವನ್ ಹೇಳ್ತಿದ್ದಾರೆ. ಬೈಕಲ್ಲಿ ಒಂದು ಮಾಡಿ ರೀಲ್ ಮಾಡಿ ರೀಲ್. ಕವಿತಕ್ಕೋ ಹೇಳ್ತಿದ್ದಾರೆ ಪ್ರಾಶ್ವನಾಥ್ ಅವರು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಹಿಂದ್. ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಪ್ರಾಶ್ವಣ್ಣ ಹೇಳಿ ಹೇಳ್ತಿದ್ದಾರೆ ಕವಿತಾ. ಆಯಿತು ಸಿದ್ಧ ಹೇಳ್ತಿದ್ದೆ, ಕಾಫಿ ಆಯಿತು ಸಿದ್ಧ ಹೇಳ್ತಿದ್ದಾರೆ. ಸಿದ್ಧ ಬಾಯ್ ಮಯಾಂಕ್ ಹೇಳ್ತಿದ್ದಾರೆ ಮಂಜು ಅವರು. ಎಷ್ಟಾಯಿತು ಗಂಟೆ? 4:15 ಆಗ್ತಾ ಬಂತು. ಇನ್ನೂ ಇಲ್ಲ, ನಿಮ್ಮದು ಆಯಿತಾ ಹೇಳ್ತಿದ್ದಾರೆ. ಮಂಜು ಬಾಯ್ ಹೇಳ್ತಿದ್ದಾರೆ ಮಯಾಂಕ್ ಅವರು. ಶೋಲ್ಜರ್ ಅಂತ ಹೇಳ್ತಿದ್ದಾರೆ ಕವಿತಾ ಅವರು. ಟೀ ಮಾಡಿದ್ರಾ ರಮ್ಯಾ ಅವರು? ಮಂಜು ಟೆಂಪಲ್ ದೂರ ಇದೆಯಾ ನಿಮ್ಮ ಮನೆಗಿಂತ? ಓಂ ನಮಃ ಶಿವಾಯ. ಥ್ಯಾಂಕ್ ಯು ವರುಣ್. ಮಂಜು ಅವರು ಆನಲ್ಲಿದ್ದಾರೆ, ರಮ್ಯಾ ಆನಲ್ಲಿದ್ದಾರೆ. ಸಾಯಂಕಾಲದ ಕೆಲಸ ಅಲ್ವಾ, ನನಗಿನ್ನು ಸಾಯಂಕಾಲ ಆಗಬೇಕಿನ್ನು 4:30 ಆಗಲಿಲ್ಲ. ಮತ್ತು ನಾನು ಬ್ಯುಸಿ. ಭುವಿಯಲ್ಲಿ ಹೋದರು ನಮ್ಮದು 5 ಮಿನಿಟ್ಸಲ್ಲಿ ಬರ್ತೇನೆ ಅಂತ ಚಿಕ್ಕವ. ರಮ್ಯಕ್ಕ ಹೇಗಿದೆ ನಿಮ್ಮ ಜೀವನ ಚಕ್ರ? ಅದು ನಾನು ಡೈಲಾಗ್ ಬಿಟ್ಟಾಗಿದೆ ನಿಮಗಿಂತ ಮುಂಚೆ. ಸುಮ್ಮನೆ ಯಾಕೋ ನನಗೆ ಭಾಳ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಿದ್ಯಾ? ನನಗೆ ಅಷ್ಟು ಆಗ್ತಾಯಿಲ್ಲ. ನೀನು ಮುಂಚೆ ಥರ ಮಾತಾಡಿಸ್ತಾ ಇಲ್ಲ. ಬಾಯ್ ಬಾಯ್. ಯಾಕೆ ಇಲ್ಲ ಕವಿ, ಮೆಸೇಜ್ ಬಂದರೆ ಅಲ್ವಾ ಮಾತಾಡೋದು. ಮಾಡ್ತಿದ್ದಾರೆ 8 ಕಿಲೋಮೀಟರ್ ಇದೆಯಾ? ಇಲ್ಲ ಕವಿ ಹೇಳಿ. ಅದು ನಾನು ನಿನ್ನೆದು ಥಿಂಕ್ ಮಾಡಿದ್ದು ಏನಾಯಿತು ಉಮೇಶ್ಗೆ ಅಂತ. ನಾನು ಹಾಗೇನೋ ಜೋಕೇನು ಮಾಡಲಿಲ್ಲಲ್ಲ ಅವರಿಗೆ, ಅದೇ ಥಿಂಕ್ ಮಾಡೋದು ಏನಾಯ್ತು ಅವರಿಗೆ. ಒಂದು ಹಾಯ್ ಆದರೆ ಹೇಳಬೇಕಿತ್ತಲ್ವಾ. ನೀವು ಏನೋ ಹೇಳಿಲ್ಲ ಉಮೇಶ್ಗೆ ಮಾತಾಡಿ ಅಂತ, ಏನಾಯ್ತೋ ಗೊತ್ತಿಲ್ಲ, ಅದೇ ಥಿಂಕಿಂಗಲ್ಲಿದ್ದೇನೆ ನಾನು. ಲತಿ ಆದರೆ ಕೇಳಿದರು ಯಾಕೆ ಮಾತಾಡಲ್ಲ ಅಂತ. ನಾನೆಲ್ಲ ಜೋಕ್ ಮಾಡಿದ್ದು ಅವರಿಗೆ ಬೇಜಾರಾಗ್ತದ ಏನು ಅಂತ ನಾನು ಎಣಿಸೋದು. ರಮ್ಯಕ್ಕ ಅಂತ ಹೇಳ್ತಿದ್ದಾರೆ ಅರುಣ್ ಅವರು. ಸೂಪರ್ ಅರುಣ್ ಹೇಳ್ತಿದ್ದಾರೆ. ಅದು ಸಡನ್ಲಿ ಹಾಗೆ ಆಗೋದಕ್ಕೆ ಏನು ಕಾರಣ ಅಂತ ಅದೇ ಥಿಂಕಿಂಗ್, ಗೊತ್ತಿಲ್ಲ ಏನಂತ. ನಿನ್ನ ಕವಿತಾ ಅವರೇ ಅಂತ ಯಾವತ್ತೂ ನನ್ನ ಕರೆದಿಲ್ಲ, ಕವಿ ಅಂತಲೇ ಕರೆಯೋದು. ಇವತ್ತು ಯಾಕೆ, ಏನು ರೆಸ್ಪೆಕ್ಟ್ ಇಲ್ಲ? ಅಲ್ಲ, ಅದು ಹೆಸರು ಓದಿದ್ದು ನಾನು, ಇದರದ್ದು ನಿನ್ನ ಚಾನಲ್ ಹೆಸರು ಓದಿದ್ದು ನಾನು, ಕವಿತಾ ಅಂತ. ಇಲ್ಲಪ್ಪ ಹಾಗೇನಿಲ್ಲ, ಏನೇನೋ ಥಿಂಕ್ ಮಾಡಬೇಡಿ ನೀವು.
ಮತ್ತೆ ಮೆಸೇಜ್ ಮಾಡಿ. ಓಕೆ ಸುಮಿ. ಹುಷಾರಾ? ಇಲ್ಲ, ಹಾಸ್ಪಿಟಲ್ಗೆ ಹೋಗ್ತಾ ಇದ್ದೀನಿ. ಹೌದಾ, ಏನಾಯಿತು ಕವಿ? ಬಾಯಲ್ಲಿ ಹೇಳ್ತಿದ್ದಾರೆ, ಏನಾಯಿತು? ಏನಾಯಿತು ಟೀಚರ್? ಯಾಕೆ ಕೇಳ್ತಿದ್ದಾರೆ ರಮ್ಯಾ ಅವರು? ಕೋಲ್ಡ್ ಆ್ಯಂಡ್ ಫೀವರ್, ಹೌದಾ? ಟ್ಯಾಬ್ಲೆಟ್ ಇಲ್ವಾ? ಮನೆಯಲ್ಲೆಲ್ಲ ಇಟ್ಕೊಳ್ಬೇಕು. ನಾವೆಲ್ಲ ಫೀವರು ಕೋಲ್ಡ್ ಇದೆಲ್ಲ ಮನೆಯಲ್ಲಿ ಇರ್ತದೆ, ನಮ್ಮದು ಫ್ರಿಜ್ಜಲ್ಲಿ ಸ್ಟಾಕ್, ಅದನ್ನೇ ತಗೊಳ್ಳೋದು. ಸಿಸ್ಟರ್ ಟೇಕ್ ಕೇರ್ ಹೇಳ್ತಿದ್ದಾರೆ ಮಂಜು ಅವರು. ಕವಿತಾ ಅಕ್ಕ ಹೇಗಿದೆ? ಏನಾಗಿದೆ ಅಕ್ಕ ಹೇಳ್ತಿದ್ದಾರೆ. ಕೋಲ್ಡ್ ಆ್ಯಂಡ್ ಫೀವರ್ ಅಂತೆ ಅವರಿಗೆ. ಓ ಹೌದಾ ಹೇಳ್ತಿದ್ದಾರೆ ರಮ್ಯಾ ಅವರು. ಓಕೆ ಅಕ್ಕ ಹೇಳ್ತಿದ್ದಾರೆ. ಈಗ ಮಳೆ ಉಂಟಲ್ಲ ಜೋರಾಗಿ, ಹಾಗಾಗಿ ಎಲ್ರಿಗೂ ಬರ್ತದೆ ಕೋಲ್ಡ್ ಫೀವರು. ನಿಮ್ಮ ಆಚೆ ಹೇಗೆ ಉಂಟು ಮಳೆ? ಸುಮಿಸಿಸ್ ಬನ್ನಿ, ಕಾಫಿ ಬೇಡ ನನಗೆ, ಕಾಫಿ ಬೇಡ, ಏನಾದರೂ ಜ್ಯೂಸ್ ಮಾಡಿಕೊಡಿ, ಕುಡಿತೀನಿ. ಕಾಫಿ ಮಂಜುಗೆ ಕೊಡಿ, ಅರುಣ್ ಇದ್ದಾರೆ, ಅರುಣ್ ಕೊಡಿ, ಇಲ್ಲದ್ರೆ ಕವಿಗೆ ಕೊಡಿ, ಅವರು ಕೋಲ್ಡ್ ಅಂತೆ, ಸರಿ ಹೋಗ್ಬೋದು. ಬಿಸಿ ಬಿಸಿ ಕಾಫಿ ಕೊಡಿದ್ರೆ. ಓಕೆ ಓಕೆ, ಹೆವಿ ಫೀವರ್ ಇದೆ, ಟ್ಯಾಬ್ಲೆಟ್ಗೆ ಸರಿ ಹೋಗಲ್ಲ. ಮಾರ್ನಿಂಗ್ ಟ್ಯಾಬ್ಲೆಟ್ ತಗೊಂಡು ಹೋಗಿದ್ದೆ, ಆದರೂ ಕಡಿಮೆ ಆಗಲ್ಲ. ಹೌದಾ? ಸುಮಿ ಅಕ್ಕ ಹೇಗಿದೆ? ನಿಮ್ಮ ಜೀವನ ಚಕ್ರ ನಡೀತಾ ಉಂಟು. ಅತ್ತಿಗೆ ನೀವು ಲೈವ್ ಮಾಡಿ ಇವತ್ತು ಹೇಳ್ತಿದ್ದಾರೆ. ಎಷ್ಟು ದಿನ ಬರಲ್ವಾ? ಮೌನ ಆಯಿತಾ ನಿಮ್ಮದು? ಆಚಾರ ಕಂಪ್ಲೀಟ್ ಆಯಿತಾ ಕವಿ? ನಾನು ಲೈವ್ ಬರ್ತಾ ಇಲ್ಲ. ನೀವು ಹೇಳೋದು ಮಾತ್ರನಾ ಅಂತ, ಮತ್ತೆ ಬರ್ತೀರಿ, ನಿಮ್ಮ ಹತ್ರ ಆಗಲಿಕ್ಕಿಲ್ಲ ಅದು. ಮುಂಚೆ ಕೂಡ ಹೇಳ್ತಿದ್ರಿ ಲೈವ್ ಬರೋದಿಲ್ಲ ಅಂತ, ಮತ್ತೆ ನೋಡುವಾಗ ಪ್ರತ್ಯಕ್ಷ ಆಗಿಬಿಡ್ತೀರಿ. ಆ ದಿನ ಕೂಡ ಹಾಗೆ ಮಾಡೋದಿಲ್ಲ ಅಂತ ಸಂತು ಮಾಡಿದರು, ಅವರಿಗೆ ಶಾಕ್. ಮತ್ತೆ ಕವಿತಾ ಲೈವ್ ಬಂದಿದ್ದಾರೆ ಅಂತ, ಹೌದಾ ಅಂತ ಹೇಳ್ತಿದ್ರು. ಸಪೋರ್ಟ್. ಇಲ್ಲ ಸುಮಿ, ಬೇಕು ಇನ್ನು 600. ಹೌದಾ? ಇಲ್ಲಾದರೆ ವೀಡಿಯೋ ಮಾಡಿ. ಇಲ್ಲ ಬರ್ತಾ ಇಲ್ಲ, ಸೀರಿಯಸ್ಲಿ. ಹೌದಾ? ಎಷ್ಟು ದಿನ ಫೀವರ್ ಇದೆ, ಅದಕ್ಕೆ ಬರ್ತಿಲ್ವಾ? ಎಲ್ಲ ಇನ್ನೂ ಸ್ಟಾಪ್ ಮಾಡ್ತೀರಾ? ಮತ್ತು ಟೀ ಕುಡೀರಿ ರಮ್ಯಾ, ಮಂಜುಗೆ ಕೊಡಿ ಟೀ. ನೋಡೋಣ, ಸ್ವಲ್ಪ ಹೆಲ್ತ್ ಸರಿ ಆಗಲಿ ಫಸ್ಟ್. ಓಕೆ ಹೆಲ್ತ್ ಸರಿ ಮಾಡ್ಕೊಳ್ಳಿ, ಭಜನೆ ಮಾಡಿ. ಅರುಣ್ ಅವರೇ ವಿಡಿಯೋ ಎಲ್ಲ ಹಾಕಿ ಅರುಣ್, ಇಲ್ಲದ್ರೆ ಲೆಸ್ ಆಗ್ತದಲ್ವಾ? ವಾರಕ್ಕೆ ಒಂದಾದರೂ ವಿಡಿಯೋ ಹಾಕಬೇಕಂತೆ ಅಲ್ವಾ ರಮ್ಯಾ? ಸಪೋರ್ಟಲ್ಲಿದ್ದಾರೆ ರಮ್ಯಾ ಅವರು. ಟೀ ಕುಡಿತಿದ್ದೀನಿ, ಕುಡೀರಿ. ಕಾಲು ಟೀನಾ? ಏನಾದರೂ ಇದೆಯಾ ಬಾಯಿಗೆ? ಬಿಸ್ಕಿಟ್ ಏನಾದರೂ? ಟುಗೆದರ್ ಆಪ್ಷನ್ ಬರಲಿಲ್ಲ ನನಗೆ, ಅದು ಬ್ಲೂ ಇತ್ತು, ಪ್ರೆಸ್ ಮಾಡಿದಾಗ ಏನು ಆಪ್ಷನ್ನೇ ಬರಲಿಲ್ಲ, ಯಾಕೆ ಅಂತ ಗೊತ್ತಾಗಲಿಲ್ಲ ನನಗೆ. ನೀವು ಮಾಡುವಾಗ ಒಮ್ಮೆ ಚೆಕ್ ಮಾಡಿ ನಿಮ್ಮದ್ರಲ್ಲಿ ಹೇಗೆ ಬರ್ತದಂತ. ಓ ಉಮೇಶ್ ಬಂದರು. ಹಾಯ್ ಟೀಚರ್, ನಮಸ್ಕಾರ ಹೇಳ್ತಿದ್ದಾರೆ. ಇದ್ದೀರಾ ಕವಿ? ಡ್ಯೂಟಿ ಆಯಿತಾ ಉಮೇಶ್? ಏನು ನಿನ್ನೆ ಮಾತಾಡಲಿಲ್ಲ? ಬೇಜಾರಾಯಿತು? ಓಕೆ ಟೀಚರ್ ಹೇಳ್ತಿದ್ದಾರೆ. ಹುಷಾರಿಲ್ವಾ? ಯಾರಿಗೆ? ಟೀಚರ್ಗೆ ಹುಷಾರಿಲ್ಲ ಅಂತೆ.
ಏನು ವಿಶೇಷ ಮತ್ತೆ? ಆಫೀಸ್ ಆಯಿತಾ? ಆಯಿತು ಸುಮ್ಮನೆ ಇವಾಗ ಬಂದಿದ್ದೆ ಅಷ್ಟೇ. ಹೌದಾ, ಇವತ್ತು ಬೇಗ ಬಂದ್ರ? ಮತ್ತು ಕಾಫಿ ಎಲ್ಲ ಆಯಿತಾ? ನಿನ್ನೆ ಏನು ಸಿಟ್ಟ ನನ್ನ ಮೇಲೆ ಉಮೇಶಿಗೆ? ಏನು ಮಾತಾಡಲಿಲ್ಲ? ಏನಿಲ್ಲ ಅಂದರೆ ಹೀಗೇನಾ, ಸುಮ್ಮನೆನಾ? ನಿದ್ದೆ ಮಾಡ್ತಿದ್ರೇನು ಮೆಸೇಜ್ ಮಾಡುವಾಗ? ಟೀ ಆಯಿತಾ? ಇಲ್ಲ, ನಾನು ಟೀ ಮಾಡಲ್ಲ. ನಿಮ್ಮದಾಯ್ತಾ? ವಿಡಿಯೋ ಎಲ್ಲ ಹಾಕಿದ್ದೀನಿ ನೋಡಿ, ಆಯಿತಾ ಉಮೇಶ್? ಜಸ್ಟ್ ಅಪ್ಲೋಡ್ ಮಾಡಿ ಬಂದೆ. ವ್ಯೂಸ್ ಬಂದಿದ, ಒಂದು 10 ವ್ಯೂಸ್ ಬಂದಿದ ಇಲ್ಲೋ ಗೊತ್ತಿಲ್ಲ, ಈಗ ನೋಡಬೇಕು ಮತ್ತೆ. ಹಾಯ್ ಉಮೇಶ್, ಕಾಫಿ ಹೇಳ್ತಿದ್ದಾರೆ ರಮ್ಯಾ ಅವರು. ಬಾಸು ಎಲ್ಲಿ? ಬಾಸು ಇದ್ರ ಮೇಲೆ ಹೋದ್ರ ಅಂತ, ಹುಷಾರಿಲ್ಲ ಅಂತೆ. ಆಯಿತು ಶಿಶ್, ನಿಮ್ಮದು ಹೇಳ್ತಿದ್ದಾರೆ. ಮತ್ತೆ ವಿಶೇಷ ಏನು? 6 ಜನ ಇದ್ದೀರಿ, ಮೆಸೇಜ್ ಮಾಡಿ ಮಾತಾಡಿ. ನಮ್ಮ ಭೂವಿ ನೋಡಿ 5 ಮಿನಿಟ್ಸಲ್ಲಿ ಬರ್ತೇನಂತ, ವಾಪಸ್ ಬರಲಿಲ್ಲ. ಬಸ್ಸು ಸಿಗಲಿಲ್ವ ಅಂತ, ರಶ್ಯ ಅಂತ ಬಸ್ಸಲ್ಲಿ ಲೇಡೀಸ್ ಎಲ್ಲ. ಮತ್ತೆ ಉಮೇಶ್ ವಿಶೇಷ? ಅಟ್ಟಿಲಾತನೆ. ಮತ್ತೇನು ವಿಶೇಷ ರಮ್ಯಾ? ಕುಡಿತಾ ಇದ್ದೀನಿ ಉಮೇಶ್ ಬ್ರದರ್. ಬ್ಲ್ಯಾಕ್ 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 ಉಮೇಶ್, ಅಮಾವಾಸ್ಯೆ ಹೋಗಲಿಲ್ವಾ? ಹೇಳಿ ಸುಮಿಸೀಸ್. ಎಂತ ಹೇಳೋದು? 1 ಗಂಟೆ ಆಯಿತು, 2 ಗಂಟೆ ಮಾಡುವಂತ. 2 ಗಂಟೆ ಅಂದರೆ ಸುಮ್ಮನೆ ಲೇಟ್ ಆಗ್ತದೆ, ಇನ್ನೂ ಕೂಡ 3/4 ಗಂಟೆ ಬೇಕು. 4:45 5:30ವರೆಗೆ ಹೋಗ್ತದೆ 2 ಗಂಟೆ ಅಂದರೆ. ನೋಡಿ ಬಂದರೆ ನೋಡಿ, ಲೈಕ್ ಡನ್ ಅಂತ. ನಿಮ್ಮದು 2 ಫೋನ್ ಆನ್? ಹೌದು, 2 ಫೋನ್ ಇದೆ. ಚಹಾ ಬೇಕು. ಏನು ಸುಮಿ ಆಂಟಿ, ಚಹಾ ಮಾಡಲ್ಲ ನಾನು, ನಿಮಗೆ ಕೂಡ ಕೊಡಲ್ಲ. ವೆಲ್ಕಮ್ ಹೇಳ್ತಿದ್ದಾರೆ, ಬಂದು ಹೋದದ್ದು ಒಮ್ಮೆ ವೆಲ್ಕಮ್ ಮಾಡಿ ಹೋದರು. 5 ಮಿನಿಟ್ಸ್ ಅಂದರೆ ನೋಡಿ 1 ಗಂಟೆನೇ ಆಯಿತು. ಭುವಿ ಹಾಯ್ ರಮ್ಯ ಸಿಸ್ಟರ್ ಹೇಳ್ತಿದ್ದಾರೆ. ಚಹಾ ರಮ್ಯ ಸಿಸ್ಟರ್, ಎಂತ ನಿಮಗೆಲ್ಲ ಚಹಾ? ಒಂದು 90 ಹಾಕಿಬಿಡಿ, ಒಳ್ಳೆ ನಿದ್ದೆ ಬರ್ತದೆ. ಬಾ ಭುವಿ, ಮಾಡಿಕೊಡ್ತೀನಿ ಚಹಾ. ಅವರಿಗೆ 90 ಕೊಟ್ಟುಬಿಡಿ, ಭುವಿಗೆ ಮಲ್ಕೊಳ್ಳಿ. ಎಲ್ಲರ ಲೈವ್ಗೆ ಹೋಗೋದೇ ಕೆಲಸ ಅವರದ್ದು. ಒಂದು 90 ಕೊಟ್ಟರೆ ಎಲ್ಲೇ ಮಲಗ್ತಾರೆ, ಎಲ್ಲೇ ಹೋಗೋದಿಲ್ಲ. ನಾನು ಮಾತಾಡ್ತಾ ಇರ್ತೀನಿ, 90 ಕೊಟ್ಟರೆ ಒಳ್ಳೆ ಮಾತಾಡ್ತೀರಿ, ಅದಕ್ಕೆ ಹೇಳಿದ್ದು 90 ಕೊಡಿ ಅಂತ. ಗುರುವಾರ ಆನಲ್ಲಿದ್ದಾರೆ ಆಂಟಿ ಅಂತ ನಗ್ತಿದ್ದಾರೆ. ಇದು ಯಾರು? ನನಗೂ ಗೊತ್ತಿಲ್ಲ ಯಾರು ಅಂತ.
ಕೇಳಿದರೆ ಹೇಳಲ್ಲ. ಮೇಕಪ್ಪೆಲ್ಲ ಮಾಡ್ಕೊಂಬರ್ತಾರಲ್ಲ ಗುರ್ತಾನೇ ಆಗೋದಿಲ್ಲ. ಸಪೋರ್ಟ್ ಗುರು. ನಂದೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ನೋಡಿ ಭೂಮಿ ಅವರೇ, ವ್ಯೂಸ್ ಬಂತ ನೋಡಿ. ಒಂದು 5-10 ಆದರೂ ವ್ಯೂಸ್ ಬಂತ ನೋಡಿ. ವ್ಯೂಸ್ ಕಮ್ಮಿ ಬರ್ತಾ ಉಂಟು, ಅದಕ್ಕೆ ಇವತ್ತು ಲೈವಿಗೆ ಬಂದದ್ದು. ಮುಂದೆನೇ ಹೋಗ್ತಿಲ್ಲ ವಾಚವರ್. ಭುವಿ ನೋಡ್ತಾನೆ ಇಲ್ಲ ನನ್ನ ವೀಡಿಯೋ ಅಲ್ವಾ ಭುವಿ? ಖಾಲಿ ಲೈವ್ ಸಪೋರ್ಟ್ ಭುವಿ ಅದು. ಮತ್ತೆ ವಿಶೇಷ ಭುವಿ ಚಿಕ್ಕವ? ರೊಟ್ಟಿ ಬೇಕು. ಏನು ಆಂಟಿ ರೋಟಿಯಾ? ರೋಟಿಯೆಲ್ಲ ಇಷ್ಟ ಆಗಲ್ಲ ನನಗೆ. ರೈಸ್ ಇಷ್ಟ ಆಗ್ತದೆ. ಐ ಡೋಂಟ್ ಲೈಕ್ ರೋಟಿ. ಚಾಟ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ 1 ಅವರ್ ಆದರೂ ಸ್ಕಿಪ್. ಹೌದಾ? ಆಗದಂತೆ ಫೋನು ಆನ್ ಇಟ್ಟರೆ ಒಳ್ಳೆ ವಾಚ್ ಟೈಮ್ ಬರುತ್ತೆ. ಹೌದು, 2 ಫೋನು ಆನ್ ಉಂಟು. ಒಂದಿದ್ದು ಮತ್ತೊಂದು ಬೇರೆ ಫೋನ್ ಎಸ್ ಕೆ ಚಾನಲ್ ಆನ್ ಇದೆ. ಸಪೋರ್ಟ್ ನೋಡುವ. ಒಂದ್ಸಲ ನೈಟಿಗೆ ಆನ್ ಇಡಬೇಕು, ನನಗೆ ನೋಡಬೇಕು ವಾಚ್ ಅವರ್ ಬರ್ತದಾ ಅಂತ. ಸಪೋರ್ಟ್ ಮಾಡೋದು ನಾ ವಿಡಿಯೋ ನೋಡಿದರೆ ನೆಟ್ ಬೇಗ ಖಾಲಿ ಆಗುತ್ತೆ ಆಂಟಿ. ಸಪೋರ್ಟ್ ಮಾಡುವಾಗ ನೆಟ್ ಖಾಲಿ ಆಗೋದಿಲ್ವಾ? ಸಪೋರ್ಟ್ ಮಾಡೋದು ನಾ ವಿಡಿಯೋ ನೋಡಿದರೆ ನೆಟ್ ಬೇಗ ಖಾಲಿ ಆಗುತ್ತೆ. ಅದೇ ಹೇಗೆ? ಸಪೋರ್ಟಿಗೂ ನೆಟ್ ಬೇಕಲ್ವಾ? ಎಂತ ಹೇಳ್ತೀರಿ ಮಾರೆ ನೀವು? ನನಗೆ ಒಂದು ಅರ್ಥ ಆಗೋದಿಲ್ಲ. ಬೇಗ ಆಗಲ್ಲ, ಹೌದಾ? ಓಕೆ ಪರವಾಗಿಲ್ಲ, ಹಾಗಾದರೆ ಮಾಫ್ ಕರ್ದಿಯಾ. ಮತ್ತೆ ಏನು ವಿಶೇಷ? ಅರುಣ್ ಇದ್ದೀರಾ? ಡ್ರೆಸ್ ಕೊಟ್ಟು ಹೋಗಿ. ಮೆಸೇಜ್ ಮಾಡಿ. ಹೈಟ್ನಲ್ಲಿ ಇರುವವರು ಎಳ್ಕೊಂಡು ಬನ್ನಿ ಅವರನ್ನು. ಮರದ ಅಡಿಯಲ್ಲಿ ಇದ್ದಾರೆ ನೋಡಿ. ಅರುಣು ಇದ್ದೀರಾ? ಡ್ರೆಸ್ ತೆಗೆದುಬಿಟ್ಟೆ, ಅರುಣಿಲ್ಲ. ಏನು ಅಡುಗೆ ಆಂಟಿ? ಇವತ್ತು ವೆಜ್. ಭುವಿ ಸಿಸ್ಟರ್ ಅಂತ ನೋಡಿ, ಮಂಜು ಅವರು ಬಂದರು. ಹೈಡಲ್ಲಿದ್ದರು, ಈಗ ಬಂದರು. ನಾಳೆ ನಾನ್ ವೆಜ್, ನಾಡ್ದು ವೆಜ್, ಸಂಡೇ ನಾನ್ ವೆಜ್, ಮಂಡೇ ವೆಜ್. ಒಂದಿನ ಬಿಟ್ಟು ವೆಜ್ ನಾನ್ ವೆಜ್. ಇವತ್ತಿಂದ ಮಂಡೇ ತನಕ ವೆಜ್ ನಾನ್ ವೆಜ್ ಇಲ್ಲದ್ರೆ ಆಗಲಿಕ್ಕಿಲ್ಲ. ರಾಮ ಹರೇ ಕೃಷ್ಣ ಹರೇ ಹರೇ. ಹೇಳಿ ಮಂಜನ್ ಚಾ ಕುಡಿಯೋಣ ಬನ್ನಿ ಮಂಜನ್. ಅದು ಎಂತ ಮಂಜನ್ನ ಹೋಗಿ ಮಂಜನ್ ಆಗಿದೆ. ಮಂಜನ್ ಅವರಿಗೆ ವಾಟರ್ ಟ್ಯಾಂಕ್ ಎತ್ತಲಿಕ್ಕೆ ಜನ ಬೇಕಂತೆ, ಅವರ ಕಂಪನಿಗೆ ಹೋಗಿ. ಆಯಿತು, ಭುವಿ ಸಿಸ್ಟರ್ ಹೇಳ್ತಿದ್ದಾರೆ. ಸ್ಟ್ರಾಂಗ್ ಇದ್ದೀರಾ ಭುವಿ ನೀವು? ಜನ ಬೇಕಂತೆ ಮಂಜು ಅವರಿಗೆ. ಓಕೆ ಹೇಳ್ತಿದ್ದಾರೆ. ಹ್ಞೂ ಆಂಟಿ.
ನೂರಾರು ಜನ ನೋಡ್ತಾ ಇದ್ದಾರೆ ಅಲ್ವಾ. ಆನಲ್ಲಿಟ್ಟು ಬಿಟ್ಟಿದ್ದಾರೆ, ಎಲ್ಲ ಬ್ಯುಸಿ, ಈವ್ನಿಂಗ್ ವರ್ಕಲ್ಲಿ ಬ್ಯುಸಿ. ಇನ್ನೊಂದು 40 ಮಿನಿಟ್ಸ್ ಮಾಡ್ತೇನೆ, ಮತ್ತೆ ಎಂಡ್ ಮಾಡ್ತೀನಿ. ಆಗಿನ ಕಾಲದಲ್ಲಿ ಹಾಗೇ ಇರಬೇಕು ಆಂಟಿ, ಈಗಿನ ಕಾಲದಲ್ಲಿ ಹಾಗೆ ಇರಬೇಕು ಆಂಟಿ. ಹೌದೌದು. ಮತ್ತೆ ಸಮಾಚಾರ, ನೀವು ತಿನ್ನಲ್ವಾ ನಾನ್ ವೆಜ್ ಭುವಿ ಅವರೇ? ಭುವಿ ಎಲ್ಲರ ಗ್ರೂಪಿಗೆ ಜಾಯ್ನ್ ಆಗಿಬಿಟ್ಟಿದ್ದೀರಲ್ವಾ, ವಾಟ್ಸಪ್ಪು, ಇನ್ಸ್ಟಾ. ನೋ ವೆಜ್, ನೋ ವೆಜ್ ಅಷ್ಟೇ. ಓಕೆ ಓಕೆ, ನಾನ್ ವೆಜ್ ಇಲ್ವಾ? ಬೇರೆ ಬೇರೆ ಐಟಮ್ ಮಾಡ್ತೀರಾ ವೆಜ್ಜಲ್ಲಿ? ಒಂದು ವೀಡಿಯೋ ಮಾಡಿ ಹಾಕಿಬಿಡಿ, ನಾವು ಕೂಡ ನೋಡ್ತೇವೆ. ಯೂಟ್ಯೂಬಲ್ಲಿ ಹಾಕಿಬಿಡಿ. ಫೋನ್ ಬಂತು, ಇರುವಂಟಿ, ಬರ್ತೀನಿ. ಓಕೆ ಓಕೆ, ಮಾತಾಡಿ. ಫೋನೆಲ್ಲ ಫ್ರೀ ಅಲ್ಲ ನಿಮಗೆ ಊರಲ್ಲಿ, ಅನ್ಲಿಮಿಟೆಡ್. ಮತ್ಯಾರಿದ್ದೀರಿ? ಮೆಸೇಜ್ ಮಾಡಿ. ರಮ್ಯದ್ದೀರಾ? ಏನು ಅಡುಗೆ ನೈಟಿಗೆ? ಸಂತಲೈ ಮುಗೀತಾ? ಪೂಜೆ ಮಾಡ್ತಿದ್ದೀರಾ? ಇರಿ, ಬೇರೆ ಐಡಿಯಿಂದ ಬರುವೆ. ಓಕೆ ಓಕೆ, ಸಿಂಬಲ್. ಯಾರು ಇದ್ದೀರಿಪ್ಪ? ಬನ್ನಿ ಬನ್ನಿ, ಮಸಾಜ್ ಮಾಡಿ. ಮಸಾಜ್ ಮೆಸೇಜ್ ಆಗಲ್ಲ ಅಂದರೆ ಮಸಾಜ್ ಮಾಡಿ. ಭುವಿ ಚಿಗವ ಆಯಿತಾ? ಫೋನಲ್ಲಿ ಮಾತಾಡಿ. ಭುವನೇಶ್ವರಿ, ರಾಜು ಬಂದರು. ಹಾಯ್ ರಾಜು ಅವರೇ, ಹೇಗಿದ್ದೀರಿ? ಹೇಗಿದೆ ಮಳೆ ನಿಮ್ಮೂರಲ್ಲಿ? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. 17 ಲೈಕ್ ಡನ್ ಆಗಿದೆ. ಟೀ ಆಯಿತು, ನಂದು ಆಗಲಿಲ್ಲ. ನಿಮ್ದಾಯ್ತಾ? ಟೀ ಆಯಿತು ಸಿಸ್ಟರ್, ನಿಮ್ದಾಯಿತು, ನಂದಾಗಲಿಲ್ಲ. ಬೆಂಗಳೂರಿನಲ್ಲಿ ಮಳೆ ಬರ್ತಿದೆ. ಹೌದೌದು, ನಮ್ಮರಲ್ಲಿ ಕೂಡ ಇದೆ ಅಂತೆ ಮಳೆ, ಜೋರು ಮಳೆಯೇ ಮಳೆ. ಥ್ಯಾಂಕ್ ಯು ರಮ್ಮಿ. ನಮ್ಮದು ಟೀ ಆಯಿತು. ಓಕೆ, ನಾವೆಲ್ಲ ಟೀ ಮಾಡಲ್ಲ, ಬೆಳಿಗ್ಗೆ ಮಾತ್ರ.
ಹಸ್ಬೆಂಡಿಗೆ ಒಂದು ಕಪ್ಪು ಟೀ, ಒಂದೇ ಒಂದು ಕಪ್ಪು ಟೀ ದಿನದಲ್ಲಿ. ರಮೇಶ್ ಎಸ್ ಹಾಯ್, ಟೀ ಆಯಿತಾ ಸಿಸ್ ನಿಮ್ಮದು? ಹೌದು, ಅವ್ರದ್ದು ಟೀ ಆಯಿತು, ಕುಡಿತಾ ಇದ್ದರು. ರಮ್ಯ ಮತ್ತು ಅವ್ರ ಹಸ್ಬೆಂಡ್ ಎಂಜಾಯ್ ಮಾಡಿಕೊಂಡು ಟೀ ಕುಡಿತಾ ಇದ್ದರು. ರಮ್ಮಿ ಮಂಜು ಆರಂ. ರಾಜ್ ಶೋಮ್ಯಾನ್ ಹಾಯ್. ಶೋಮ್ಯಾನ ನೀವು? ಇದು ಇವರೇ ಅಂತ ಕಾಣ್ತದೆ ಡ್ಯಾನ್ಸ್ ಮಾಡಿಕೊಂಡು. ಎಂತೆಂಥ ಐಡಿಯಪ್ಪ. ರಾಜ್ ಶೋಮ್ಯಾನ್. ಎಸ್ ಸಿಸ್ಟರ್, ಹೌದು ಮಂಜು ಅವರು, ಮಂಜು ಶೋಮ್ಯಾನ್ ಆರಂ. ಮತ್ತೇನು ವಿಶೇಷ? ಒಂದು ಅರ್ಧ ಗಂಟೆ ಇರ್ತೀನಿ ಇನ್ನು, ಮತ್ತೆ ಕೆಲಸ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು. ಬೆಳಿಗ್ಗೆ ಹೋಗ್ಲಿಕ್ಕೆ ಉಂಟು ಹೊರಗೆ. ನಾನು ಸ್ವಲ್ಪ ಕೆಲಸ ಮಾಡ್ತೀನಿ ಆನಿಟ್ಟು, ಓಕೆನಾ? ಲೈಕ್ 10 ಹೇಳ್ತಿದ್ದಾರೆ ರಾಜ್ ಅವರು. ರಾಮ ರಾಮ ಹರೇ ಕೃಷ್ಣ ಹರೇ ಕೃಷ್ಣ. ಮಾನವನಾಗುವೆಯಾ ಇಲ್ಲ ದಾನವನಾಗುವೆಯಾ? ಎರಡೂ ಆಗ್ತೀನಿ ನಾನು, ಮಾನವ ಮತ್ತು ದಾನವ.
ಸಾಂಗಾ ಇದು? ಏನೇ ಆಗಲಿ ಮುಂದೆ ಸಾಗುನಿ ಹಾಗೆ ಸುಮ್ಮನೆ. ಮಂಜು ಸಪೋರ್ಟ್, ರಮ್ಯಾ ಸಪೋರ್ಟ್, ಥ್ಯಾಂಕ್ ಯು. ಬಿಸಿ ಇದ್ರೆ ಹೋಗಿ ರಮ್ಯಾ, ಎಂಡ್ ಮಾಡ್ತೀನಿ. ಅನಿಸುತ್ತಿದೆ ಏಕೋ ಎಂದು.
ಒಮ್ಮೆ ಜಸ್ಟ್ ಆನ್ ಇಡಿ, ಬ್ಯುಸಿ ಇದ್ದರೆ ಪರವಾಗಿಲ್ಲ, ಆನ್ ಇಟ್ಬಿಡಿ ಪರವಾಗಿಲ್ಲ. ನಾನೊಂದು ಸ್ವಲ್ಪ ಹೊತ್ತು ಎಲ್ಲಿ ಮಾಡ್ತೀನಿ. ಈವ್ನಿಂಗ್ ಡಿನ್ನರ್ ಏನು? ಈವ್ನಿಂಗ್ ಇದೆ ವೆಜ್ ಇವತ್ತು. ವೆಜ್ ಇದೆ. ವೈಟ್ ಹರಿವೆ ಉಂಟಲ್ಲ, ಗ್ರೀನ್ ಹರಿವೆ ಅದು. ವೈಟ್ ಅಲ್ಲ, ರೆಡ್ ಹರಿವೆ. ಶೆಟ್ಟಿ ಬ್ರದರ್ ನಿಮಗೆ ಗೊತ್ತು? ಬಂದ್ರೆ ಹೋದ್ರಾ? ನಾನು ನೋಡಲಿಲ್ಲ ಮೆಸೇಜ್. ಒಂದು ಫೋನ್ ಅಲ್ಲಿ ಉಂಟು. ಟುಗೆದರ್ ಲೈವ್ ನನಗೆ ಆಪ್ಷನ್, ನಾನು ಪ್ರೆಸ್ ಮಾಡುವಾಗ ಏನು ಆಪ್ಷನ್ ಬರಲಿಲ್ಲ. ಅದು ಬ್ಲೂ ಅಲ್ಲಿತ್ತು. ನಾನು ಎಣಿಸಿದೆ ಅದು ಟುಗೆದರೇ ಆಪ್ಷನಲ್ಲಿ ಇದೆ ಅಂತ ಎಣಿಸಿದ್ದು. ಮತ್ತೆ ನೋಡುವಾಗಿರಲಿಲ್ಲ, ಸಿಂಗಲ್ ಇತ್ತು. ಮಂಜು ಇಲ್ಲೇ ಇದ್ದೀನಿ. ಮಂಜು ಬನ್ನಿ, ಎಷ್ಟು ದಿನ ಆಯಿತು ನೋಡದೆ. ಹೇಗಿದ್ದೀರಿ? ಮತ್ತೆ ಇವರೆಲ್ಲ ಇವಾಗ ಬರಲಿಲ್ವ ನಿನ್ನೆ ಮೊನ್ನೆ ಎಲ್ಲ? ಹಾಗೆ ಸುಮ್ಮನೆ. ಟೀ ಆಯಿತಾ? ಹೇಗಿದೆ ಮತ್ತೆ ಊರಲ್ಲಿ ಮಳೆ? ಆಯಿತು ನಿಮ್ಮದು ರಮ್ಯ ಮೇಡಮ್ ಅಂತಿದ್ದಾರೆ. ಶೆಟ್ಟಿ ಇವರನ್ನೇ ಹೇಳಿದ್ದ ಶೆಟ್ಟಿ ಅಂತ. ನಾನು ಅವರು ಉಮೇಶ್ ಶೆಟ್ಟಿ ಅಂತ. ಅವರು ಶೆಟ್ಟಿಯಾ? ಉಮೇಶ್ ಅಲ್ಲ. ಹಾಂ, ಅವರು ಕೂಡ ಶೆಟ್ಟಿ, ಕರೆಕ್ಟ್. ಶೆಟ್ಟಿ ಬ್ರದರ್ ಸಪೋರ್ಟ್ ಮಾಡಿ. ಫುಲ್ ಬ್ಯುಸಿ. ಓಕೆ ಆಯಿತು ಶೆಟ್ಟಿ ಬ್ರದರ್. ಮತ್ತೇನು ಸಮಾಚಾರ? ಇಂದ 20 ಲಾರು ಯಾರು ಕಳಿಸಿದ್ದು? SP ಯಾ? ಶೆಟ್ಟಿ ಬ್ರದರ್ ಹೇಳ್ತಿದ್ದಾರೆ ತಲೆ ಕೆಟ್ಟೋಯ್ತು. ಯಾರಿಗೆ ಶೆಟ್ಟಿ ಬ್ರದರ್? ಹೌದಾ, ಸುಮಾ ಕಳಿಸಿದ್ರಾ? ಯಾರಿದ್ದಾರೆ ಅಲ್ಲಿ? ನನಗೆ ಯಾರು ಕಳಿಸಿದ್ದು? ಅವರು US ಅಲ್ವಲ್ಲ, ಅವರು ಬೇರೆ ಸುಮಾ ಅವರು. ಹೈ ರಾಜ್ ದಿ ಶೋ ಮ್ಯಾನ್. ಒಂದು ನಿಮಿಷ. ಇನ್ನೂ $200 ಬರಬೇಕು. ಹೌದಾ? ಟೆಲ್ಮಿ ಶೆಟ್ಟಿ ಪ್ರೋ ಹೇಳ್ತಿದ್ದಾರೆ. ಯಾಕೆ ಕಳಿಸ್ತಿದ್ದಾರೆ ನಿಮಗೆ ಡಾಲರ್? ಹೀಗೇನಾ? ಬಂತು, ಯಾರೋ ಬಂದರು. ಅಲ್ಲ, ಡಾಲರ್ ಯಾಕೆ ಕೊಟ್ಟರು? ಗಿಫ್ಟ್ ಆದರೆ ಕೊಡ್ತಾರೆ, ಡಾಲರ್ ಕೊಡ್ತಾರಾ ಯಾರಾದರೂ?
ಫುಲ್ ಖುಷಿಯಾ? ಎಷ್ಟಾಗ್ತದೆ $200 ಅಂದರೆ ಇಂಡಿಯಾದ ಎಷ್ಟಾಗ್ತದೆ? ಯಾರು ಕಳಿಸಿದ್ದು ಶೆಟ್ಟಿ ಬ್ರದರ್ ನಿಮಗೆ? ಹೈ ರಾಜಾದಿ ಶೋ ಮ್ಯಾನ್ ಅಂತ ಹೇಳಿದ್ರಲ್ಲ, ಇವರನ್ನು ಕೇಳಿದ್ದ? ಓಕೆ ಓಕೆ ಮಂಜು ಅವರನ್ನು. ಯಾರು ಕಳಿಸಿದ್ದು ನಿಮಗೆ ಹೇಳಿ? ಒಂದು ಒಳ್ಳೆ ಹುಡುಗ ಅಲ್ವಾ ಅದಕ್ಕೆ. ಗ್ಯಾಮ್ಲಿಂಗ್ ಎಂಥದಪ್ಪ, ನನಗೆ ಅರ್ಥ ಆಗಲ್ಲ. ಆಹಾ, ಶೆಟ್ಟಿ ಪ್ರೋ ಹೊರಟಿದ್ದಾರೆ. ಒಳ್ಳೆ ಹುಡುಗ ಆದರೆ ಡಾಲರ್ ಬರ್ತದಲ್ವಾ? ನಮ್ಮ ಇವರು ಕೂಡ ಒಳ್ಳೆಯವರಲ್ವಾ, ಮಂಜು ಅವರು ಕೂಡ. ಅವರಿಗೂ ಸ್ವಲ್ಪ ಹೇಳಿ ಕಳಿಸ್ಲಿಕ್ಕೆ. ರಿಷಿಕಾ ಬಂದರು, ಹಲೋ ಫ್ರೆಂಡ್ಸ್ ಅಂತ. ಇದು ಯಾರು, ಹೊಸಬ್ರಾ? ಎಂತ ಅರ್ಥ ಆಗುತ್ತೆ ನಿಮಗೆ? ಏನು ಅರ್ಥ ಆಗಲ್ಲ. ಅಲ್ಲ, ಒಳ್ಳೆ ಹುಡುಗ ಆದರೆ ಡಾಲರ್ ಕಳಿಸ್ತಾರಾ? ಪದಾರ್ಥ ಎಂತ? ಪದಾರ್ಥ ಇವತ್ತು ತರಕಾರಿ. ನಾನ್ ವೆಜ್ ಇಲ್ಲ, ನಾನ್ ವೆಜ್ ನಾಳೆ. ರಿಷಿಕಾ ಬಂದರು ನೋಡಿ, ಹೊಸಬ್ರು. ದುಬೈ ಬರ್ಸ ಎಂಚ ಉಂಡು ತುಳುವ? ದುಬೈ ಬರ್ಸಜ್ಜಿ ಬರ್ಸ ಬೋಡನ ಬರ್ಸ ಬರ್ಪೋಡು ಮುಲ್ಪ ಅಂಚ ಪೂರ ಬರ್ಸ ಬರ್ಪುಜಿ ಬೆಚ್ಚ ನೀರು ಬೆಚ್ಚ ಪುಗೆ ಪೋಪುಂಡು ಮುಲ್ ಮೀಯನಗ. ಎಂತ 50 lakhs ಸರ 50 lakhs ಅಲ್ಲ, ಅದು ಮಿಸ್ಟೇಕ್ ಆಗಿದೆ, 10 ಆ್ಯಡ್ ಮಾಡಿದ್ದು. ಮೆಂಟಲ್ ಮೆಸ್ಸಲ್ಲಿ ಬರೋದಿಲ್ಲ ನಮಗೆ. ನಿಮಗೆಲ್ಲ ಕರೆಕ್ಟ್ ಗೊತ್ತುಂಟಲ್ಲ. ಗೋಲ್ಡ್ ರೇಟ್ ನೀವು ಹೌದೌದು ತಗೊಳ್ಳಿಲ್ಲ ಮಾರೆ, ಜಸ್ಟ್ ಶೋ ಮಾಡಿದ್ದಷ್ಟೇ. ಮುಲ್ಪ ಬೊಳ್ಳ ಅಂದರೆ ಒಲ್ಪ ಉಡುಪಿಯ ಒಲ್ಪ ಇರ ಚಾನಲ್ ಉಂಡೆ. ಕುಡ್ಲನಾ? ಓ ಕುಡ್ಲದಾರ ಮುಲ್ಪೊಲ್ಲೆ ಇರ್ತಲೆ ಮಂಜು ಶೆಟ್ಟಿ ಅಲ್ಲ, ನಮ್ಮ ಕುಡ್ಲ ಅಲ್ವಾ ಮಂಜು? ಕುಡ್ಲ ಅಲ್ವಾ? ಮತ್ತೆ ಕುಳ್ಳದವರು ಪಾತಿರ್ಲಿ ಬರ್ಸಜ್ಜಿ ಒಣ ಹತ್ತಾರತ್ತ ಬೊಲ್ಲ ಬತ್ತಂದಲ್ಲಿಗೆ ಬರ್ಸಜ್ಜಿ ಇಡ್ಲ ಬೊಬ್ಬೆ ಬರ್ಸ ಬತ್ತನಲ್ಲ ಬೊಬ್ಬೆನೇ ಬೊಬ್ಬೆ. ಬೇಕಾ ಗೋಲ್ಡು ಮಂಜು? ಮಮ್ಮಿ ಮನೆ ಕೆಂಜ ಅದು ಯಾವ ಊರು ಮಾರೆ? ಕೆಂಜ ನಿಮ್ಗೆ ಗೊತ್ತುಂಟ ರಿಷಿಕಾ ಕೆಂಜ ಎಲ್ಲಿ ಅಂತ? ಬೇಡ ಇಲ್ಲ ಹೇಳ್ತಿದ್ದಾರೆ. ಅದು ಎಲ್ಲಿ ಕೆಂಜ? ಟೈಪಿಂಗ್ ಮಿಸ್ಟೇಕ್ ಅದೇನ? ನಾನು ಕೇಳಲಿಲ್ಲ ಅದು ಊರು ಕೆಂಜ ಶಿರ್ವ ಮಂಚಕಲ್ಲ ಅದಾದರೂ ಕೇಳಿದೆ, ಅದು ಕೆಂಜ ಅಂತ ಕೇಳಲಿಲ್ಲ. ಮಂಚಕಲ್ಲಿ ಮನೇಲಿದ್ದಾರೆ ನಮ್ಮ ಮಂಜು ಅವರು, ಮಂಜು ಇಬ್ಬರು ಮಂಜು. ಈ ಮಂಜುಗೆ ಕೂಡ ಕಳಿಸ್ಲಿಕ್ಕೆ ಹೇಳಿ ಡಾಲರ್. ಇವರು ಕೂಡ ಪಾಪದವರು. ಬಕ್ಕ ರಿಷಿಕಾ ಮಂಜು ಪಣ್ಣೆ ಪಾತಲ್ಲೇ ಮಂಜುಗೆ ಶೆಟ್ರೆ ಕೊಂಚ ಪೊಣ್ಣ ಅವಡಿಗೆ ಉಂಡೆ ನಿಗಲ್ಲ ಅಂಚಿ ತೂಲೆ ಬೊಬ್ಯಾಡ ಒಂದುಂಡು ಅಂಚು ಏರ್ಪಾಡುಂಚಿ
ಪೊಣ್ ಸಿಕ್ಕುಜಿನ ಸಪೋರ್ಟ್ ಆನ್. ಥ್ಯಾಂಕ್ ಯು. ರಮ್ಯಾ ಮೇಡಮ್ ಹಸ್ಬೆಂಡ್, ಹೌದು, ರಮ್ಯಾ ಮೇಡಮ್ ಹಸ್ಬೆಂಡ್ ಮಂಜು. ಹೌದು, ನೋಡಿ ಹೌದು, ಅವ್ರ ಹತ್ರ ಹೇಳಿ, ರಿಷಿಕಾ ಹತ್ರ ನೋಡ್ತಾರೆ. ಗೌರ್ಮೆಂಟ್ ಬಸ್ ಪೋಯರೆ ಪಲ್ಲೆ ಪೊಣ್ಣು ತಿಕ್ಕ ಅಲ್ಲಿ ರಾಶಿ ಉಂಡು ಪೊಣ್ಣು. ಅವು ಪೂರ ಪೊಣ್ಣಲ್ಲತ್ತಿ ಆಂಟಿನಾಗಲಿ ಪೂರ ರಶ್ಶಿ. ಏಜ್ ಬಾರ್ ಆಗ್ತಾ ಇದೆ. ಯಾರಿಗೆ? ನಿಮ್ದ? ಎಷ್ಟು 30 ಕ್ರಾಸ್ ಆಯಿತಾ? ಏನು ಮಾಡಲಿ, ನೀವೇ ಉಟ್ಕೊಳ್ಬೇಕು ಈಗ. ನಮ್ಮ ಆಚೆ ಎಲ್ಲ ಶೆಟ್ರು ಕಮ್ಮಿ, ಶೆಟ್ರು ಇಲ್ಲ. ಯಾವ ಜಾತಿ ಆಗ್ಬೋದಾ? ಸರಿ ಆದರೆ ಕಷ್ಟ, ಸರಿ ಆದರೆ ನಡುವೆ ಸಪೋರ್ಟ್ ನಾಡು. ನೋ 30 ಆಗಿಲ್ಲ, 30 ಆಗಲಿಲ್ಲ, ಸ್ಕಿಪ್ ಆಗಿದೆ. 30ಇಂದ 34ಗೆ ಸ್ಕಿಪ್. 30 ಆಗಲಿಲ್ಲ, 34ವಾ? ಯಾವುದಾದ್ರೂ ಓಕೆ. ಯಾವುದಾ? ಹಾಗಾದರೆ ನೋಡು. ವೀರಾ, ವೀರಾ ಎಲ್ಲಿ? ಪತ್ತೇನಿಲ್ಲ ನಿಮ್ಮದು. ಸೂಪರ್. ಕನ್ನಡ ಎಲ್ಲಿ ಹೋಗಿದ್ರಿ? ಎಲ್ಲೂ ಕೂಡ ಕಾಣ್ತಾನೆ ಇಲ್ಲ ನೀವು. ದಿಯಾನ ಹಿಂದೆ ಬಿದ್ದಿದ್ದೀರಂತೆಲ್ಲ, ಹೌದಾ? ಹೇಗಿದ್ದಾರೆ ದಿಯಾ? ಒಮ್ಮೆ ಕೆಲಸ ಇದ್ದರೆ ಹೋಗಿ ಮಾಡಿ, ಆನ್ ಇಟ್ಬಿಡಿ ಸಾಕು. ಮಂಜುವರೇ ಕೆಲಸ ಮಾಡ್ಕೊಳ್ಳಿ. ಲೈವ್ ಬರ್ತೀರಾ ಇವತ್ತು? ಅವ್ರು ಬರೋದಿಲ್ಲ ಅಂತೆಲ್ಲ, ನೀವು ಬರ್ತೀರಾ ಇವತ್ತು? ಯಾರ ಲೈವ್ಗೆ ಹೋಗಿಲ್ಲ? ಯಾಕೆ? ಏನು ಸಮಾಚಾರ? ಬೋರ್ ಆಯಿತಾ? ಹುಡುಗಿ ಗುಣ ನೋಡೋಕ್ಕೆ 7 ಗುಣ ಇರಬೇಕು. ಓ ದೇವರಪ್ಪ, ಅದು ಎಲ್ಲಿಂದ ನೋಡುದು ಅವಳು 7 ಗುಣ? 1 ವರ್ಷ ಬೇಕಾಗ್ತದೆ 7 ಗುಣ ನೋಡಲಿಕ್ಕೆ. ಒಂದೇ ದಿನದಲ್ಲಿ ಗೊತ್ತಾಗ್ತದೆ 7 ಗುಣ. ಫಸ್ಟ್ ಯುವರ್ ಲೈವ್ ಜಾಯಿನ್ ಐ ಆಮ್. ಥ್ಯಾಂಕ್ ಯು. ಯಾಕೆ ಹೋಗಲಿಲ್ಲ? ಬ್ಯುಸಿಯಾ? ಗುಣ ಹುಡ್ಕೋದು ಕಷ್ಟ. ನಮಸ್ತೆ ರೆಡ್ಡಿ ಗರು ಹೇಳ್ತಿದ್ದಾರೆ. ಜ್ಯೂಸ್ ಆಯಿತಾ? ಇಲ್ಲ, ಆರೆಂಜ್ ತಿಂದೆ, ಜ್ಯೂಸ್ ಮಾಡಲಿಲ್ಲ. ಶೆಟ್ಟಿ ನಗ್ತಿದ್ದಾರೆ. ನಮಸ್ತೆ ಶೆಟ್ಟಿ ಹೇಳ್ತಿದ್ದಾರೆ. ಮನೆಯರು ಗೊತ್ತಾಗ್ತದೇನು? ಮನೆಯವರಿಗೆ ಗೊತ್ತಾಗ್ತದೆ. ಕೆಲವ್ರದ್ದು ಗೊತ್ತಾಗ್ತದೆ, ಕೆಲವ್ರದ್ದು ಲೇಟಾಗಿ ಗೊತ್ತಾಗ್ತದೆ. ಅದೆಲ್ಲ ನೋಡಿದರೆ ಈ ಲೈಫಲ್ಲಿ ಸಿಗಲ್ಲ ನಿಮಗೆ ಹೆಣ್ಣು. ಇವರು ಬಂದು ನೋಡಿ, ಶಿವಶಂಕರ್ ಮಗಜಿ, ಅವ್ರ ಹತ್ರ ಕೇಳಿ ಆಚೆ ಏನಾದರೂ ಹುಡುಗಿದ್ರೆ. ನಮಸ್ಕಾರ ಸುಮಿತ್ರಾ ಅವರು, ಹೇಗಿದ್ದೀರಿ? ನಾನು ಫೈನ್, ನೀವು ಹೇಗಿದ್ದೀರಿ? ನೋಡಿ, ಮಂಜು ಶೆಟ್ಟಿಗೆ ಹುಡುಗಿ ಬೇಕಂತೆ, ಹುಡುಕಿ ಕೊಡಿ ನಿಮ್ಮ ಆಚೆ ಇದ್ದರೆ. ಸೆಂಡ್ ಲಿಂಕ್ ಗಿಫ್ಟ್ ಕೊಡುವೆ. ಯಾರ್ದು ಸೆಂಡ್ ಲಿಂಕ್? ಕಾಫಿ ಆಯಿತಾ ನಿಮ್ಮದು? ಇಲ್ಲ, ಕಾಫಿ ಎಲ್ಲ ಕುಡಿಯಲ್ಲ. ನಿಮ್ಮದಾಯ್ತಾ? ಯಾರ್ದು ಲಿಂಕ್? ಅದಕ್ಕೆ ಹೆಣ್ಣು ಸಿಕ್ಕಿಲ್ಲ ಇವರಿಗೆ. ಅದೌದು, ಗುಣ ನೋಡ್ತಾ ಕೂತ್ಕೊಂಡಿದ್ದಾರೆ, ಅದಕ್ಕೆ ಹೆಣ್ಣು ಸಿಗ್ತಾ ಇಲ್ಲ. ಗುಣ ಬೇಕಾ ಹೆಣ್ಣು ಬೇಕಾ ಹೇಳಿ? 2 ಆಗಲ್ಲ. ಸಪೋರ್ಟ್ ಎಂಚ ಉಲ್ಲರ್ಸಿಸ ಮತ್ತೊಂದು ಬತ್ತನು ಸ್ಮೈಲಿ. ಎಂಚ ಉಲ್ಲರ್ ಅಷ್ಟೇ ಬರೋದಾ? ಎಲ್ಲ ಫುಲ್ ಬರ್ತದ ತುಳು? ಒಣಸಾಡ ಇತ್ತೆ ಒಡೆ ಒಣಸ ನನ್ನ ಪಕ್ಕ. ವಾಟ್ ಯು ಆರ್ ಡೂಯಿಂಗ್? ನಥಿಂಗ್. ಇನ್ನೂ ಎಲ್ಲ ಕೆಲಸ ಮಾಡಬೇಕು. ರೆಡ್ಡಿ ಸರ್ $400. ಭಾರಿ ಖುಷಿಯಲ್ಲಿದ್ದಾರೆ ಇವತ್ತು. ಪಾರ್ಟಿ ಮಾಡೋಣ. ಲೈಕ್ ಡನ್. ಥ್ಯಾಂಕ್ ಯು ಸ್ಮೈಲಿ. ನಮಸ್ಕಾರ ವೀಣಾ ಸಿಸ್ಟರ್. ವೀಣಾನ ಅವರು? ಸ್ಮೈಲಿ ಅವರ ಹೆಸರು ವೀಣಾನ?
ಯಾವುದು ಒಂದು ಯಾವುದಾದ್ರೂ ಒಂದು ಹುಡುಕ್ಬೇಕಿಲ್ಲದ್ರೆ ಆಗಲ್ಲ. ಸುಮ್ಮನೆ ಮಾತಾಡ್ತಾ ಇಲ್ಲ ನೀನು. ಫಸ್ಟ್ ಲೈವ್ ಇದು, ಇನ್ನು ಫಸ್ಟ್ ಲೈವ್ ಇದು. ಯಾರ್ದು ಫಸ್ಟ್ ಲೈವ್? ತುಂಬ ದಿನದ ನಂತರ ಬಂದದ್ದು. ಮಾತಾಡ್ತಾ ಇದ್ದೀನಲ್ವಾ. ರಿಷಿಕಾ ಅವನಲ್ಲಿದ್ದಾರೆ. ಥ್ಯಾಂಕ್ ಯು ರಿಷಿಕಾ. ರಿಷಿಕಾದು ಇದು ಇದೆಯಾ ಚಾನಲ್? ಹೇಳಲಿಲ್ಲ ಅವರು. ನೋಡಿದ್ದೇನೋ ಫಸ್ಟ್, ಗೊತ್ತಿಲ್ಲ ಅವರದ್ದು. ಶೆಟ್ಟಿ ಕಾಫಿ ಆಯಿತಾ ಹೇಳ್ತಿದ್ದಾರೆ. ಅಷ್ಟೇ ಬರೋದು. ಜಿಜ್ಜಿಂಗೆ ಎಂದ ಕಲ್ತಿದ್ದು? ಎಂಥದ್ದು? ಜಿಜ್ಜಿಂಬೆ ಇಂದ ಕಲ್ತಿದ್ದ? ಜಿಜ್ಜಿಂಬೆ ಅಂದರೆ? ನಮಸ್ತೆ ಶಿವಶಂಕರ್ ಹೇಳ್ತಿದ್ದಾರೆ ರಮ್ಯಾ ಅವರು. ಆಯಿತು ನಿಮ್ಮದು ರೆಡ್ಡಿ ಹೇಳ್ತಿದ್ದಾರೆ ಮಂಜು ಅವರು. ನಮಸ್ತೆ ಶಂಕರಣ್ಣ ಹೇಳ್ತಿದ್ದಾರೆ. ಹಾಯ್ ಆಲ್ ಹೇಳ್ತಿದ್ದಾರೆ. ಕವಿತಾ ಬಂದರು, ಕವಿ ಬಂದರು. ಅವನು ಹೇಳ್ತಿದ್ದಾರೆ ರಮ್ಯಾ. ಹೇಗಿದ್ದೀರಾ ಎಲ್ಲರೂ ಹೇಳ್ತಿದ್ದಾರೆ ಕವಿಯವರು. ಕಾಫಿ ಆಯಿತಾ ಎಲ್ಲರದ್ದು? ಹಾಸ್ಪಿಟಲ್ ಹೋಗಿ ಬಂದ್ರಾ ಕವಿ? ಏನು ಹೇಳಿದರು? ಕಾಫಿ ಆಯ್ತು ಹೇಳ್ತಿದ್ದಾರೆ ಎಲ್ಲರದ್ದು. ಮಂಜು ಆನ್ ಎಸ್ ಐ ಹ್ಯಾಡ್ ಶೆಟ್ಟಿ ಹೇಳ್ತಿದ್ದಾರೆ. ಮೈ ಹೀರೋಯಿನ್ ಬಂದರು. ಬಾಯ್ ಗುಡ್ ನೈಟ್ ಟೇಕ್ ಕೇರ್ ಹೇಳ್ತಿದ್ದಾರೆ. ಚಾನಲ್ ಉಂಟು, ನೀವು ನೋಡಿದ್ದೀರಿ? ನಾನು ನಿಮ್ಮ ಚಾನಲ್ಗೆ ನೋಡಿದ್ದೀನಾ? ರೀಸೆಂಟ್ಲಿ ಅಂತ ಕಾಣ್ತದೆ ಅಲ್ವಾ? ಓಕೆ ಓಕೆ. ಕಾಫಿ ಆಯಿತಾ ವೀಣಾ ಸಿಸ್ಟರ್ ಹೇಳ್ತಿದ್ದಾರೆ. ಸುಮಿ ಮೇಡಮ್ ಇಲ್ವಾ? ಇಲ್ಲ, ಅವರು ಎಲ್ಲೇ ಹೋದರು. ಏನಾಯಿತು ಕವಿ ಮೇಡಮ್? ಫೀವರ್ ಅಂತೆ, ಕೋಲ್ಡ್ ಅಂತೆ, ಹಾಸ್ಪಿಟಲ್ ಹೋಗಬೇಕಂತ ಹೋದರು. ನಿಮ್ಮನ್ನು ಹುಡುಕಿಗೊಂದೊಂದು ಜನ ಬಂತು, ಆಗ ನೀವು ಇರಲಿಲ್ಲ ಕವಿ. ಮತ್ತೆ ಸೀದಾ ಹೋದರು. ಎಲ್ಲಿ ಹೋದರೆ ಗೊತ್ತಿಲ್ಲ, ಪತ್ತೆನಿಲ್ಲ. ಆಮೇಲೆ ಏನೂ ಆಯಿತು ಕವಿ ಮೇಡಮ್ ಹೇಳ್ತಿದ್ದಾರೆ ಮಂಜು ಅವರು. ಹೌದಾ? ಹೌದು ಹೇಳ್ತಿದ್ದಾರೆ. ಚಳಿ ಜ್ವರ ಮಂಜು? ಇದು ಎಂಥ ಚಳಿ ಜ್ವರ? ಹೇಗೆ ಬಂತು ಇದು ಚಳಿ ಜ್ವರ ನಿಮಗೆ ಸಡನ್ಲಿ? ಮಳೆಗೆ ಹೋಗಿಬಿಟ್ರೆ ಏನು? ರಿಷಿಕಾಸ್ ಕ್ರಿಯೇಟಿವ್. ಮತ್ತು ನಂದು ವಿಡಿಯೋ ಎಲ್ಲ ನೋಡಿ ಮಂಜು ಅವರೇ. ರಿಷಿಕಾ ಮಂಜು ಎಲ್ಲ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಚಳಿ ಜ್ವರ ಬ್ಲ್ಯಾಂಕೆಟ್ ಹಾಕೊಂಡು ಮಲಗಿಬಿಡಿ. ಟೀಚರ್ಗೆ ಚಳಿ ಜ್ವರ ಬಂದಿದೆ. ಈಗ ನಿಮಗೆ ಒಂದು ಹುಡುಗಿಯಲ್ಲಿ ಹುಡುಕೋದು ಗೊತ್ತಾಗೋದಿಲ್ಲಲ್ಲ. 34 ಅಂದರೆ ಎಷ್ಟು ಏಜ್ ಬೇಕು ಮಂಜು? ನೋಡ್ತಾ ಇದ್ದೀವಿ. ಹೌದೌದು, ಕಮೆಂಟ್ಸ್ ಎಲ್ಲ ನೋಡಿದ್ದೆ. ಒಂದರಲ್ಲಿ ಕಮೆಂಟ್ಸ್ ನೋಡಿದ್ದೆ. ಸ್ಟೇಜ್ ಇದ್ದು ಹುಡುಗಿ ಬೇಕು ಹೇಳಿ. ಬಾಯ್ ಎಲ್ರಿಗೂ ಕೆಲಸ ಇದೆ. ಥ್ಯಾಂಕ್ ಯು ಶಿವಶಂಕರ್. ಮಾಡಿ ಕೆಲಸ ಮಾಡಿ. 8 ಜನ ಇದ್ದಾರೆ. ನಿಮಗೆಂತ ದೊಡ್ಡ? ಯಾಕೆ ದೊಡ್ಡದು? ಯಾಕೆ ಒಂದು 10 ವರ್ಷ 11 ವರ್ಷ ದೊಡ್ಡದು ಬೇಕಾ ನಿಮಗೆ? ಯಾಕೆ ಆಂಟಿನೇ ಮಾಡ್ಕೊಳ್ತೀರಾ ಏನು ಮದುವೆ ಆದವರನ್ನು? ನಮ್ಮ ಮಲ್ಪೆಗೆ ಬನ್ನಿ, ಅಲ್ಲಿ ಸಿಗ್ತದೆ ಹುಡುಗಿ. ಎಷ್ಟು ಬೇಕು ನಿಮಗೆ? ಸೆಕೆಂಡ್ ಮ್ಯಾರೇಜ್ ಆದರೂ ಪರವಾಗಿಲ್ಲ. ಹಬ್ಬ ಹೌದಾ? ಸತ್ಯನಾ? ನಾವು ದೊಡ್ಡಮ್ಮೆ ಅವರು ಅಂತದ? ದೊಡ್ಡಮ್ಮೆ ಅವರು. ಮಲ್ಪೆಗೆ ಹೋದರೆ ಉಂಟು ಹುಡುಗಿ ಎಲ್ಲ, ನೋಡಿ ಎಲ್ಲ ಒಂದು ಸೆಲೆಕ್ಟ್ ಮಾಡಿ. ಮತ್ತೆ ವಿಶೇಷ? ಬಾಜಿ ಮಾಡಬೇಕಲ್ಲ. ಕೆಲಸ ಇದೆ.
ದೊಡ್ಡ ಮನೆ. ಓಕೆ ಓಕೆ. ದೊಡ್ಡ ಮನೆ ಆದರೆ ದೊಡ್ಡ ಏಜಿದ್ದು ಹುಡುಗಿ ಬೇಕಾ? ನಾನು ಓದಿಲ್ಲ ಅಂದರೆ ಹೇಗೆ ಬರೀತಿದ್ದೀರೀಗ? ಬರಿತಾ ಇದ್ದೀರಿ, ಓದೋದೇ ಹೇಗೆ ಬರೀದು? 10th ಫೇಲ್, ಪರವಾಗಿಲ್ಲಪ್ಪ. ಮ್ಯಾಥ್ಸಲ್ಲಿ ಸ್ಮಾರ್ಟ್ ಇದ್ದೀರಲ್ಲ, ಮೆಂಟಲ್ ಮ್ಯಾಥ್ಸಲ್ಲಿ. ನಮಗೆ ಕೂಡ ಇದು ದಿರಮಲ್ಲಿ ಕಷ್ಟ ಆಗ್ತದೆ ಹೇಳಲಿಕ್ಕೆ. ನೀವು ಪಟಕ್ ಅಂತ ಹೇಳ್ತೀರಿ. ಪಟಕ್ ಕನ್ವರ್ಟ್ ಮಾಡಿಬಿಡ್ತೀರಲ್ಲ. ಯಾರು ಹುಡುಗಿಯರು ಒಪ್ಪಲ್ಲ. ಹುಡುಗರಿಗೆ ಡಿಮಾಂಡ್ ಜಾಸ್ತಿ ಆಗಿದೆ ಈಗ. ಡಿಮಾಂಡು ಹುಡುಗಿಯರ ಡಿಮಾಂಡು. 2370. ಹಾಂ, ಅಷ್ಟಿದೆಯಾ ಈಗ? ಕರೆನ್ಸಿ ರೇಟ್ ಹೇಳಿದ? ಅಷ್ಟಾಗಿಲ್ಲಪ್ಪ. ಅಷ್ಟಿದ್ರೆ 22 ಸಮಥಿಂಗ್ ಉಂಟು. ಡಿಮಾಂಡ್. ಕವಿ ಹುಡುಗಿರು ಒಪ್ಪಿಲ್ಲ ಅಂದರೆ ಯಾವುದಾದ್ರೂ ಆಂಟಿಗೆ ಟ್ರೈ ಮಾಡಿ ಮಂಜು. ಅದೇ ಹೇಳಿ ಏಜ್ ಹಾಕಿದ್ರು, 45 46 ಏಜ್ ಹಾಕಿದ್ರು. ಅದು ಆಂಟಿನೇ ಅಲ್ವಾ? ಅದಾದರೂ ಪರವಾಗಿಲ್ಲ ಅಂತೆ. ಅದನ್ನು ನೀವೇ ನೋಡ್ಕೊಳ್ಬೋದಲ್ಲ ಆಂಟಿಯನ್ನು. ಆಂಟಿ ಯಾರು ಕೂಡ ಸಿಗ್ತಾ ಇಲ್ವೋ ಏನು? ವಿಡಿಯೋ ಎಲ್ಲ ನೋಡ್ತೀರಾ? ಹೇಗೆ ಆಗ್ತದೆ ಮಂಜು ವಿಡಿಯೋ? ಒಳ್ಳೆಯದಾಗ್ತದಾ? ಏನಾದರೂ ಇಂಪ್ರೂವ್ಮೆಂಟ್ ಮಾಡೋದಾದರೆ ಹೇಳಿ. ಅದೇ ಬೇಕು, ಮುಖ್ಯ ಅದೇ ಅಲ್ವಾ? ಪ್ರೀತಿ ಮಾಡ್ತಾಳೋ ಏನು ಮಾಡ್ತಾಳೋ ಬಂದಮೇಲೆ ಯಾರಿಗೆ ಗೊತ್ತು. ಸೂಪರಾಗಿದೆ ವಿಡಿಯೋ, ಹೌದಾ? ಆದರೆ ವ್ಯೂಸ್ ಬರ್ತಿಲ್ಲ, ಯಾಕೆ? ಅಷ್ಟು ಒಳ್ಳೆ ವಿಡಿಯೋ ಹಾಕ್ತೀನಿ ಮಾಡಿ, ವ್ಯೂಸೇ ಬರ್ತಿಲ್ಲ. ಬೇಡದ್ದೆಲ್ಲ ನೋಡ್ತಾರೆ. ದೊಡ್ಡ ಯೂಟ್ಯೂಬರ್ ಏನು ಹಾಕಿದರೂ ನೋಡ್ತಾರೆ, ಇಂಟ್ರೆಸ್ಟ್ ಇಲ್ಲದಿದ್ದರು. ನಮ್ದು ಇಷ್ಟು ಒಳ್ಳೆ ವಿಡಿಯೋ ಆದರೂ ನೋಡಲ್ಲ ಯಾರು. ಅದು ಗೊತ್ತುಂಟು, ಅದರ ಬಗ್ಗೆನೇ ಅಲ್ವ ಮಾತಾಡೋದೀಗ. ಅದಕ್ಕೆ ಅಲ್ವ ಹುಡುಗಿ ನೋಡೋದು, ಮತ್ತೆ ಯಾಕೆ? ರೆಡ್ಡಿ ನೋಡಿ ಹೋಗೇ ಬಿಟ್ಟರು. ಏನು ಸೈಲೆಂಟ್ ಆಗಿದ್ದಾರಪ್ಪ ರೆಡ್ಡಿ ಅವರು, ಮಾತಾಡ್ತಿಲ್ಲ. ಮತ್ತೇನು ವಿಶೇಷ? ಏನು ಅಡುಗೆ ನೈಟಿಗೆ ಮಂಜು? ನಿಮ್ದು ಅಡುಗೆ ಆಯಿತಾ ಕವಿ? ಮನೆಗೆ ದೋಷ ಇದೆ. ಯಾವ ದೋಷ? ಸರ್ಪ ದೋಷ? ಯಾವ ದೋಷ ಇದೆ? ದೋಸೆ ಗೀಸೆ ಏನಿಲ್ಲ. ದೋಸೆ ಇದು ಅಡುಗೆ ಮನೆಯಲ್ಲಿ ನೀರು ದೋಸೆ.
ಹಾಗೆ ಬಗ್ಗೆ ಚಿಕನ್ ಏನಿದು ಏನಿದು ಚಿಕನ್ ನೈಟ್ ಚಿಕನಾ? ಓಕೆ ಓಕೆ. ಏನು ಸ್ಪೆಷಲ್ ಡಿನ್ನರ್ ಇವತ್ತು? ವೆಜ್. ನಮಗೆ ಇದ್ದೀರಾ? ಹೈಡಲ್ಲಿದ್ರಾ? ವೆಜ್ ಬೀಟ್ರೋಟ್ ಕಟ್ ಮಾಡ್ತಾ ಇದ್ದೀನಿ. ಒಳ್ಳೆಯ ಮಾತುಗಳು, ಕವನ, ಅಮಾವಾಸ್ಯೆ. ಸಾಂಗ್ ಕೇಳ್ತಿದ್ದೆ. ನೀವಾ? ಹೇಳಿ. ಸಾಂಗ್ ಕೇಳ್ತಿದ್ದೆ ಎಲ್ಲಿ? ಇಲ್ಲಿ ಸಾಂಗ್ ಯಾರು ಹೇಳ್ತಾರೆ? ಅಮಾವಾಸ್ಯೆನ ಇವತ್ತು? ಇವತ್ತಿಲ್ಲ. ಇವತ್ತು ಅಮಾವಾಸ್ಯೆನ? ಅಲ್ಲ. ಇವತ್ತು ಅಮಾವಾಸ್ಯೆ ಇಲ್ಲ ಕ್ಯಾಲೆಂಡರಲ್ಲಿ. ಇವತ್ತಿದಲ್ಲ, ಸಂಕಷ್ಟರ ಚೌತಿ ಅಲ್ವಾ? ಮೊಬೈಲಲ್ಲಿ ಅವರು ಕೇಳ್ತಾ ಇರೋದು. ಯಾರು? ಇವರಾ? ಸಾಂಗ್ ಕೇಳ್ತೇ ಇದ್ದೇನೆ ಹೇಳಿದ ಅಂತ. ಸಾಂಗ್ ಕೇಳ್ತಿದ್ದೆ. ಓಕೆ ಓಕೆ. ಅಂತ ಕಟ್ ಮಾಡ್ತಾ ಇದು ಬೀಟ್ರೋಟು ನೈಟಿಗೆ. ಕರೆಕ್ಟ್ ಶೆಟ್ಟಿ. ಓಕೆ ಓಕೆ. ಕೇಳ್ತಿದ್ದೆ ನೋಡು. ಕೇಳ್ತಿದ್ದೆ ಅಂದರೆ ಸೇಮ್ ಅರ್ಥ ಆಗ್ತದೆ. ಕೇಳ್ತಿದ್ದೆ ಅಂದರೆ ಇದು ಇಲ್ಲಿ ಕೇಳ್ತಿದ್ದೆ, ಅದು ಕೂಡ ಅರ್ಥ ಆಗ್ತದಲ್ಲ. ಸಾಂಗ್ ಕೇಳ್ತಿದ್ದೆ, ನಾನು ಸಾಂಗ್ ಕೇಳ್ತಿದ್ದೇನೆ ಹಾಗೆ ಹೇಳ್ಬೇಕಲ್ವ? ಸಾಂಗ್ ಕೇಳ್ತಿದ್ದೆ ಅಂದರೆ ಇಲ್ಲಿ ಲೈವಲ್ಲಿ ಹಾಗೆ ಕೂಡ ಅರ್ಥ ಆಗ್ತದೆ. ಸೌಂಡ್ ಇಲ್ಲಿ ಬರ್ತಾ ಇದೆ. ಅವ್ರ ಮನೆಯಿಂದ ಸಾಂಗ್ ಇದ್ದ, ಕಟ್ಟಿಂಗ್ ಇದ್ದ. ಓಕೆ ಓಕೆ. ಕಟ್ಟಿಂಗ್ ಇದು ಬರಲಿ, ಕಾಪಿರೈಟ್ ಬರಲ್ಲ ಅದಕ್ಕೆಲ್ಲ. ಕಟ್ ಮಾಡೋದು ಬೀಟ್ರೋಟ್. ಹೌದು, ಒಂದು ಸ್ಮಾಲ್ ಒಂದು ಬಿಗ್ ಇದೆ ಬೀಟ್ರೋಟ್. ಬಿಗ್ ಆ್ಯಂಡ್ ಸ್ಮಾಲ್. ಅದು ವಿಡಿಯೋ ಉಂಟು ನೋಡಿ, ಬಿಗ್ ಆ್ಯಂಡ್ ಸ್ಮಾಲ್ ಗೇಮ್ ಆಡೋದು. ರೆಡ್ಡಿ ಅವರು ವಿಡಿಯೋನೇ ನೋಡ್ತಿಲ್ಲ ನಂದು. ಏನು ರೆಡಿ? ಅಡ್ಜಸ್ಟ್ ಮಾಡ್ಕೊಳ್ಳಿ ಸುಮ್ಮನೆ. ಪರ್ಫೆಕ್ಟ್ ಇಲ್ಲ, ಮಿಸ್ಟೇಕ್ ಅಲ್ಲ, ಅದು ಅರ್ಥ ಮೀನಿಂಗ್ ಒಂದೇ ಆಗ್ತದಲ್ಲ. ಬರ್ದದ್ದು ಕರೆಕ್ಟ್, ಅದು ಹೇಳೋದು ಎರಡೆರಡು ಮೀನಿಂಗ್ ಆಗ್ತದೆ. ಸಾಂಗ್ ಕೇಳ್ತಿದ್ದೆ ಅದೊಂದು ಮೀನಿಂಗ್, ಮತ್ತೊಂದು ಮೀನಿಂಗ್ ಅಂದರೆ ಸಾಂಗು ಇಲ್ಲಿಂದ ಬರ್ತದೆ ಅಂತ ಅರ್ಥ. ಬೀಟ್ರೋಟ್ ಬಾಜಿ ಪದಾರ್ಥ ಅಲ್ಲಲ್ಲ, ಪದಾರ್ಥ ಅಲ್ಲ. ಪದಾರ್ಥ ಅಂದರೆ ಕರಿ ಅಲ್ವ? ಇದು ಬಾಜಿ ಹೇಳ್ತಾರಲ್ಲ, ಪೊಡಿ ಹಾಕೋದು. ಪೊಡಿ ಮಾಡೋದು, ಬೀಟ್ರೋಟ್ ಪೊಡಿ ಮಾಡೋದು. ಬಿಗ್ ಆರ್ ಸ್ಮಾಲ್? ಬಿಗ್ ಆ್ಯಂಡ್ ಸ್ಮಾಲ್. ಆರ್ ಸ್ಮಾಲ್ ಅಲ್ಲ, ಬಿಗ್ ಆ್ಯಂಡ್ ಸ್ಮಾಲ್. ಅದು ಗೇಮ್ ಉಂಟು ನೋಡಿ ನನ್ನ ವೀಡಿಯೋದಲ್ಲಿ ನೋಡಿ. ಮೊನ್ನೆ ಅಂದರೆ ಸ್ಯಾಟರ್ಡೇದ್ದು. ಎಷ್ಟು ದಿನ ಆಯಿತು? 5 ದಿನ ಆಯಿತು. ಒಂದೊಂದು ಅಪ್ಲೋಡ್ ಮಾಡ್ತಿದ್ದೇನೆ. ತೆಲುಗು ನಾವು, ಕನ್ನಡ
ಪರ್ಫೆಕ್ಟ್ ಇಲ್ಲ. ಹೌದಾ? ಅಲ್ಲ, ಕನ್ನಡ ಮಾತಾಡ್ತೀರಲ್ವ, ಏನು ಪರ್ಫೆಕ್ಟ್ ಇಲ್ಲ? ನನ್ನದೇ ಪರ್ಫೆಕ್ಟ್ ಇಲ್ಲ ಕನ್ನಡ, ನಿಮ್ಮದು ಒಳ್ಳೆಯದುಂಟು. ಅದೆಂತ ಎಂತ ಮಾಡಿ ಹೆಂಗೆ ಮಾಡೋದು ಅಂದರೆ ಬೀಟ್ರೂಟ್ ಕಟ್ ಮಾಡಿ ಒಗ್ಗರಣೆ ಇಡೋದು. ಆಯಿಲ್ಗೆ ಮಸ್ಟರ್ಡ್, ಆನಿಯನ್, ಸ್ವಲ್ಪ ಕರಿಬೇವು ಎಲ್ಲ ಹಾಕಿ, ಮತ್ತು ಬೀಟ್ರೂಟ್ ಹಾಕಿ, ಉಪ್ಪು ಹಾಕಿ, ಮತ್ತು ಕೊಕೊನಟ್ ಹಾಕಿ, ಮತ್ತು ಪೌಡರ್ ಹಾಕೋದು, ಮಸಾಲ ರೆಡಿ ಮಾಡಿರ್ತೀನಿ ನಾನು. ಪೌಡರ್ ಮಸಾಲ ಅದು ಹಾಕೋದು, ಮಾಡೋದು, ಮತ್ತೆಂತ ಎಕ್ಸಸೈಸ್ ಮಾಡುವಂತ. ಓ ಹೌದು ನೆನಪಿಲ್ಲ ಮಾರೆ, ಟೈಮ್ ಆಯ್ತಲ್ಲ, 5:30 ಆಯಿತು. ಅವ್ರಿಗೆ ಕನ್ನಡ ಬರಲ್ಲ ಅಂತ ಹೇಳಿದ್ದು ಅಲ್ಲ, ಬರ್ದದ್ದು ಕೆಲಸ ಎಲ್ಲ ಹಾಗೆ ಆಗ್ತದೆ. ಅದು ನೋಡಿ, ಅರ್ಕ ಹೊತ್ತೆಲ್ಲ ನನಗೆ ಆಗಲಿಲ್ಲ ಓದಲಿಕ್ಕೆ. ನೀವು ಪರ್ಫೆಕ್ಟ್ ರೀಡ್ ಮಾಡ್ತೀರಿ, ಅದು ಗೊತ್ತಾಯಿತು. ಕನ್ನಡ ಬರಲ್ಲ ಅಂತ ಅದು ಹೇಳಿದಲ್ವಾ, ಎಂತ ಮಾಡಿ ಹೇಳಿದ್ರಲ್ಲ, ಅದು ವರ್ಡ್ ಅರ್ಥ ಆಗಲಿಲ್ಲ. ಈರುಳ್ಳಿ ಹಾಕ್ತೀನಿ, ಹೌದು. ಇದಕ್ಕೆ ಎಣ್ಣೆಗೆ ನೀರುಳ್ಳಿ ಹಾಕೋದು, ಫ್ರೈ ಮಾಡಿ, ಮತ್ತೆಂತ ತೆಂಗಿನಕಾಯಿ ಸ್ವಲ್ಪ ಹುರಿದು, ಮತ್ತು ಇದನ್ನು ಹಾಕೋದು, ಮತ್ತು ಪೌಡರ್ ಉಂಟಲ್ಲ ಅದನ್ನು ಹಾಕೋದು, ಪೌಡರ್ ಮಸಾಲ. ಕಡಲೆಬೇಳೆ ಇಲ್ಲ, ಕಡಲೆಬೇಳೆ ಹಾಕಬೇಕಾ? ಉದ್ದಿನಬೇಳೆ ಒಳ್ಳೆಯದಾಗ್ತದ ಅಂತ. ಕಡಲೆಬೇಳೆ ಹಾಕೋದಿಲ್ಲಲ್ಲ, ಉದ್ದಿನಬೇಳೆ ಹಾಕಿದರೆ ಸ್ವಲ್ಪ ಪರಿಮಳ ಆಗ್ತದೆ. ಸಾಸಿವೆ, ಹೌದು. ಕಡಲೆಬೇಳೆ ಅಲ್ಲ, ಅದು ಉದ್ದಿನಬೇಳೆ ಹಾಕೋದು. ಕಡಲೆಬೇಳೆಯಲ್ಲಿ ಪಾಯಸ ಮಾಡೋದು, ಹೋಳಿಗೆ ಮಾಡೋದು. ಎಕ್ಸಸೈಸ್ ಮಾಡಿದ್ರೆ ಬೆವರು ಬರಬೇಕು, ಆವಾಗಲೇ ವರ್ಕೌಟ್. ಹೌದೌದು. ಒಂದಾಯಿತು, ಇನ್ನೊಂದು ಚಿಕ್ಕದುಂಟು. ಟಕ್ 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 ಸೌಂಡ್ ಬರ್ತದೆ. ಪಲ್ಯ ಮಾಡಬೇಕಾದ್ರೆ ಕಡಲೆಬೇಳೆ ಹಾಕಬೇಕು, ಹೌದಾ? ನೋಡುವ, ಇವತ್ತು ಹಾಕ್ತೀನಿ. ನೋಡಬೇಕು ಫಸ್ಟ್ ಉಂಟಾ ಬಂದದ್ದು ಅಂತ. ಕಡಲೆಬೇಳೆ ಹುಡುಕಬೇಕು. ಹಾಂ, ಇದೆ ಉಂಟು. ನೋಡುವ, ಇವತ್ತು ಹಾಕ್ತೀನಿ. ಟೇಸ್ಟ್ ಹೇಗೆ ಬರ್ತದೆ ನೋಡುವ. ಇದು ಕನೆಕ್ಟೆಡ್ ಕೇಸರಿ ಬಾತ್ ಮಾಡಿ. ಕೇಸರಿ ಬಾತ್ ಇವತ್ತಾಗಲ್ಲ, ರೈಸ್ ಇದೆ, ಒಂದು ಪದಾರ್ಥ ಇದೆ, ಅದಕ್ಕೆ ಒಂದು ಬಾಜಿ ಮಾಡಿದರೆ ಆಯಿತು. ಕೇಸರಿ ಬಾತ್ ಇದರಲ್ಲಿ ಹಾಕ್ತದಾ, ಬೀಟ್ರೋಟಲ್ಲಿ? ಫಸ್ಟ್ ಎಣ್ಣೆ, ಹೌದು, ಎಣ್ಣೆಗೆ ಮಸ್ಟರ್ಡ್, ಕರಿಬೇವು, ಮತ್ತು ಕಡಲೆಬೇಳೆ, ಮತ್ತು ಇದು ಹಾಕ್ತೀನಿ ನಾನು, ಕೊಕೊನಟ್. ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ತೀನಿ. ಕೊಕೊನಟ್ ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ಹಾಳಾಗೋದಿಲ್ಲ ಬೇಗ ಬಾಜಿ. ಗೊತ್ತು ಹಿಂಗೆ ಮಾಡೋದು, ಹೌದಾ? ಅಡುಗೆ ಮಾಡ್ತೀರಾ ನೀವು ಕೂಡ ಮನೆಯಲ್ಲಿ? ಸ್ವಿಚ್ ಆಫ್. ಯಾರ್ದು, ನಿಮ್ಮದಾ? ಮತ್ತೆ ಮೆಸೇಜ್ ಇಲ್ವಾ ನಿಮಗೆ? ಮೆಸೇಜ್ ಮಾಡ್ತಾ ಇಲ್ಲ ಅವರು ನಿಮಗೆ?
ನಾನು ಚೆಫ್ ಹೌದಾ? ಓ, ಕೆಲಸ ಬೇಕಾ? ಕೆಲಸ ಆದರೆ ಕೊಡಿಸುವ ಊರಲ್ಲಿ, ಉಡುಪಿಯಲ್ಲಿ. ರೆಸ್ಟೋರೆಂಟ್ ಇದೆಯಾ ನಿಮ್ಮದು? ಯಾರು ಸುಮಾ ಲೈವಲ್ಲೆಲ್ಲ ಇದ್ರಲ್ಲ ಇವರು, ಮೊನ್ನೆ ತುಂಬ ಸಪೋರ್ಟ್ ಮಾಡ್ತಿದ್ರು. ಮೆಸೇಜ್ ಏನಾದರೂ ಇದೆಯಾ ಕೇಳಿದ್ದು. ಸುಮಾದ್ದು SP ಕೈ ರುಚಿ. ಉಪ್ಪಿಟ್ಟಿಗೆ ಎಷ್ಟು ನೀರು ಹಾಕೋದು? ಅದೇ ಉಪ್ಪಿಟ್ಟು ನಂಗೆ ಗೊತ್ತಿಲ್ಲ, ಪರ್ಫೆಕ್ಟ್ ಹೇಳಿ ನೀವು. ನಾನಿರೋದು ಬೆಂಗಳೂರು, ಹೌದಲ್ಲ? ಉಪ್ಪಿಟ್ಟು ಹೇಳಿ ಮಾರೆ, ನನಗೆ ಅದು ಸರಿಯೇ ಆಗೋದಿಲ್ಲ. ಫ್ರೈ ಮಾಡಬೇಕಲ್ಲ ಸರಿ ಅದು. ತಿಂಡಿ ಎಲ್ಲ ಮಾಡ್ತೀರಾ ಹಾಗಾದರೆ ನೀವು ರೆಸ್ಟೋರೆಂಟಲ್ಲಿ? ನಮ್ಮ ಇವ್ರಿಗೆ ಕೂಡ ಕಲಿಸಿ ಸ್ವಲ್ಪ, ಅವರು ಕೂಡ ಮಾಡಲಿ. ನಮ್ಮ ರೆಡ್ಡಿ ಸಾರಿಗೆ ಕಳಿಸಿ. ರಮ್ಯ ಮೇಡಮ್ ಎಷ್ಟು ನೀರು ಹಾಕೋದು ನೀವು ಹೇಳಿ, ನೀವು ಚೆಫ್ ಅಲ್ಲ, ನೀವು ಹೇಳಬೇಕು. ರೈಸಿಗಾದರೆ, ಬಿರಿಯಾನಿಗಾದರೆ, ಈಗ ಪುಲಾವೆಲ್ಲ ಮಾಡೋದಾದರೆ 1 ಕಪ್ಪಿಗೆ 2 ಗ್ಲಾಸ್ ಹಾಕ್ತಾರೆ. ರವಕ್ಕೆ ಎಷ್ಟು ಹಾಕಬೇಕು? 1 ಕಪ್ಪು ರವಕ್ಕೆ ಎಷ್ಟು ನೀರು? ಉಪ್ಪಿಟ್ಟಿಗೆ 3 ಗ್ಲಾಸ್ ಹಾಕಬೇಕು. ಎಷ್ಟು ಗ್ಲಾಸ್ ರವೆಗೆ? 3.5. ಹೌದು, ರವೆ ಎಷ್ಟು? ಒಂದು ಗ್ಲಾಸಿಗೆ 3 ಗ್ಲಾಸ್ ನೀರಾ? ಪಾಯಸ ಬಿಡ್ತದ ಅಂಥದ್ದು. 3.5 ಅಂತೆ. ನೀವು ಹೇಳಿ, ಅದೇ ನೀವು ಹೇಳಿ, ಚೆಫ್ ಹೇಳಬೇಕು. 1.2, 1.5 ಎಷ್ಟದು ರಮ್ಯ? ಕೇಸರಿ ಬಾತಿಗೆ. ಕೇಸರಿ ಬಾತಿಗೆ ಹೇಳಿದ್ದ ನೀವು? ಅಲ್ಲ, ನಾನು ಉಪ್ಪಿಟ್ಟಿಗೆ ಕೇಳಿದ್ದು. 2 ಗ್ಲಾಸ್ಗೆ 4 ಗ್ಲಾಸ್ ವಾಟರ್. ಉಪ್ಪಿಟ್ಟಿಗೆ ಅಷ್ಟು ಬೇಕಾ? ಹೌದಾ ರಮ್ಯಾ? ಎರಡು ಗ್ಲಾಸಿಗೆ 4 ಗ್ಲಾಸ್. ಓಕೆ, ಸರಿ. ರವೆ ಫ್ರೈ ಮಾಡಬೇಕಲ್ವಾ? ಎರಡು ಗ್ಲಾಸಿಗೆ 4 ಗ್ಲಾಸ್ ವಾಟರ್. ಓಕೆ. ಇನ್ನೂ ಟೇಸ್ಟ್ ಬೇಕು ಅಂದರೆ ಪಾಯಸ ಆಗ್ತದೆ 6 ಗ್ಲಾಸ್ ಹಾಕಿದರೆ. 1 kgಗೆ ನಾವು kg ಎಲ್ಲ ಮಾಡಲ್ಲಪ್ಪ. 1 kgಗೆ 4 ಲೀಟರ್ ನೀರು. ಒಂದು ರೆಸ್ಟೋರೆಂಟ್ ಸ್ಟೈಲ್ ಅಲ್ಲ. ನಮಗೆ ಮನೆ ಅಳತೆ ಬೇಕು, ರೆಸ್ಟೋರೆಂಟ್ ಅಳತೆ ನಮಗೆ ಗೊತ್ತಾಗಲ್ಲ. ಒಬ್ಬೊಬ್ಬರು ತೆಳು ಮಾಡ್ತಾರೆ, ಒಬ್ಬರು ಗಟ್ಟಿ ಮಾಡ್ತಾರೆ. ಅದೇ ಹೇಳಿದಂತ ಅವರು 6 ಗ್ಲಾಸ್ ಅಂತ. ತುಂಬ ಗಟ್ಟಿ ಒಳ್ಳೆಯದಾಗೋದಿಲ್ಲ ನೋಡಿ. ಮಂಜು ಅವ್ರು ಶಾಕ್ ಆಗ್ತಾರೆ. ನಗ್ತಿದ್ದಾರೆ ಮಂಜು ಅವರು. ಯಾರನ್ನು ನೋಡಿ ನಗ್ತಿದ್ದೀರಿ? ರೆಡ್ಡಿಯದ್ದು ಕೇಳಿಯ, ಮಂಜು ಅವರದ್ದು ಕೇಳಿಯ? ಒಂದು kg ಅಂದರೆ ಎಷ್ಟು? 4 ಗ್ಲಾಸ್ ಬರ್ತದ? 5 ಗ್ಲಾಸ್ ಬರ್ತದ? ನನಗೂ ಕುಕ್ ಬರುತ್ತೆ. ಹೌದಾ? ಮತ್ತೇನು ಮಾಡೋದಿಲ್ಲ, ಯಾವಾಗಲೂ ಬಿರಿಯಾನಿ 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 ಹೇಳ್ತೀರಿ. ಇಬ್ಬರಿಗೂ ನಗ್ತಿದ್ದಾರೆ. ಒಳ್ಳೆ ಚೆಫ್ ಇಬ್ಬರು.
ಕಲ್ತ್ಕೊಳ್ಳಿ ನೀವು ಮಂಜು. ಕೇಸರಿ ಬಾತ್ ಗೀ ಜಾಸ್ತಿ ಹಾಕಿದರೆ ಆಯಿತು, ರೆಡಿ ಕೇಸರಿ ಬಾತ್. ಗೋಡಂಬಿ ದ್ರಾಕ್ಷಿ ಹಾಕಬೇಕು. ಅದು ಹಾಕಬೇಕು. ಹರೇ ರಾಮ್ ಅಂತಿದ್ದಾರೆ. ಭೂಮಿ ಬಂದರು ನೋಡಿ ನಗ್ತಾ. ಬೇರೆ ನಾನ್ ವೆಜ್ ರೆಡ್ಡಿ ಬ್ರದರ್. ನಾನ್ ವೆಜ್ ಎಲ್ಲ ಅವ್ರದ್ದು ಬಿರಿಯಾನಿ ರೆಸ್ಟೋರೆಂಟಲ್ಲಿ. ಕೇಸರಿ ಬಾತೊಂದು ಮಾಡ್ತಾರಾ ಅಂತ ಮನೆಯಲ್ಲಿ ಅಲ್ವಾ? ಕೇಸರಿ ಬಾತಿಗೆ ಶುಗರ್ ಬೇಕಲ್ಲ? ಶುಗರ್ ಹಾಕಲ್ಲ ನಾನು, ಬೆಲ್ಲ ಹಾಕೋದು. ಅದು ಕಲರೇ ಚೇಂಜ್ ಆಗ್ತದೆ. ಶುಗರ್ ಎಷ್ಟು ಹಾಕಬೇಕು? ಯಾರಿಗೆ ಕೇಳ್ತಿದ್ದೀರಿ? ರೆಡ್ಡಿಗ? ಭೂವಿ ಅಂತ ಸ್ಮೈಲ್ ಮಾಡ್ತಿದ್ದಾರೆ. ಹೌದಾ? ಹೇಳ್ತಿದ್ದಾರೆ. ಏನು ಅಡುಗೆ ರಮ್ಯ ಸಿಸ್ಟರ್? ರಮ್ಯದ್ದು ಏನು ಅಡುಗೆ ಹೇಳಿದ್ರಿ ಇವತ್ತು? 1.5. ಶುಗರ್ ಹಾಕಲ್ಲ ರೆಡ್ಡಿ, ಯಾಕಂದರೆ ಅವರಿಗೆ ಡಯಾಬಿಟಿಸ್. ಶುಗರ್ಲೆಸ್ಸಾ? ಹಾಯ್ ಭುವನ ಮೇಡಮ್ ಹೇಳ್ತಿದ್ದಾರೆ. ಮಂಜು ವೀರ ಸ್ಮೈಲ್ ಮಾಡ್ತಿದ್ದಾರೆ. ಅಡುಗೆ ಮಾಡೋಕ್ಕೆ ಬೇಜಾರಾಗಿದೆ ಸುಮಿ ಆಂಟಿ. ನಿಮ್ಮ ಮನೆಗೆ ಬರ್ತೇನೆ. ನೀವು ವೆಜ್ ಅಲ್ವಾ? ವೆಜ್ ಆದರೆ ಬನ್ನಿ, ಇವತ್ತು ವೆಜ್ ನಮಗೆ. ಯಾಕೆ ಬೇಜಾರು? ಲೇಜಿ ನೀವು. ಎಲ್ಲರ ಲೈವ್ಗೆ ಹೋದರೆ ಮತ್ತೆ ಬೇಜಾರಾಗದಿರುತ್ತದ? ಇನ್ನು ಏನು ಡೌಟ್ ಕುಕ್ಕಿಂಗಲ್ಲಿ ನಿಮಗೆ ಏನೆಲ್ಲ ಗೊತ್ತಿದೆ ಅದನ್ನು ಹೇಳಿ. ಇಲ್ಲಿ ನೋಡಿ ರಮ್ಯ ಇದ್ದಾರೆ. ಭೂವಿಗೆ ಸ್ವಲ್ಪ ಹೇಳಿ, ಬೇಜಾರಾಗ್ತದಂತೆ ಅವರಿಗೆ ಅಡುಗೆ ಮಾಡಲಿಕ್ಕೆ. ಹೆಲೋ ಟೀ ಮಂಜು ಹೇಳ್ತಿದ್ದಾರೆ. ಹಾಯ್ ಭೂವಿ ಸಿಸ್ ಹೇಳ್ತಿದ್ದಾರೆ. ಗುರು ಅವರು ಅಂಟಿ ಅಂತ ನಗ್ತಿದ್ದಾರೆ. ಭುವನ್ ಮೇಡಮ್, ನಾನು ಮಾಡಿಕೊಡ್ತೇನೆ. ಬಿರಿಯಾನಿ ಮಾಡೋದು ಟಿಪ್ಸ್ ಹೇಳಬೇಕು. ನನಗೆ ಗೊತ್ತಿಲ್ಲ, ನಾನು ಯೂಟ್ಯೂಬ್ ನೋಡಿ ಮಾಡೋದು. ಇದು ಯಾರು ಗುರು? ನನಗೂ ಗೊತ್ತಿಲ್ಲ ಗುರು ಯಾರು ಅಂತ. ದೊಣ್ಣೆ ಬೇಡ, ಬೆಣ್ಣೆ ಬಿರಿಯಾನಿ ಕೊಡಿ. ನಾನು ವೆಜ್. ಹೌದಾ? ನೀವು ವೆಜ್ ಅಲ್ವಾ? ನಮ್ಮ ಮನೆಯಲ್ಲಿ ಮಾಡಿದ್ದೆಲ್ಲ ಆಗ್ತದೆ, ಮತ್ತು ನಾನ್ ವೆಜ್ಜಲ್ಲೆಲ್ಲ ಮಾಡಿದ್ದು. ಆದರೆ ಪಾತ್ರೆ ಮಾತ್ರ ಚೇಂಜ್ ಉಂಟು ನಮ್ಮದು. ವೆಜ್ಜಿಗೆ ಬೇರೆ, ನಾನ್ ವೆಜ್ಜಿಗೆ ಬೇರೆ ಪಾತ್ರೆ. ನನಗೆ ಗೊತ್ತು. ಹೇಳಿ ಯಾರು? ರಮ್ಯನಾ? ಬ್ಲೂ ನೋಡ್ಲಿಕ್ಕಾ ಯಾರಂತ? ನೋಡ್ಕೊಂಡು ಬನ್ನಿ. ನೋಡ್ಕೊಂಡು ಬನ್ನಿ, ಹೋಗಿ ಓಡಿ. ಗುರು ಮತ್ತೆ ಓಡಿ ಬರ್ತಾರೆ. ನೀವು ಹೋಗಿ ಬೇಗ. ಫಾಲೋ ಹಿಮ್, ಫಾಲೋ. 21 ಜನ ಬಂದು ಹೋದರು ಲೈವ್ಗೆ. ರಮ್ಯ ಸಿಸ್ಟರ್ ಹೌದಾ? ಹೇಗೆ ಗೊತ್ತಾಗ್ತದೆ ಅದು? ಬ್ಲೂ ಡ್ರೆಸ್ ನಿಮಗೂ ಬೇಕಾ? ಫ್ರಾಕ್ ಬೇಕಾ, ಪ್ಯಾಂಟ್ ಬೇಕಾ? ಆಯಿತು, ಮಾಡ್ತೀನಿ. ಬಿವಿ, ನಾನು ಇಲ್ಲಿ ಇದ್ದೀನಿ. ನೀವು ರಮ್ಯ ಬ್ಲೂ ಕೇಳಿದ್ರಾ? ಸುಮಿ 6th ಕ್ಲಾಸ್
ಬ ಬಾಸ್ಮತಿ ಅದು ಬಾಸ್ಮತಿ ರೈಸ್. ಅದರಲ್ಲಿ ಡಾಲ್ಡಾ ಹಾಕಬೇಕು, ಲವಂಗ ಚಕ್ಕೆ ಅದೆಲ್ಲ ಗೊತ್ತು, ಜಾಸ್ತಿ ಡಾಲ್ಡಾ ಹಾಕು. ಅದೆಲ್ಲ ಹಾಕಲೇಬೇಕಲ್ಲ. ನಿಜ ಹೇಳಿ ರಮೇಶ್ ಸಿಸ್ಟರ್, ಅದು ನೀವೇ. ಹೌದೌದು. ಗುರು ಬಾ ಕಾಫಿ ಕುಡಿಯೋಣ. ಕಾಫಿ ಕುಡಿಯೋಣ, ಬನ್ನಿ ಬನ್ನಿ. ಮತ್ತೆ ನಮಗೆ ಅಡುಗೆ ಕಲಿಸುವವರು ಎಲ್ಲಿ ಹೋದರು ನೋಡಿ. ಈಗ ಹಣ್ಣು ಮಾಡುವಾಗ ಜನ ಬರ್ತಾ ಇದ್ದಾರೆ. ಗುರು ಕಾಫಿ ಕುಡಿಯೋ, ನನ್ನ 6 ಪ್ಯಾಕ್ಸ್ ಮಾಡಬೇಕಲ್ಲ, ಏನು ಮಾಡೋದು, ಜನ ಬರ್ತಿದ್ದಾರೆ. ನಗ್ತಿದ್ದಾರೆ ನೋಡಿ. ಶೆಟ್ರು ಎಲ್ಲಿ ಹೋದರು? ಬಂದ್ರಾ? ಬಾ ಗುರು. ಗುರು ಬಾ ಕಾಫಿ ಕುಡಿಯೋಣ. ಅಡುಗೆ ಮಾಡಬೇಕು. ಅಯ್ಯೋ ಇನ್ನೂ ಮಾಡಲಿಲ್ವಾ ಮಾರೈತಿ? ಹಲೋ ಹೇಳ್ತಿದ್ದಾರೆ. ಖಾಲಿ ಲೈವಲ್ಲೇ ಇರೋದು, ಸಪೋರ್ಟ್ ಮಾಡಿಕೊಂಡು. ಭೂವಿ ಅಡುಗೆ ಮಾಡೋಲ್ಲ ಮನೆಯಲ್ಲಿ. ಯಾರು ಇಲ್ವ ಅಂತ ಬೈಯುವವರಲ್ಲ ಭೂವಿಗೆ. ನಾನು ಹೋಗ್ತೀನಿ. ಅದು ಯಾರು ಮಾರೆ? ನಾನು ಹೋಗ್ತೀನಿ. ಇದು ಯಾರು? ಕಣ್ಣಿಗೆ ಕಾಣ್ತಾ ಇಲ್ಲ ಅದು. ಅದು ಯಾರು? ಎಲೆಯಲ್ಲಿ ಬಂದದ್ದು. ನಾನು ಹೋಗ್ತೀನಿ, ಬಾಯ್. ಬಂದು ಹೋಗ್ತೀನಿ ಹೇಳ್ತಿದ್ದಾರಲ್ವ. ಸುಮ್ಮನೆ ಹೇಳಿದೆ, ನನಗೆ ಕಾಫಿ ಮಾಡೋದೇ ಗೊತ್ತಿಲ್ಲ. ಅದೇ ನೀವು ಹೋಟೆಲಲ್ಲಿ ತಿನ್ನೋದು, ಮತ್ತೆಂತ ಕೊಟ್ಟರು ನಿಮಗೆ? ಅಡುಗೆ ಮಾಡಬೇಕು. ಬೇಡ, ಇವತ್ತೊಂದು ಹೊರಗಡೆ ತರಿಸಿ. ಹೆಪ್ಪಿ ಲಿವರ್, ಅವು ಹೆಪ್ಪಿನದು ಸ್ವಂತ. ಏನೇ ಆಗಲಿ ಮುಂದೆ ಸಾಗು ನೀವು. ಬಾಗುರು ಬಿರಿಯಾನಿ ತಿನ್ನೋಣ. ಜಸ್ಟ್ ಲೈವ್ ಎಂಡ್ ಆಯಿತು. ಹೌದಾ? ಅದು ನನ್ನ ಕಣ್ಣಿಗೆ ಕಾಣ್ತಿಲ್ಲ. ನಿಮ್ಮದು ಚಾನಲ್ ನೇಮ್ ಇದರಲ್ಲಿ ಕಾಣ್ತಾ ಉಂಟು, ಎಲ್ಲೋ ಮಿಸ್ಟರ್ ಹೆಪ್ಪಿ ಅಂತ. ಮತ್ತೊಂದರಲ್ಲಿ ಕಾಣ್ತಾ ಇಲ್ಲ, ಅದು ಬೇರೆ ಫೋನಲ್ಲಿ. ಏನದು ಹಾಗೆ? ಮಿಸ್ಟರ್ ಹ್ಯಾಪಿ ರೆಡ್ಡಿ ಸರ್ ನೋಡಿ. ನಿಮ್ಮದು ವಿಡಿಯೋ ಹಾಕಿದ್ದೀರಾ ಸಂತು? ನೋಡಲಿಲ್ಲ ನಾನು. ರೆಡ್ಡಿ ಸರ್ ಕಾಫಿ ಮಾಡೋಕ್ಕೆ ಬರಲ್ಲ. ಹೌದಂತೆ, ಹೀಗೆ ಹೇಳ್ತಾರೆ. ಮತ್ತು ಇಲ್ಲಾದರೆ ಅವರು 6 ಗ್ಲಾಸ್ ನೀರು ಹಾಕ್ಲಿಕ್ಕೆ ಹೇಳ್ತಾರ ಉಪ್ಪಿಟ್ಟಿಗೆ. ಅದು ಪಾಯಸ ಆಗಿಬಿಡ್ತದೆ 6 ಗ್ಲಾಸ್ ನೀರು ಹಾಕಿದರೆ. ಲೈಕ್ ಡನ್, ಥ್ಯಾಂಕ್ ಯು. ಬಾಗುರು ಬಾ ಬಾ. ಇವಾಗ ಟೈಮ್ ಆಯಿತು, ಇನ್ನು ಎಡಿಟಿಂಗ್ ಆಗಿಲ್ಲ. ನಿನ್ನೆ ಕೂಡ ಹಾಗೆ ಹೇಳ್ತಿದ್ರಲ್ವಾ? ಇವತ್ತು ಹಾಗೆ ಹೇಳ್ತೀರಾ? ಆದರೆ ಇವಾಗ ಇಲ್ಲ, ಶನಿವಾರ ವಿಡಿಯೋ ಅಪ್ಲೋಡ್ ಆಗುತ್ತೆ. ಹೌದಾ? ತುಂಬ ಇದೆಯಾ? ಇವಾಗ ಟೈಮ್ ಆಯಿತು, ಇನ್ನು ಎಡಿಟಿಂಗ್ ಆಗಿಲ್ಲ. ನೋಡ್ತೀನಿ. ಆದರೆ ಇವತ್ತು, ಮೊನ್ನೆ ಹೇಳ್ತಿದ್ರಿ ಒಂದು 10-15 ನಿಮಿಷದಲ್ಲಿ ಎಡಿಟ್ ಮಾಡ್ತೀನಿ ಅಂತ. ಹಾಂ ಬಾ ಅಬ್ಬಾನ ರೆಡ್ಡಿ. ಹ್ಯಾಪಿ ಕಾಫಿ ಆಯಿತಾ? ಮಾಡಿ ಎಡಿಟ್ ಮಾಡಿ ಹಾಕಿಬಿಡಿ. ಮಾಡ್ತೀವಿ. ಡೈಲಿ ಹಾಗೆ ಹೇಳ್ತಾರೆ. ಹೌದು. ನಿನ್ನೆ ಸಂಜೆ ಕೂಡ ಹೇಳ್ತಿದ್ರಲ್ವ? ಅದು ಕೆಲಸ ಎಲ್ಲ ಹಾಗೆ ಆಗ್ತದೆ. ಎಡಿಟ್ ಮಾಡಬೇಕಂತ ಎಣಿಸೋದು, ಮತ್ತು ಬೇರೆಯವ್ರ ಲೈವ್ ನೋಡಿದರೆ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಹೋಗೋದು, ಬೇರೆಯವರು ವೀಡಿಯೋ ನೋಡಿದರೆ ಅದಕ್ಕೆ ಸಪೋರ್ಟು, ಮತ್ತು ನಮ್ಮ ಎಡಿಟಲ್ಲಿ ಪೆಂಡಿಂಗ್. ಆಯ್ತು ಎಮ್.ಎಲ್.ಎ ನಿಮ್ದು ಹೇಳ್ತಿದ್ದಾರೆ. ಗುರು ನಮ್ಮ ಅಪ್ಪನ ಎಂಥದು?
ಒಂಬತ್ತನೇ ಮಗ ಯಾರು ಇಲ್ಲಿ ಲೈವಲ್ಲಿ ಇದ್ದಾನೆ ಹೇಳು. ಇದೊಂದು ಕರ್ಮ, ಇದು ಯಾರು ಮಾರೆ ಹೊಸ್ತು. ಇವರು ನಮ್ಮ ಅಪ್ಪನ 9ನೇ ಮಗ ಯಾರು ಲೈವಲ್ಲಿ ಇದ್ದಾನೆ ಹೇಳು. ಆಯಿತಾ ಹ್ಯಾಪಿ ಹೇಳ್ತಿದ್ದಾರೆ, ಆಯಿತು ಹ್ಯಾಪಿ ಹೇಳ್ತಿದ್ದಾರೆ ರಮ್ಯಾ ಅವರು. ಇಲ್ಲ ಇವಾಗ ಎಡಿಟ್ ಮಾಡ್ತಿದ್ದೆ, ಬಟ್ ಕರೆಂಟ್ ಇಲ್ಲ, ಚಾರ್ಜ್ ಕಡಿಮೆ ಉಂಟು, ಮತ್ತು ಲೈವಲ್ಲಿ ಚಾರ್ಜ್ ಹೋಗಲ್ವಾ. ಗುರು ಬಾ ಕಾಫಿ ಕುಡಿಯೋಣ ಅಂತಿದ್ದಾರೆ. ಬ್ಲೂ ಪ್ಲೀಸ್. ಇಲ್ಲ ಇದು ಯಾರು ಹೇಳಿ, ಕರ್ಮದವರು. ಸಂತು ಯಾರಿದು ನೋಡಿ. ನಿಮ್ಮದು ನಾನು ಡ್ರೆಸ್ ತೆಗಿಲಿಲ್ವ ಸಂತು, ಬ್ಲೂ ಹಾಗೆ ಇದೆ. ಯಾವಾಗ ಕೊಟ್ಟಿದ್ದು ನಿಮಗೆ ಬ್ಲೂ? ಬಾ ಗುರು ಮೆಸೇಜ್ ಮಾಡೋಣ. ಇದೊಂದು ಕರ್ಮ ಯಾರು ನೋಡಿ. ಗುರು ಬ್ಲೂ ಕೊಡಬೇಕು ಹೇಳಿ, ಇವರಾದರೆ ಪ್ರಶ್ನೆನೇ ಜಾಸ್ತಿ, ಇರೋದು ಪ್ರಶ್ನೆನೇ ಜಾಸ್ತಿ. ಹೌದೌದು, ಯಾರಂತ ಹೇಳಿ, ಯಾರ್ಯಾರು ಕೊಡಲ್ಲ. ಕರೆಂಟ್ ಫ್ರೀ ಬೆಂಗಳೂರು. ನನಗೆ ಗೊತ್ತು, ಹೇಳಿ ಯಾರ್ದು ಕರ್ಮ ಇದು. ಅದೊಂದು ಕರ್ಮ ಯಾವುದೋ ಗೊತ್ತಿಲ್ಲ ಸಿಸ್ಟರ್. ಹೆಸರು ಹೇಳಬೇಕು, ಇಲ್ಲಂದರೆ ಇಲ್ಲ. ಪ್ರಶ್ನೆನೇ ಪ್ರಶ್ನೆ ಕೇಳಬೇಕಲ್ಲ, ಮತ್ತೆ ಕೇಳದೆ. ಗುರು ಬ್ಲೂ ಕೊಡೋಕ್ಕೆ ಹೇಳಿ. ನನಗೆ ಗೊತ್ತು, ಕೊಡಿ. ಹೌದಾ, ಯಾರು ನಿಮ್ಮ ಐಡಿಯಾ? ಯಾಕೆ ಬೇಕು ಬ್ಲೂ? ಯಾರು ಮಂಜು ಅವರೇ ಹೇಳಿ. ಕೊಡಿ ಕೊಡಿ. ಯಾರು ಮಂಜು? ಯಾಕೆ ಬ್ಲೂ? ಹೇಳದೆ ಹೋಗ್ತಾರೆ ಮತ್ತೆ ಅವರು. ವೇಟ್ ಕೊಡ್ತೀನಿ, ನೀವು ಹೇಳಿದ ಮೇಲೆ ಕೊಡ್ತೀನಿ, ನಿಮ್ಮ ಭರವಸೆಯ ಮೇಲೆ. ಎಲ್ಲಿದ್ದಾರೆ ಅವರು? ಮೆಸೇಜ್ ಮಾಡಿ ಕೊಡಿ, ಆಮೇಲೆ ಹೇಳ್ತೀನಿ. ನನಗೆ ಗೊತ್ತಿಲ್ಲ ಎಲ್ಲಿ ಹೋದರು ಅವರು, ಬೇಡ. ನನಗೂ ಗೊತ್ತಿಲ್ಲ, ಇಲ್ಲಲ್ಲ ಅವರು ಕೊಡಲಿಕ್ಕೆ ಹೋದ್ರ ಅಂತ. ಮತ್ತೆ ಸಂತು ವಿಶೇಷ? ಕರ್ಮ ಹೋಯಿತು. ಬಂತ? ಎಲ್ಲಿ ಮಂಜು ಸರ? ನನಗೆ ನನ್ನ ಮಗ ಆದರೆ ಲೈವಲ್ಲಿ ಇದ್ದಾನೆ. ಯಾರನ್ನು ಕೇಳ್ತಿದ್ದೀರಿ? ಎಲ್ಲಿ ಮಂಜು ಸರ್? ನನ್ನ ಮಗ. ಪಾಪ ಅವರಿಗೇನು ಗೊತ್ತು, ನೀವು ಯಾರಂತೆ ಅವ್ರಿಗೆ ಗೊತ್ತಿಲ್ಲ, ಮತ್ತು ಅವರಿಗೆ ಹೇಗೆ ಗೊತ್ತಾಗ್ತದೆ? ಅವರಿಗೆ ಸ್ಟೂಡೆಂಟ್ ಸಂಬಂಧ ಇದೆ ಕರ್ಮ. ನನ್ನನ್ನು ಸುಮ್ಮನೆ ನಿಮಗೆ ಆಮೇಲೆ ಹೇಳ್ತೀನಿ ವಾಟ್ಸಪ್ ಅಲ್ಲಿ, ಸುಮ್ಮನೆ ಸೈಲೆಂಟ್ ಆಗಿರು. ಓಕೆ ಓಕೆ. ವಾಟ್ಸಪ್ ಫ್ರೆಂಡ ನೀವು ಹಾಗಾದರೆ? ಯಾರಪ್ಪ? ಓಕೆ, ನಾನು ಸೈಲೆಂಟ್, ಫುಲ್ ಸೈಲೆಂಟ್. ಯಾರು ಬೇಡ ಬಿಡಿ, ನಾಳೆ ಹೇಳುವ ಮಂಜು ನಿಮಗೆ. ಯಾರೋ ಗೊತ್ತಿದ್ದವರು ಇವರಿಗೆ, ಸಂಬಂಧ ಅಲ್ವಾ ಮಂಜು? ಸಂಬಂಧಿಕರು. ಅಯ್ಯೋ ಬಾಯಿ ಬಿಡಬೇಡಿ, ಬಾಯಿ ಮುಚ್ಚು.
ಓಕೆ ಓಕೆ ನೋಡಿ ಭೂತ ಅಂತ ಐ ಆಮ್ ಫುಲ್ ಸೈಲೆಂಟ್. ಮೋಸ್ಟ್ಲಿ ಕವಿ ಟೀಚರ್. ಹೌದಾ, ಗೊತ್ತಿಲ್ಲ. ಚುಪ್ಪಂತೆ. ಏನೆಲ್ಲ ಸಸ್ಪೆನ್ಸ್ ಮಾರೆ. ಒಂದು ಮೇಲೆ ಒಂದು ಕ್ಲೂ ಕೊಟ್ಟೆ, ಅದು ಅವರು ಯಾರು ಅಂತ. ಮೇಲೆ ಎಲ್ಲಿದೆ ಮಾರೆ? ನನ್ನನ್ನು ಅಂತ ಉಂಟು, ಅದು ನೀವಲ್ಲ ಕೊಟ್ಟದ್ದು, ಅವರು. ನಿಮ್ಮದೇನಾ ಐಡಿ? ಗುರು ಬಾ, ಕಾಫಿ ಕುಡಿಯೋಣ. ಯಾವಳು ಕವಿ ಟೀಚರ್? ಅವಳೇನು ದೊಡ್ಡ VIP ನಾ ಮಂಜು ಶೆಟ್ರೆ? ಓಕೆ ಓಕೆ, ಇದು ಕವಿನೇ ಇರ್ಬೋದು. ಕವಿತಾ ಇದು, ಮತ್ತು ಯಾರಲ್ಲ. ಮತ್ತೆ ವಿಶೇಷಗಳು ಎಷ್ಟು 23 ಮಿನಿಟ್ಸ್ ತೋರಿಸ್ತಾ ಇದೆ. ಇದೆಂತ ಟೈಮ್ ತೋರಿಸ್ತಾ ಉಂಟು? ಮತ್ತೆ ಯಾರೆಲ್ಲ ಬ್ಯುಸಿ ಇದ್ದರು? ಹೋಗಿ, ನಾನು ಹೋಗ್ತೀನಿ, ಕೆಲಸ ಇದೆ. ಬ್ಯುಸಿ ಇದ್ದವರು ಹೋಗ್ಬೋದು, ಫ್ರೀ ಇದ್ದವರು ನಿಲ್ಬೋದು. 6 ಜನರಲ್ಲಿ ಯಾರು ಬ್ಯುಸಿ ಇದ್ದೀರಿ? ಕೈ ಎತ್ತಿ. ಓ ಹೇಳ್ತಿದ್ದಾರೆ. ಹೆಲೋ ಕವಿ, ನನಗೂ ಗೊತ್ತು ಇದರಲ್ಲಿ, ಬಟ್ ನಾನು ಕವಿ ಅಲ್ಲ, ಅವರ ತಮ್ಮ ನಾನು. ಕವಿಯರ ತಮ್ಮ ಯಾರು ಮಾರೆ? ನನಗೂ ಗೊತ್ತಾ? ಕವಿಯರದ್ದು ತಮ್ಮ ಇದೆಯಾ? ಯಾಕೆ ನೀನು ಮಂಜು ಅವರಲ್ವಾ? ಮಂಜುನಾ ನೀವು? ಹಲೋ ಕವಿ, ನನಗೂ ಗೊತ್ತಾ? ಬಟ್ ನಾನು ಕವಿ ಅಲ್ಲ, ಅವರ ತಮ್ಮ. ನಿಮಗೆ ಪರಿಚಯ ಇದೆ ನಾನು ಯಾರು ಅಂತ? ಜಾಸ್ತಿ ಮಾತಾಡಬೇಡಿ ಸುಮಿ ಅತ್ತೆ, ಸಸ್ಪೆನ್ಸ್. ಭುವಿನಾ? ಫುಲ್ ಸಪೋರ್ಟ್. ನಿಖಿಲ್ ಸಾರಾ? ನಿಖಿಲ್ ಸರ್ ವಾಟ್ಸಪ್ಪಲ್ಲಿಲ್ಲ. ಮತ್ತೆ ಅತ್ತೆ ಅಂತ ಹೇಳಿದ ಅವರಿಲ್ಲ, ನಿಖಿಲ್ ಅಲ್ವಾ? ಇರ್ಬೋದು. ಸುಮ್ಮಿ ಅತ್ತೆ. ಹೌದೌದು, ಅವರಿರ್ಬೇಕು. ಇದೊಂದು ದೊಡ್ಡ ಪೆದ್ದಿ. ರಮ್ಯನಾ? ಇಲ್ಲ, ರಮ್ಯಲ್ಲ, ನಿಖಿಲ್ ಅಲ್ಲ, ನಾನೇ ಬೇರೆ, ನನ್ನ ಸ್ಟೈಲ್ ಬೇರೆ. ಇದು ಕವಿ ಇಲ್ಲಾದರೆ ರಮ್ಯ, ಇಲ್ಲದ್ರೆ ಭುವಿ ಅಲ್ವಾ? ಅತ್ತೆ ಅಂತ ಹೇಳೋದು ನಿಖಿಲ್ ಮಾತ್ರ. ಡೌಟು, ಯಾರಾದರೂ ಇರಲಿ ಬಿಡಿ, ನಮಗೇನು.
ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಮುಖವಾಡದಲ್ಲಿ ಬಂದರೆ ಹೇಗೆ ಗೊತ್ತಾಗ್ತದೆ ಯಾರಂತ? ಮತ್ತೇನು ವಿಶೇಷ ಹೇಳಿ, ಬೇಗ ಬೇಗ ಬೇಗ. ಒಂದು 10 ಗಂಟೆ ಆದರೂ ಬಂತ. ವಾಚ್ ಟೈಮ್ ನೋಡಬೇಕೀಗ. ಜಪ ಮಾಡ್ತಿದ್ದಾರೆ, ಮಾಡಿ ಮಾಡಿ ಜಪ ಮಾಡಿ. ನಾನು ಹೋಗ್ಲಾ? ರಮ್ಯವಾನ್ ಮಂಜು ಜಪ ರೆಡ್ಡಿಗಾನ್. ಉಪ್ಪಿಟ್ಟು ಮಾಡಲಿಕ್ಕೆ ಹೇಳಲೇ ಇಲ್ಲ ನೀವು, ಹೇಗೆ ಮಾಡೋದಂತ. ಬೇಗ ಹೇಳಿಬಿಡಿ, ಹೋಗ್ತೀನಿ ನಾನು. ಆನ್ ಆಫ್ ಆನ್ ಆಫ್ ಆನ್ ಆಫ್. ಏನು ಸುಮಿ ಕವಿ ಕವಿ ಅಂತಿರಲ್ಲ, ಒಬ್ಳಿಗೇನ ಫೋನ್ ಮಾಡೋಕ್ಕೆ ಬರೋದು ವೈಟಿಯಲ್ಲಿ? ತೂ ನಿಮ್ಮ ಸುಮ್ಮನಿರು ಅಂದರೆ ಸುಮ್ಮನೆ ಇರಬೇಕು. ನೀವು ಸುಮ್ಮನಿರಂದರೆ ಸುಮ್ಮನೆ ಇರಬೇಕು. ಅದ ಬಿಟ್ಟು ಪ್ರಾಶ್ವಾಸ ಮೆಸೇಜ್ ಇನ್ ಉದ್ದ ಬೆಳೆದಾಗ ಏನಾಯಿತು? ಎಳಿತೀಯ ತಾಯಿ? ಪ್ರಾಸೆಸರ್ ಮೆಸೇಜ್ ಇಂದ ಉದ್ದ ಎಳಿತೀಯ? ಇದು ನಿಕ್ಕಿಲೇ ಇರಬೇಕು. ಯಾರೋ ನೀನು? ಮಂಗಳೂರು ಶೆಟ್ಟಿ ಮಂಡ್ಯ ಹುಡುಗಿನ? ಬ್ಲೂ ರಿಮೋ, ಓಕೆ. ಸಾಕಾ ಬ್ಲೂ? ಉಪ್ಪು ಹಾಕಿ ಟೀಯಲ್ಲಿ. ಓಕೆ, ಕೆಲಸ ಇದ್ದರೆ ಎಂಡ್ ಮಾಡಿ, ನಾಳೆ ಲೈವ್ ಬನ್ನಿ. ಓಕೆ ಮೇಡಮ್. ಅದು ಯಾರಂತ ಹೇಳಿ ಹೋಗ್ತೀರಾ ಕರ್ಮದವರು? ಕವಿ ಕವಿ ಅಂತಿರಲ್ಲ, ಒಬ್ಳಿಗೇನೋ ಫೂಲ್ ಮಾಡೋಕ್ಕೆ ಬರೋದು ವೈಟಿಯಲ್ಲಿ. ನಿಮ್ಮ ಸುಮ್ಮನಿರು ಅಂದರೆ ಸುಮ್ಮನೆ ಇರಬೇಕು. ಅದ ಬಿಟ್ಟು ಪ್ರಾಶ್ವಾಸರ್ ಮೆಸೇಜಿಂದ ಉದ್ದ ಎಳಿದಂಗೆ ಎಳಿತೀಯ ತಾಯಿ? ನಿಖಿಲಲ್ಲ, ನಾನು ಯಾರು ಅಂತ ಲೈವ್ ಮುಗಿದ ಮೇಲೆ ಹೇಳ್ತೀನಿ. ಹಿಂಗೆ ಮುಚ್ಚಿ ಬಾಯ್. ಏನೇ ಆಗಲಿ ಮುಂದೆ ಸಾಗು. ಅದೇ ಮುಂದೆ ಸಾಗ್ತಾ ಇರಿ. ಓಕೆ ಓಕೆ. ಹಾಗಾದರೆ ನನಗೆ ಗೊತ್ತಿದ್ದವರು ಅಲ್ವಾ? ಓಕೆ, ಹೇಳಿಬಿಡಿ, ನಾನು ನೋಡ್ತೀನಿ. ಆನ್ ಇಟ್ಬಿಡ್ತೀನಿ ರಮ್ಯಾ. 9 ಜನ ಇದ್ದಾರೆ ಆಯಿತಾ? ನೀವು ಕೆಲಸ ಮಾಡಿ. ಆನ್ ಇಟ್ಬಿಡ್ಲಾ? ಮಂಜು ಸರ್ ಅಂತ ಹಾಕ್ತಿದ್ದಾರೆ. ಅನಿಸುತ್ತಿದೆ ಯಾಕೋ ಇಂದು ಯಾರು ಅಂತ ಗೊತ್ತಿಲ್ಲ. ಇದು ರಮ್ಯಾನ ಮತ್ತೊಂದು ID ಅಷ್ಟೇ, ಮತ್ತೇನು ಅವರಿಗಿಬ್ಬರಿಗೆ ಗೊತ್ತು ಉಂಟಲ್ವ ಯಾರು ಅಂತ. ಹಾಗಾದರೆ ಅವರದ್ದೇ ಬೇರೆ ID. ಆಮೇಲೆ ಹೇಳ್ತೀನಿ ಬಿಡಿ. ಹೌದು, ನಿಮ್ಮದೇ ID, ಮತ್ತೆ ಯಾರು? ನೀವು ಹೇಳೋದಾದರೆ ನಿಮ್ಮದೇ ID ಇರಬೇಕು. ಇಲ್ಲದ್ರೆ ನಿಖಿಲ್ ಅತ್ತೆ ಅಂತ ನಿಖಿಲ್ ಹೇಳೋದು. ಅತ್ತೆ ಕತ್ತೆ ಅಂತ. ಹೌದು ಟೀಚರ್. ಯಾಕೆ ಕಾಣಿಸ್ತಾ ಇಲ್ಲ ಸುಮಿ ಯಾರ ಲೈವ್ಗೂ? ಹೌದು ಟೀಚರ್, ಯಾಕೆ ಕಾಣಿಸ್ತಾ ಇಲ್ಲ ಸುಮಿ ಅವ್ರ ಲೈವ್ಗೂ? ಬಂದು ಹೋದ್ರಲ್ವಾ? ಕಾಣಿಸ್ತಾ ಇಲ್ಲ ಸುಮಿ ಯಾರ ಲೈವ್ಗೂ. ರಮ್ಯದ್ದು ಅಲ್ಲ, ನೀ ಸುಮ್ಮನೆ ಇರು. ರಮ್ಯ ಅಲ್ಲ ಅದು. ಓಕೆ ಓಕೆ. ಶಿಲ್ಪಿನ? ಮತ್ತೆ ಯಾರಪ್ಪ? ಹೌದು ಟೀಚರ್, ಯಾಕೆ ಕಾಣಿಸ್ತಾ ಇಲ್ಲ ಸುಮ್ಮನೆ ಯಾರ ಲೈವ್ಗೂ?
ಹೌದು, ಟೀಚರ್ ಯಾಕೆ ಕಾಣಿಸ್ತಿಲ್ಲ? ಅದೊಂದಾಯ್ತಲ್ಲ, ಕಾಣಿಸ್ತಾ ಇಲ್ಲ. ಸುಮಿ ಯಾರ ಲೈವ್ಗೂ ಅಂದರೆ ಎಂತ? ಲೈವ್ ಅಲ್ಲಿಯ ಲೈವ್ಗೂ ಏನು ಹೇಳ್ತೀರಿ ನೀವು? ಅರ್ಥ ಆಗಿಲ್ಲ. ನಾನು ಬರ್ತಿಲ್ಲ ಹೇಳುದಾ ಯಾರ ಲೈವ್ಗೂ? ಹಾಗೇನಾ? ಸರಿಯಾಗಿ ಹೇಳಿ. ನೀರು ಕಾಲೇಣಮ್ಮ. ಫಸ್ಟ್ ತಿಂದರೆ ಬುದ್ಧಿ ಚುರುಕಾಗುತ್ತೆ, ಫಿಶ್ ತಿಂದರೆ ಬುದ್ಧಿ ಚುರುಕಾಗುತ್ತೆ ಅಂತ ನಮ್ಮ ಅಜ್ಜಿಗಳಿದ್ರು. ಆದರೆ ಈ ಸುಮ್ಮನೆ ಆಡೋದು ನೋಡ್ತಾ ಇದ್ದರೆ ಜಾಸ್ತಿ ಮೀನು ತಿಂದರೆ ಅದು ಜಾಸ್ತಿ ಮೀನು ತಿಂದ್ರೇ ಹೀಗೆ ಆದದ್ದು. ಮೀನು ಕಡಿಮೆ ಮಾಡಬೇಕಿನ್ನು. ಕರ್ಮ ಕರ್ಮ ನೀವೇ ಒಂದು ಕರ್ಮ. ನಿಕ್ಕಿಲ ಕಪ್ಪೆ ತಿನ್ನಿ. ಕಳಿಸಿಕೊಡಿ ನೀವು ಕಪ್ಪೆನ. ಸಂತು ಗೊತ್ತಾ? ಯಾರದು ಸಂತು? ಹೇಳಿ ಪ್ಲೀಸ್. ಹೇಳಪ್ಪ ಮಗನೇ ಸಂತು. ಇದು ಯಾವುದು ಕರ್ಮ ಇದು? ಸುಮ್ಮನಿರ ಅಂದರೆ ಕತೆ ಹೇಳ್ತೀಯ ತಾಯಿ? ಇದು ಡೈಲಾಗ್ ಯಾರ್ದು ಮಾರ್ರೆ? ಇದು ಕವಿ ಟೀಚರೇ. ಎಸ್ ಕವಿ ಟೀಚರ್. ಜಿರಳೆ ಒಳ್ಳೆಯದು. ಜಿರಳೆ ಸಿಗಲ್ಲ, ಕಪ್ಪೇನು ಸಿಗಲ್ಲ. ನೀವೇ ಇಲ್ಲಿ ಪಾರ್ಸೆಲ್ ಮಾಡಬೇಕು. ದುಬೈಯಲ್ಲಿ ಸಿಗಲ್ಲ. ಹೆಗ್ಗಣ ಇನ್ನೂ ಒಳ್ಳೆಯದು. ಇಲ್ಲೆಲ್ಲ ಸಿಗಲ್ಲ. ಎಲ್ಲಿಂದ ತರಲಿ? ಹೆಗ್ಗಣ, ಜಿರಳೆ, ಕಪ್ಪೆ. ನಾನು ಯಾರಾದರೂ ನಿಮಗೆ ಸಪೋರ್ಟ್ ಮಾಡ್ತೀನಿ ತಾನೇ? ಮುಚ್ಚು ಬಾಯಿ. ಬಾಯಿ ಮುಚ್ಚಿದ್ರೆ ಹೇಗೆ ಮೆಸೇಜ್ ರೀಡ್ ಮಾಡೋದು? ಹಾಗಾದರೆ ಬಾಯಿ ಮುಚ್ಕೊಂಡು ಕೆಲಸ ಮಾಡ್ತೀನಿ ಆಯಿತಾ? ನೀವೇ ಮೆಸೇಜ್ ಮಾಡಿ, ನೀವೇ ಓದ್ಕೊಳ್ಳಿ. ಓಕೆ ಥ್ಯಾಂಕ್ ಯು. ಹೋಗ್ತೀರಾ? ಓಕೆ. ರಿಮೋಟ್ ಎಂತ ಮುಚ್ಚುವುದು? ಲಿಪ್ಸ್ಟಿಕ್ ಹಾಕಿ ಲಿಪ್ಸ್ ಕಲಿಸಿದ್ದಾರೆ ನೋಡಿ. ನೈಸ್ ಕಲರ್. ಮೇಕಪ್ ಹುಡುಗಿ ಬೇಕಾ ಮಂಜುಗೆ? ವಿದೌಟ್ ಮೇಕಪ್ಪಾ? ಭಟ್ರ ಅಂತ ಅಲ್ಲ. ಎಂತ ಸಂತು? ಯಾರಂತ ಹೇಳಿದ್ದಕ್ಕೆ ಇದು ಕಣ್ಣು ಗಳಿಸ್ತಿದ್ದೀರಿ. ನನಗೆ ಯಾವುದಾದ್ರೂ ಅಕ್ಕೆ ಇದು ಮೇಕಪ್ ಮತ್ತೆ ರಿಮೂವ್ ಮಾಡ್ಬೋದಲ್ಲ ಮದುವೆ ಆದಮೇಲೆ. ಒಂದು ಬಕೆಟ್ ನೀರು ಚೆಲ್ಲಿದರೆ ಆಯ್ತು ಮುಖಕ್ಕೆ, ಎಲ್ಲ ರಿಮೂವ್ ಆಗ್ತದೆ. ಮಂಜು ಶೆಟ್ಟಿ, ನೀವಾದರೂ ಹೋಗಿ ಮುಚ್ಚಿ. ಸಸ್ಪೆನ್ಸ್ ಅಂದರು ಮತ್ತೆ ಇಲ್ಲಿ ಯಾರೋ ಬರೋ ನೇಮ್ ಹೇಳ್ತಾ ಇದ್ದೀರಿ ಸುಮ್ಮನೆ. ಓಕೆ ಇನ್ನು ಕೇಳಲ್ಲ. ಇರೋ ಬರೋ ನೇಮ್ ಹೇಳ್ತಿದ್ದೆ ಈ ಸುಮ್ಮನೆ. ಇದು ಡೈಲಾಗ್ ನೋಡಿದರೆ ಕವಿ ಇದ್ದೆ ಗೊತ್ತಾಗ್ತದೆ ಮೆಸೇಜಲ್ಲಿ ಯಾರಂತ. ಇದು ಕವಿನೇ ಪಕ್ಕ 100%. ಸಂತ ನೋಡಿ ಬಾಯಿ ಬಿಡ್ತಾ ಇಲ್ಲ ಕೇಳಿದರೆ. ಭಾರಿ ಸೀಕ್ರೆಟ್ ಮನುಷ್ಯ.
ಅಯ್ಯೋ ಕವಿ ಅಲ್ಲ, ಬಟ್ ಕವಿಗೆ ತುಂಬ ಬೇಕಾದವರು ನಾನು, ಅಷ್ಟೇ ಹೇಳಬಲ್ಲೆ. ಹೌದಾ? ಹಾಗಾದರೆ ಗೊತ್ತಿಲ್ಲಪ್ಪ. ನಮ್ಮ ಹುಡುಗಿ ನಮಗೆ ಗೊತ್ತು ಆಗಲ್ವಾ? ನನಗೆ ನಿಜ ಅದು ಯಾರು ಗೊತ್ತಿಲ್ಲ. ಹೌದಾ? ಓಕೆ. ಗೊತ್ತಿದ್ರೂ ಹೇಳಲ್ಲ ನೀವು. ಒಂದ್ಸಲ ಕೇಳಿದ್ದೆ, ಹೇಳಲ್ಲ. ಸೀಕ್ರೆಟ್ ಮನುಷ್ಯ ನೀವು ಅಲ್ವಾ? ಕವಿಗೆ ಬೇಕಾದವರು ಯಾರು? ಕಮಲ್ ಅಲ್ವಾ? ಕಮಲ್ ಇಲ್ಲಂದರೆ ನಿಖಿಲ್, ಇಲ್ಲಾಂದರೆ ಭಟ್ರು. ಹಾಗೆ ಮಾತಾಡಲ್ಲ, ಭಟ್ರು ಮಾತಾಡೋದು ಕಮ್ಮಿ. ಹಾಯ್ ಅಕ್ಕ, ಊಟ ಆಯಿತಾ ಅಕ್ಕ? ನೋಡಿ ಪುನಃ ಬಂದರು ಅರುಣ್. ಊಟ ಇಲ್ಲ. ಇಲ್ಲಿ ಎಷ್ಟು ಗಂಟೆ ಆಗೋದು? ಟೈಮು 6:15 ಆಯಿತು. ಕಾಲು ಆಗಲಿಲ್ಲ, ಇನ್ನಾಗಬೇಕು. ನಿಮ್ಮ ಹುಡುಗಿ ಯಾರು? ಮಂಜು ಸರ್. ನಿಮ್ಮ ಹುಡುಗಿ ಯಾರು? ಮಂಜು ಸರ್ ಹೇಳ್ತಿದ್ದಾರೆ. ಹಾಯ್ ಅಕ್ಕ, ಊಟ ಆಯಿತಾ? ನಿಜ ಗೊತ್ತಿಲ್ಲ ಸಿಸ್ಟರ್, ನಾನು ಸುಳ್ಳು ಹೇಳಲ್ಲ. ಓಕೆ ಟೀಕೆ ಮಾಫ್ ಕರ್ದಿಯಾ? ಸುಮ್ಮಕ್ಕೋ ಏನು? ಹಾಂ, ಬೆಣ್ಣೆ ದೋಸೆ. ಬೆಣ್ಣೆ ದೋಸೆ ಇದು. ಸುಮ್ಮಕ್ಕೋ, ಸುಮ್ಮಕ್ಕ ಹೇಳಿದ ಸುಮ್ಮನಿರಕ್ಕೋ. ಸುಮ್ಮನಿರಕ್ಕೋ. ಏನು ತಗೊಳ್ತೀರಾ ನೀವು? ಸುಮ್ಮಕ್ಕ ಅಂತ ಎನಿಸಿದೆ. ಸುಮ್ಮಕ್ಕ ಹೇಳಿದವ್ರು ಮಾತ್ರ ಅಲ್ಲ, ನಾವೇನು. ಸುಮ್ಮನಿರಕ್ಕೋ. ನನಗೇನು ಜ್ಯೂಸ್ ಕೊಟ್ಟುಬಿಡಿ ಸಾಕು. ಸುಮ್ಮನಿರಕ್ಕೋ. ಏನು ತಗೊಳ್ತೀರಾ ನೀವು? ಓದಲಿಕ್ಕೆ ಯಾಕೆ ಕನ್ಫ್ಯೂಸ್ ಆಗೋದು ಲೈವಲ್ಲಿ? ಸುಮ್ಮನಿರಕ್ಕೆ ಏನು ತಗೊಳ್ತೀರಾ ನೀವು? ಹಾಗೆಲ್ವಾ? ಸುಮ್ಮನಿರಕ್ಕೆ ಏನು ತಗೊಳ್ತೀರಾ ನೀವು? ಗೋಲ್ಡ್ ಬೇಕು ನನಗೆ. ಗೋಲ್ಡ್ ಕೊಟ್ಟರೆ ಸುಮ್ಮನೆ ಆಗ್ತೀನಿ. ಜ್ಯೂಸಾ? ತಗೊಳ್ಳಿ ಅಕ್ಕ, ಒಂದೇ ಗ್ಲಾಸ್ ಸಾಕು, ಜಾಸ್ತಿ ಬೇಡ. 7 ಗ್ಲಾಸ್ ಇದೆ. ಅಲ್ಲಿ ಇದ್ದಾರಲ್ಲ ಅವರಿಗೆಲ್ಲ ಕೊಡಿ. ಸಂತುಗೆ, ಕರ್ಮಗೆ ಕೊಡಿ. ರಮ್ಯಾ, ಮಂಜು ಶೆಟ್ಟಿ, ಮತ್ತೆ ಯಾರಿದ್ದಾರೆ ಅವರಿಗೆಲ್ಲ ಕೊಟ್ಟುಬಿಡಿ. ನನಗೆ ಬೇಡ. ಏನು ಬೇಡ? 90 ಬೇಕಾ? 90 ಆಗ್ಬೋದಾ? ಇನ್ನು ಯಾವಾಗ ಲೈವ್ ಬರ್ತೇನೆ ಗೊತ್ತಿಲ್ಲ. ಇನ್ನು ಸದ್ಯಕ್ಕಿಲ್ಲ. ನೆಕ್ಸ್ಟ್ ವೀಕ್ ನೋಡುವ. ಟೈಮ್ ಇದ್ದರೆ ಬರೋದು, ಇಲ್ಲಾಂದರೆ ಇಲ್ಲ. ನೋಡಬೇಕು ಎಷ್ಟು ವಾಚ್ ಅವರ್ ಬರ್ತದಂತ ಇವತ್ತಿದ್ದು. ಹಾಯ್ ಸಂತು ಬ್ರೋ ಹೇಳ್ತಿದ್ದಾರೆ ನೋಡಿ. ಈಗ ನೋಡಿದ್ರಾ ಸಂತುವನ್ನು? ಹಾಯ್ ನವೀನ್ ಬ್ರೋ. ನವೀನ ಇವರು? ಬೆಣ್ಣೆ ದೋಸೆ ಹೇಳಿದಲ್ವ ನಾನು. ಹೌದಾ? ಅರುಣ್ಗೆ ಗೊತ್ತುಂಟ ಯಾರು ಅಂತ? ಕರ್ಮ ಅವರೇನಾ? ಬೆಣ್ಣೆ ದೋಸೆನಾ? ಬೆಣ್ಣೆ ದೋಸೆ ಇಲ್ಲ, ಬೆಣ್ಣೆ ನವೀನ ದೊಣ್ಣೆ ನವೀನ. ಹೌದಾ? ಅರುಣ್ ಗೊತ್ತುಂಟ ನಿಮ್ಗೆ ಯಾರಂತ? ಕರ್ಮ ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್, ಫ್ಯೂಚರ್ ಟೆನ್ಸ್ ಅಲ್ವಾ? ನನಗೂ ಗೊತ್ತಿಲ್ಲಕ್ಕ. ಮತ್ತೆ ನವೀನ್ ಅಂತ ಹೇಳಿದ್ರಿ ನೀವು. ಸುಳ್ಳು ಹೇಳಲಿಕ್ಕೆ ಕಲ್ತ್ರನ ಅರುಣ್? ನನ್ನ ಹತ್ರ ಸುಳ್ಳು ಹೇಳಬೇಡಿ ಆಯಿತಾ? ಚಲ್ತೆ ಕೆಲಸ ಇದೆ. ಅಯ್ಯೋ ಲೇಟ್ ಆಯಿತು ಮಾರೆ. ನಿನ್ನೆ ಕೂಡ ಮಾಡಲಿಲ್ಲ ಎಕ್ಸಸೈಸ್. ವರ್ಕೌಟ್ ಇದೆ, ಕ್ಲೀನ್ ಇದೆ, ಎಲ್ಲ ಕೆಲಸ ಮಾಡಬೇಕು. ಲೇಟು ಆಯಿತು.
ಚಲೋ ನಾನು ಎಂಡ್ ಮಾಡ್ತೀನಿ. ಬಾಯ್ ಬಾಯ್ ಎಲ್ರಿಗೂ. ಸಂತಿದ್ರೆ ಬಾಯ್ ಹೇಳಿ, ಅರುಣ್ ಬಾಯ್ ಹೇಳಿ. ಎಲ್ಲ ಹೋಗಿಬಿಟ್ರು ನೋಡಿ. ಎಲ್ರಿಗೂ ಬಾಯ್ ಬಾಯ್. ಇರಬಹುದೇನೋ ಅಂತ ಹೇಳಿದ್ದೆ ಅಷ್ಟೇ. ಹೌದಾ? ಡೌಟಲ್ಲಿ ಹೇಳಿದ್ದ. ಓಕೆ, ನೋಡುವ ಯಾರಾದರೂ ಹೇಳ್ತಾರಂತ. ಸಂತು ಇದ್ದೀರಾ? ಬಾಯ್ ಎಂಡ್ ಮಾಡಲಾ? ಬಾಯ್ ಅಕ್ಕ. ಸಂತು ಬಾಯ್. ರಮ್ಮಿ, ಮಂಜು ಎಲ್ರಿಗೂ ತುಂಬ ಥ್ಯಾಂಕ್ಸ್. ತುಂಬ ಸಪೋರ್ಟ್ ಮಾಡಿದ್ದೀರಿ. ಯಾರಿದ್ದೀರಿ? ಬಾಯ್ ಬಾಯ್ ಹೇಳಿ. ಟಾಟಾ, ಬಾಯ್ ಬಾಯ್, ಗುಡ್ ಬಾಯ್. ಇದ್ದೀನಿ ಅಕ್ಕ, ಬಾಯ್ ಹೇಳಿ. ಬಾಯ್ ಹೇಳಿದ್ರಲ್ವ, ನೀವು ಹೇಳಿದ್ರಿ. ಸಂತು ಹೇಳಿಲ್ಲ. ಮಂಜು ಇದ್ದೀರಾದರೆ ಬಾಯ್ ಹೇಳಿ. ರಮ್ಯಗೆ ಬಾಯಿ, ಕರ್ಮಗೆ ಬಾಯಿ. ಬಾಯ್ ಮಂಜು ಅವರೇ ಬಾಯಿ. ಕರ್ಮ ಇದ್ದಾರಾ? ಬಾಯ್ ಹೇಳಿ ಹೋಗಿ. ಚಲೋ ಬಾಯ್ ಎಲ್ರಿಗೂ. ಗುಡ್ ನೈಟ್. ಶೆಟ್ರೆ ಬಾಯ್, ರೆಡ್ಡಿ ಬಾಯ್, ಮಂಜು ಬಾಯ್, ಬಾಯ್. ಸೊಡ್ಡು ಏನು ಹಾಗೆ ಮುಖ ಏಕೆ ತಿರುಗಿಸೋದು? ಎಲ್ಲ ತೆಗಿಬೇಕು. ಬಾಯ್ ಬಾಯ್ ಇದ್ದೀರಾ? ಥ್ಯಾಂಕ್ಸ್. ತುಂಬ ಪರಿಚಯ ಇಲ್ಲಾದರೂ ಸಪೋರ್ಟ್ ಮಾಡಿದ್ದೀರಿ. ನನಗೆ ಇಲ್ಲ ಪರಿಚಯ, ನಿಮಗೆ ನಂದು ಪರಿಚಯ ಉಂಟು. ಅದು ಥ್ಯಾಂಕ್ಸ್ ತುಂಬ ಸಪೋರ್ಟ್ ಮಾಡಿದ್ದಕ್ಕೆ. ಬಾಯ್ ಎಲ್ರಿಗೂ. ಥ್ಯಾಂಕ್ ಯು ಸೊ ಮಚ್. ಬಾಯ್. ಎಂಡ್ ಮಾಡ್ತೀನಿ. ಬಾಯ್.